Okay, Mataji. Shall I start? हाँ माताजी। Okay. Thank you. Hare Krishna. ಶ್ರೀ ಶ್ರೀ ರಾಧಾ ಗೋವಿಂದರಿಗೆ ನಮಸ್ಕರಿಸುತ್ತಾ ಜಗದ್ಗುರು ಶ್ರೀಲ ಪ್ರಭು Shall I start? ಬಂದಿರುವಂತಹ ವೈಷ್ಣವರೆಲ್ಲರಿಗೂ ಸಲ್ಲಿಸುತ್ತಾ ನಾನು ಈ ಶ್ಲೋಕಗಳನ್ನ ಓದ್ತಾ ಇದ್ದೇನೆ. ಹರೇ ಕೃಷ್ಣ. ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಭೌತಿಕ ಪ್ರಕೃತಿಯ ತ್ರಿಗುಣಗಳು. ಶ್ಲೋಕ 1. ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯದ್ ಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಂ. ಶ್ಲೋಕ 2. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತ ಸರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯತಂತಿ ಛ. ಶ್ಲೋಕ 3. ಮಮ ಯೋನಿರ್ಮಮ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಶ್ಲೋಕ 4. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಾಪಿತ. ಶ್ಲೋಕ 5. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹನ ಅವ್ಯಯಂ. ಶ್ಲೋಕ 6. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ಶ್ಲೋಕ 7. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ಶ್ಲೋಕ 8. ತಮಸ್ತ ಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ತತ್ ನಿಬಧ್ನಾತಿ ಭಾರತ. ಶ್ಲೋಕ 9. ಸತ್ವಂ ಸುಖೇ ಸಂಜಯತಿ ರಜ ಕರ್ಮಾಣಿ ಭಾರತ ಜ್ಞಾನಮಾರುತ್ಯ ತು ತಮಃ ಪ್ರಮಾದೇ ಸಂಜಯುಧ್ಯತ. ಶ್ಲೋಕ 10. ರಜಸ್ತಮಾಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಶ್ಲೋಕ 11. ಸರ್ವದಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತಥಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಶ್ಲೋಕ 12. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಂ ಶಮಸ್ಮೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಶ್ಲೋಕ 13. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ ಕುರು ನಂದನ. ಶ್ಲೋಕ 14. ಯದಾ ಸತ್ವೇ ಪ್ರವೃದ್ಧೇ ತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಶ್ಲೋಕ 15. ರಜಸಿ ಪ್ರಳಯಂ ಗತ್ವಾ ಕರ್ಮ ಸಂಗೇಷು ಜಾಯತೆ ತಥಾ ಪ್ರಲೀನ ತಮಸಿ ಮೂಢಯೋನಿಷು ಜಾಯತೆ. ಶ್ಲೋಕ 16. ಕರ್ಮಣ ಸುಕೃತ ಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖ ಅಜ್ಞಾನಂ ತಮಸಂ ಫಲಂ. ಶ್ಲೋಕ 17. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನಮೇವ ಚ.
ಶ್ಲೋಕ 18. ಊರ್ಧ್ವಂ ಗಚ್ಚಂತಿ ಸತ್ವಸ್ತಾ ಮಧ್ಯೆ ತಿಷ್ಟಂತಿ ರಾಜಸ ಜಗನ್ಯಾ ಗುಣವೃತ್ತಿಸ್ಥಾ ಅಧೋ ಗಚ್ಚಂತಿ ತಾಮಸ. ಶ್ಲೋಕ 19. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಶ್ಲೋಕ 20. ಗುಣಾನೇತಾನನಿತಿತ್ಯಂತ್ರೀನ್ ದೇಹಿ ದೇಹ ಸಂಭುವಾನ್ ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತೋ ಮೃತಮಶ್ನುತೆ. ಶ್ಲೋಕ 21. ಅರ್ಜುನ ಉವಾಚ ಕೈಲಿಂಗೇ ತ್ರೀನ್ ಗುಣಾನ್ ಏತಾನತೀತ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾಂ ಸ್ತ್ರೀನ್ ಗುಣಾನವರ್ತಿತೆ. ಶ್ಲೋಕ 22ರಿಂದ 25. ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಉದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವಂ ಯೋವತಿಷ್ಠತಿ ನೇಂಗತೆ. ಸಮದುಃಖ ಸುಖ ಸ್ವಸ್ಥ ಸಮಲೋಕಾಶ್ಮ ಕಾಂಚನ ತುಲ್ಯ ಪ್ರಿಯೋ ಧೀರ ಸ್ತುಲ್ಯ ನಿಂದಾತ್ಮ ಸಂಸ್ತುತಿ. ಮಾನಾಪಮಾನಯೋಸ್ತುಲ್ಯ ಸ್ತುಲ್ಯೋ ಮಿತ್ರಾರಿಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ. ಶ್ಲೋಕ 26. ಮಾಂ ಚಾಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಾ ಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಶ್ಲೋಕ 27. ಬ್ರಾಹ್ಮಣೋ ಹಿ ಪ್ರತಿಷ್ಠಾಃ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಥೈನಿಕಾಂತಿಕಸ್ಯ ಚ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಂಬರ್ಸ್ ಇದ್ರೆ ಕಾಲ್ ಟ್ರೈ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಈಗ ಜಪ ಮಾಡೋಣ. ಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ರಾಮ ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ರಾಮ ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ರಾಮ ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ರಾಮ ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ರಾಮ ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ರಾಮ ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ 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 ಹರೇ ಹರಿ. ಹರೇ ಕೃಷ್ಣ 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 ಹರೇ ಹರಿ
Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare,
Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare, Hare Rama, Rama Rama, Hare Hare, Hare Krishna, Krishna, Hare Hare,
ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುಕ್ತಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ ಯೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಕುಲಾಯಿ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ ನಾಮನಿಷ್ಠ ಪ್ರಭುಗಳ ಆಯೋಜಿಸಿರುವ ಒಂದು 18 ದಿನಗಳ ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯ ಧ್ಯಾನ. ಅಧ್ಯಾಯದ ಹೆಸರು ಗುಣತ್ರಯ ವಿಭಾಗ ಯೋಗ ಅಂತ. ಈ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮೊದಲು ನಿನ್ನೆ ಅಧ್ಯಾಯದ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಮುಂದೆ ಹೋಗೋಣ. ನಿನ್ನೆ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡಿದ್ವಿ, ಆ ಅಧ್ಯಾಯದ ಹೆಸರೇನಿತ್ತು, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಿನ್ನೆಯ ಅಧ್ಯಾಯದ ಹೆಸರು ಕ್ಷೇತ್ರಜ್ಞ ವಿಭಾಗ ಯುಗ. ಅಲ್ಲಿ ನಾವ್ ಯಾವಗಳನ್ನ ತಿಳ್ಕೊಂತಂದ್ರೆ ಕ್ಷೇತ್ರ ಅಂದ್ರೆ ಏನು ಅಂದ್ರೆ ಅರ್ಜುನ 6 ಪ್ರಶ್ನೆಗಳನ್ನ ಕೇಳ್ತಾರೆ. ಆ 6 ಪ್ರಶ್ನೆಗಳು ಯಾವ್ದೆಲ್ಲ ಅಂತಂದ್ರೆ, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಇತರೆ ಪುರುಷ ಅಂದ್ರೆ ಯಾರು, ಮತ್ತೆ ಜ್ಞಾನ ಅಂದ್ರೆ ಏನು, ಮತ್ತೆ ಜ್ಞೇಯ ಅಂದ್ರೆ ಏನು, ಆ ಜ್ಞಾನದ ಗುರಿ ಏನು ಅನ್ನೋದನ್ನ ಪ್ರಶ್ನೆಗಳನ್ನ ಮಾಡ್ತಾನೆ ಅರ್ಜುನ. ಅದಕ್ಕೆ ಭಗವಂತ ಉತ್ತರಗಳನ್ನ ಕೊಡ್ತಾನೆ. ಹೇಳ್ತೀರಾ? ಪ್ರಕೃತಿ ಅಂದ್ರೆ ಏನಂತ ಹೇಳ್ತಾನೆ? ಪುರುಷ ಅಂದ್ರೆ ಯಾರು ಅಂತ ಹೇಳ್ತಾನೆ. ಪುರುಷ ಅಂದ್ರೆ ಯಾರು ಭೋಗಿಸುತ್ತಾನೆ ಅವನು ಪುರುಷ. ಯಾವುದು ಭೋಗಿಸಲ್ಪಡುತ್ತೆ ಅದು ಪ್ರಕೃತಿ. ಅಂದ್ರೆ ವಾಸ್ತವದಲ್ಲಿ ಎಲ್ಲವೂ ಕೂಡ
ಭಗವಂತನ ಒಂದು ಸೇವೆಗಾಗಿ ಭಗವಂತನ ಒಂದು ನಿಯಂತ್ರಣದಲ್ಲಿ ಇರುವುದರಿಂದ ಎಲ್ಲವೂ ಕೂಡ ಆ ಪ್ರಕೃತಿಯ ಭಾಗವೇ ಆಗುತ್ತೆ. ಅಂದ್ರೆ ನಾವು ಕೂಡ ಪ್ರಕೃತಿಯೇ ಆಗ್ತೀವಿ. ಆದ್ರೆ ನಾವು ಕೂಡ ಭಗವಂತನ ಸೇವೆಯಲ್ಲಿ ತೊಡಗೋದ್ರಿಂದ ನಾವು ಪ್ರಕೃತಿ ಹೋಗ್ತೀವಿ. ಆದ್ರೆ ಆ, ಈ ಭೌತಿಕ ಜಗತ್ತಿಗೆ ಬಂದಾಗ ಪುರುಷರ ಹಾಗೆ ವರ್ತಿಸ್ತೀವಿ. ಅಂದ್ರೆ ನಾವು ಇದನ್ನ ನಿಯಂತ್ರಣ ಮಾಡ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತೀವಿ. ಮತ್ತೆ ಈ ಭೌತಿಕ ಪ್ರಕೃತಿಯನ್ನ ನಾವು ಭೋಗಿಸ್ಬೇಕು ಅನ್ಕೋತೀವಿ. ಮತ್ತೆ ಇನ್ನೊಂದು ಏನು ಕೇಳಿದ, ಕ್ಷೇತ್ರ ಅಂದ್ರೆ ಏನು ಅಂತ ಕೇಳಿದ. ಅಂದ್ರೆ ಕ್ಷೇತ್ರ ಅಂದ್ರೆ ಯಾವ ಒಂದು ಕೆಲಸ ನಡೀತಿದೆ ಅದನ್ನೇ ಕ್ಷೇತ್ರ ಅಂತ ಕರಿತೀವಿ. ಈ ಆಧ್ಯಾತ್ಮಿಕ ಒಂದು ಕ್ಷೇತ್ರ ಯಾವುದು ಅಂತಂದ್ರೆ ಅದು ದೇಹವನ್ನ ಕ್ಷೇತ್ರ ಅಂತ ಕರೆದ್ರೆ ಆ ದೇಹದಲ್ಲಿ ವಾಸಿಸುವಂತಹ ಇಬ್ಬರು ಆ ಕ್ಷೇತ್ರವನ್ನ ತಿಳಿದಂತವ್ರು ಯಾರೆಲ್ಲ ಆ ದೇಹದ ಕ್ಷೇತ್ರಜ್ಞರು. ಹರೇ ಕೃಷ್ಣ. ಯಾರು ಕ್ಷೇತ್ರವನ್ನ ತಿಳಿದವರು? ಮಾತಾಜಿ ಕೇಳಿಸ್ತಿದ್ವಿ? ಜ್ಯೋತಿ ಮಾತಾಜಿ. ಅಲ್ಲಿ ಆ ದೇಹದಲ್ಲಿ ಇರುವಂತವ್ರು ಇಬ್ರು, ಒಂದು ಆತ್ಮ ಇನ್ನೊಂದು ಪರಮಾತ್ಮ. ಹಾಗಾಗಿ ಆ ಕ್ಷೇತ್ರದಲ್ಲಿ ಇಬ್ಬರು ಕ್ಷೇತ್ರಜ್ಞರು ಇದ್ದಾರೆ ಅಂತ ನಾವು ನೋಡಿದೀವಿ. ಈಗ ಆ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞನ ಬಗ್ಗೆ ತಿಳಿತಾರೆ. ಈ ಜ್ಞಾನ ಏನಿದೆ, ಕ್ಷೇತ್ರ ಅನ್ನುವಂಥದ್ದು ದೇಹ, ಕ್ಷೇತ್ರಜ್ಞ ಅನ್ನುವಂಥದ್ದು ಆತ್ಮ ಮತ್ತೆ ಪರಮಾತ್ಮ. ಈ ಜ್ಞಾನವನ್ನೇ ನಿಜವಾಗ್ಲೂ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳುವಂಥದ್ದು. ಮತ್ತೆ ಆ ಜ್ಞಾನದ ಆ ಜ್ಞಾನವನ್ನ ತಿಳಿತಾ ನಾವು ಕೊನೆಗೆ ನಮ್ಮ ಜ್ಞಾನ ಅನ್ನುವಂಥದ್ದು ಎಲ್ಲಿಗೆ ಹೋಗಿ ಅದು ಸಮಾಪ್ತಿಯನ್ನು ಹೊಂದುತ್ತೆ ಅಂದ್ರೆ ಅದು ಪರಮಾತ್ಮನನ್ನ ತಿಳಿಯೋದ್ರಲ್ಲಿ ಅದು ಪರಿಪೂರ್ಣತೆಯನ್ನ ಹೊಂದುತ್ತೆ. ಅದನ್ನೇ ನಾವು ನೋಡಿದ್ವಿ ನಿನ್ನೆ ಅಧ್ಯಾಯದಲ್ಲಿ. ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳಿತಾ ಇರುವಂತದ್ದು ಗುಣತ್ರಯ ವಿಭಾಗ ಯೋಗ ಅಂತ ಕರೀತಾರೆ. ಅಂದ್ರೆ ಈ ಗುಣಗಳ ಆಧಾರದ ಮೇಲೆ ಈ ಒಂದು ಭೌತಿಕ ಪ್ರಕೃತಿ ಎನ್ನುವಂಥದ್ದು ಹೇಗೆ ಜೀವಿಯನ್ನ ನಿಯಂತ್ರಣ ಮಾಡುತ್ತೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂಥದ್ದು. ಅಂದ್ರೆ ಈ ಗುಣಗಳು, 3 ಗುಣಗಳು ಯಾವ್ದೆಲ್ಲ, 3 ಭೌತಿಕ ತ್ರಿಗುಣಗಳು ಅಂತ ಇಲ್ಲಿ ತಿಳಿತಾ ಇದೀವಿ. ಯಾರಿಗಾದ್ರೂ ಗೊತ್ತಿದ್ಯಾ ತ್ರಿಗುಣಗಳು ಯಾವ್ದೆಲ್ಲ ಅಂತ? ಹರೇ ಕೃಷ್ಣ. ಗುಣ, ಹರೇ ಸತ್ವಗುಣ, ಹಾ ಮಾತಾಜಿ. ರಜೋಗುಣ, ತಮೋಗುಣ. ಈ 3 ಗುಣಗಳು ಈ ಒಂದು ಪ್ರಕೃತಿಯಲ್ಲಿ ಆ ಗುಣಗಳು ನಮ್ಮನ್ನ ಬಂಧಿಸುತ್ತೆ. ನಾವ್ ಯಾವಾಗ ಈ ಭೌತಿಕ ಜಗತ್ತಿನಲ್ಲಿ ಬಂದು ಈ ಒಂದು ಪಂಚಭೂತಗಳಿಂದ ಆದಂತಹ ಸ್ಥೂಲ ಶರೀರವನ್ನು ಹೊಂದುತ್ತೀವಿ, ಆಗ ಈ ಒಂದು ಪ್ರಕೃತಿಗೆ ಅದರದೇ ಆದ ಒಂದು ಗುಣಗಳಿದೆ. ಆ ಗುಣಗಳ ಪ್ರಭಾವದಲ್ಲಿ ನಾವು ಒಳಪಡ್ತೀವಿ. ಅದನ್ನ ಇಲ್ಲಿ ನಾವು ತಿಳಿತಾ ಇದೀವಿ ಈ ಅಧ್ಯಾಯದಲ್ಲಿ. ಈಗ ಅಧ್ಯಾಯ 14ರ ಅವಲೋಕನ. ಈ ಒಂದು ಅಧ್ಯಾಯದಲ್ಲಿ ಏನೆಲ್ಲ ವಿಚಾರಗಳನ್ನ ನಾವು ತಿಳಿತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭೌತಿಕ ಪ್ರಕೃತಿಯಿಂದ ಆತ್ಮದ ಬಂಧನ. ಅಂದ್ರೆ ಈ ಒಂದು ಆತ್ಮ ಈ ಭೌತಿಕ ಜಗತ್ತಿಗೆ ಬಂದ ಕೂಡಲೇ ಈ ಗುಣಗಳು ಅವನನ್ನ ಬಂಧಿಸುತ್ತೆ. ಅಂದ್ರೆ ಇಲ್ಲಿ ಕೈಗೆ ಹಾಕಿರುವಂತ ಕಾಣುತ್ತೆ, ಆದ್ರೆ ಇಲ್ಲಿ ವಾಯ್ಸ್ ಬ್ರೇಕ್ ಆಗ್ತಿದೆ ಮಾತಾಜಿ. ಬಂಧನ ನಮಗೆ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಇವಾಗ ಕೇಳಿಸ್ತಿದೆ. ಓಕೆ ಮಾತಾಜಿ. ಈಗ ಭಗವಂತ ಭೌತಿಕ ಪ್ರಕೃತಿ ಹೇಗೆ
ಒಬ್ಬ ಜೀವಾತ್ಮನನ್ನ ಬಂಧಿಸುತ್ತೆ ಅನ್ನೋದನ್ನ ತಿಳಿತೀವಿ. ನಂತರ ಆ ಒಂದು ಬಂಧನದಲ್ಲಿರುವಂತಹ ಜೀವಾತ್ಮ ಅವನ ಏನೆಲ್ಲ ಪರಿಣಾಮಗಳು ಅವನ ಮೇಲೆ ಬೀರುತ್ತೆ ಅನ್ನೋದನ್ನ ತಿಳಿತೀವಿ. ಕೊನೆಗೆ ಆ ಬಂಧನದಿಂದ ಹೇಗೆ ಅವನು ಬಿಡುಗಡೆಯನ್ನ ಹೊಂದುತ್ತಾನೆ ಅದನ್ನೇ ಇಲ್ಲಿ ಗುಣಾತೀತನಾಗುವಂಥದ್ದು ಅಂತ ಕರೀತಾರೆ. ಆ ಗುಣಗಳನ್ನ ಮೀರುವಂಥದ್ದು. ಆ ಒಂದು 3 ವಿಷಯಗಳ ಕುರಿತಾಗಿ ನಾವು ಈ ಅಧ್ಯಾಯದಲ್ಲಿ ಹೆಚ್ಚು ತಿಳಿಲಿಕ್ಕಿದ್ದೀವಿ. ಇಲ್ಲಿ 9 ಋಷಿಗಳ ಬಗ್ಗೆ ಕೊಟ್ಟಿದ್ದಾರೆ. ಈ 9 ಋಷಿಗಳು ಯಾರು ಅಂತ ಕೇಳ್ತಿದ್ದಾರೆ, ಪ್ರಶ್ನೆ ಮಾಡ್ತಿದ್ದಾರೆ. ಹೇಳ್ತೀರಾ ಯಾರು ಈ 9 ಋಷಿಗಳು ಅಂತ? ಹರೇ ಕೃಷ್ಣ. ಹರೇ ಕೃಷ್ಣ. ಗೊತ್ತಿಲ್ಲ. ಇಲ್ಲಿ ಋಷಭ ದೇವ ಅಂತ ಹೇಳ್ತಾರೆ, ಭಾಗವತದಲ್ಲಿ ಬರುವಂತ ಕಥೆ ಇದು. ಆ ಋಷಭ ದೇವ ಕೂಡ ಭಗವಂತನ ಅವತಾರ ಆಗಿರ್ತಾನೆ. ಅವನಿಗೆ 100 ಜನ ಮಕ್ಕಳಿರ್ತಾರೆ. ಆ 100 ಜನ ಮಕ್ಕಳಿಗೆ ಅವನು ಯಾವ ರೀತಿ ಒಂದು ಬೋಧನೆ ಮಾಡ್ತಾನೆ ಅಂತಂದ್ರೆ, ಅವನು ಹೇಳ್ತಾನೆ, ಮನುಷ್ಯ ಜನ್ಮ ಸಿಗುವಂಥದ್ದು ಅತಿ ವಿರಳ. ಆ ರೀತಿ ಸಿಕ್ಕಿದಾಗ ಅದರ ಒಂದು ಸದುಪಯೋಗ ಪಡಿಸ್ಕೋಬೇಕು. ಆ ರೀತಿ ಸದುಪಯೋಗ ಪಡಿಸ್ಕೊಂಡಿಲ್ಲ ಅಂತಂದ್ರೆ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಅವರ ಮಕ್ಕಳಿಗೆ ಉಪದೇಶ ಮಾಡ್ತಾನೆ. ನಂತರ ಅವನ ಒಂದು ಏನು ಆ ಮಕ್ಕಳಿಗೆ ಜ್ಞಾನವನ್ನ ಕೊಡ್ತಾನೆ. ಆ ಜ್ಞಾನವನ್ನ ಪಡೆದಂತಹ ಈ ನೋಡ್ತಾ ಇದೀವಿ ಇಲ್ಲಿ 9 ಜನ ಋಷಿಗಳು ಯಾರಂದ್ರೆ ಅವರು ನವಯೋಗೇಂದ್ರರು ಅಂತ ಕರೀತಾರೆ. ಅವರೆಲ್ಲರೂ ಕೂಡ ಈ ಒಂದು ಭೌತಿಕ ಬಂಧನದಿಂದ ಮುಕ್ತಿನ ಪಡೆದು ಆಧ್ಯಾತ್ಮಿಕ ಲೋಕಕ್ಕೆ ಮರಳ್ತಾರೆ. ಆ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅವರು ಯಾವ ವಿಚಾರವನ್ನ ತಿಳಿದು ಈ ಭೌತಿಕ ಬಂಧನದಿಂದ ಮುಕ್ತಿಯನ್ನ ಪಡೆದ್ರು, ಮತ್ತೆ ಹೇಗೆ ಅವರು ಮರಳಿ ಧಾಮಕ್ಕೆ ಹಿಂದಿರುಗಿದ್ರು ಅನ್ನೋದು ಈ ಅಧ್ಯಾಯದ ಒಂದು ರಹಸ್ಯ. ಈ ಅಧ್ಯಾಯದಲ್ಲಿ ಏನು ರಹಸ್ಯವನ್ನ ಹೇಳ್ತಾ ಇದ್ದಾನೆ, ಆ ರಹಸ್ಯವನ್ನ ತಿಳಿದಂತ ನವಯೋಗೇಂದ್ರರು ಇದರಿಂದ ಬಿಡುಗಡೆನ ಹೊಂದಿದ್ರು ಅನ್ನತ್ತ ಒಂದು ಉದಾಹರಣೆಯನ್ನ ಇಲ್ಲಿ ಭಗವಂತ ತಿಳಿಸ್ತಾನೆ. ಆ ಋಷಿಗಳು ಯಾರು ಮತ್ತೆ ಅವರ ಹೆಸರುಗಳು ಏನು ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಕವಿ, ಹವಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿಹೋತ್ರ, ದ್ರಾವಿಡ, ದ್ರುಮಿಲ, ಚಾಮಸ, ಕರಭಾಜನ ಅಂತ ಅವ್ರ ಹೆಸರು. ಮತ್ತೆ ಇಲ್ಲಿ ದೇವೋತ್ತಮ ಪರಮ ಪುರುಷ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಎಲ್ಲ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮಸಿದ್ಧಿಯನ್ನು ಪಡೆದರು ಅಂತೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಈ ನವಯೋಗೇಂದ್ರರು ಈಗ ಭಗವಂತ ಈ 14ನೇ ಅಧ್ಯಾಯದಲ್ಲಿ ಯಾವ ಜ್ಞಾನವನ್ನ ಕೊಡ್ತಾ ಇದ್ದಾನೆ, ಆ ಜ್ಞಾನವನ್ನ ಪಡೆದ ಕಾರಣದಿಂದ ಅವರು ಹೇಗೆ ಮುಕ್ತಿನ ಪಡೆದ್ರು ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಈ ಜ್ಞಾನವನ್ನ ತಿಳ್ಕೊಂಡು ನಾವು ಕೂಡ ಅದರ ಒಂದು ಫಲವಾಗಿ ಮುಕ್ತಿನ ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ನಾವು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿಯೋಣ. ಹರೇ ಕೃಷ್ಣ. ಹೇಳ್ತೀರಾ ಯಾರಾದ್ರೂ ಚೈತನ್ಯ ಮಹಾಪ್ರಭುಗಳು ಯಾರು ಅಂತ? ಕೃಷ್ಣನ ಅವತಾರ, ಕಲಿಯುಗದಲ್ಲಿ ಬಂದಂತಹ ಯುಗಾವತಾರ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಚೈತನ್ಯ ಮಹಾಪ್ರಭುಗಳು ಅವತರಿಸಿ ಬರ್ತಾರೆ ಭೂಮಿ ಮೇಲೆ. ಯಾಕೆ ಬರ್ತಾರೆ ಅಂತಂದ್ರೆ ಕಲಿಯುಗದ ಯುಗ ಧರ್ಮವನ್ನು ತಿಳಿಸ್ಕೊಡ್ಲಿಕ್ಕಾಗಿ ಬರ್ತಾರೆ. ಈ ಕಲಿಯುಗದ ಯುಗ ಧರ್ಮ ಯಾವುದು? ಹರೇ ಕೃಷ್ಣ. ನಾಮ ಸಂಕೀರ್ತನೆ ಮಾಡುವುದು. ನಾಮ ಸಂಕೀರ್ತನೆ ಮಾಡುವಂಥದ್ದು. ಈ ಒಂದು ನಾಮ ಸಂಕೀರ್ತನೆಯ ಪರಿಚಯವನ್ನ ನಮಗೆ ತಿಳಿಸ್ಕೊಡಕ್ಕಾಗಿ ಬರ್ತಾರೆ. ಅಂದ್ರೆ ಈ 18ನೇ ಅಧ್ಯಾಯ ಭಗವದ್ಗೀತೆಯ ಕೊನೆಯ ಅಧ್ಯಾಯದಲ್ಲಿ ಭಗವಂತ ಹೇಳುವಂಥದ್ದು ಒಂದು ಕನ್ಕ್ಲೂಷನ್ ಶ್ಲೋಕ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳ್ತಾನೆ. ಅಂದ್ರೆ ನೀನ್ ಎಲ್ಲಾ ಧರ್ಮಗಳನ್ನು ಬಿಟ್ಟು ನನಗೆ ಶರಣಾಗತಿಯನ್ನ ಹೊಂದು ಸಾಕು, ನಾನ್ ನಿನಗೆ ಎಲ್ಲ ಪಾಪಗಳಿಂದ ಮುಕ್ತಿಯನ್ನ ಕೊಡುತ್ತೇನೆ, ಹೆದರಬೇಡ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲ ಧರ್ಮಗಳನ್ನ ಬಿಟ್ಟು ನನಗೆ ಶರಣಾಗು ಅಂತ ಹೇಳ್ತಾನೆ. ಆದ್ರೆ ಜನರಿಗೆ ಗೊತ್ತಿಲ್ಲ ಭಗವಂತನಿಗೆ ಶರಣಾಗುವುದು ಅಂದ್ರೆ ಏನು ಅಂತ. ಅದಕ್ಕಾಗಿ ಚೈತನ್ಯ ಮಹಾಪ್ರಭುಗಳ ಅವತಾರ ಆಗುತ್ತೆ. ಅವರು ಆ ಭಗವಂತನಿಗೆ ಶರಣಾಗತಿಯನ್ನ ಹೊಂದುವುದು ಹೇಗೆ ಅನ್ನುವಂಥದ್ದು, ಮತ್ತೆ ಆ ಒಂದು ಯುಗ ಧರ್ಮ ಒಂದು ಕಲಿಯುಗದ ಯಜ್ಞವನ್ನ ಹೇಗೆ ಆಚರಣೆ ಮಾಡೋದು ಅನ್ನೋದನ್ನ ಎಲ್ಲ ಜನರಿಗೆ ತಿಳಿಸ್ಕೊಡ್ಲಿಕ್ಕಾಗಿ ಅವತಾರವನ್ನ ಎತ್ತಾರೆ. ಮತ್ತೆ ಅವರಿಗೆ ಒಂದು ಏನಂತ ಹೇಳ್ತಾರೆ, ಅವರದೇ ಆದಂತ ವೈಯಕ್ತಿಕ ಒಂದು ಆಸೆ ಕೂಡ ಇರುತ್ತೆ. ಏನಂದ್ರೆ ಭಗವಂತನ ಭಕ್ತರು ಅವನನ್ನ ಅಷ್ಟೊಂದು ಪ್ರೀತಿಸ್ತಾರಲ್ಲ, ಅವರಿಗೆ ಅಂತದ್ದು ಏನಿದೆ ಆ ಭಕ್ತಿಯಲ್ಲಿ ಅಂತ ತಿಳಿಬೇಕು ಅಂತ ಆಸೆ ಇರುತ್ತೆ. ಆ ಕಾರಣದಿಂದ ಅವರು ಭಕ್ತನಾಗಿ ಬರ್ತಾರೆ. ಅಂದ್ರೆ ಸ್ವತಃ ಕೃಷ್ಣನೇ ಕೃಷ್ಣನ ಭಕ್ತನಾಗಿ ಅವತರಿಸಿರುವಂತದ್ದು ಈ ಚೈತನ್ಯ ಮಹಾಪ್ರಭುಗಳ ಅವತಾರ. ಈ ಒಂದು ಅವತಾರದ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಯಾರು? ಅವರು ಅಂದ್ರೆ ಅವರ ಒಂದು ಅವತಾರಕ್ಕೂ ಮೊದಲು ಎಲ್ಲಾ ಒಂದು ಪುರಾಣಗಳಲ್ಲಿ ಮತ್ತೆ ಎಲ್ಲಾ ಅಧಿಕೃತ ಗ್ರಂಥಗಳಲ್ಲಿ ಅವರ ಒಂದು ವಿವರಣೆ, ಅವರ ಒಂದು ಉಲ್ಲೇಖ ಮೊದಲೇ ಇತ್ತು. ಅವರ ಒಂದು ಅವರು ಬರ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿತ್ವ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳ್ತಿದ್ರೆ, ಶ್ರೀಮದ್ ಭಾಗವತಂನಲ್ಲಿ ಹೇಳಿರುವಂತದ್ದು
11ನೇ ಸ್ಕಂದ 5ನೇ ಅಧ್ಯಾಯದ 32ನೇ ಶ್ಲೋಕ ಏನಂತ ಹೇಳ್ತಾರೆ ಅಂದ್ರೆ, ಕೃಷ್ಣವರ್ಣಂ ದ್ವಿಷಾ ಕೃಷ್ಣಂ ಸಂಗೋಪಾಂಗಸ್ತ್ರ ಪಾರ್ಷದಂ ಯಜ್ಞೆ ಸಂಕೀರ್ತನ ಪ್ರಾಯೀರ್ ಯಜಂತೀಹಿ ಸುಮೇಧಸಃ. ಅಂದ್ರೆ ಭಗವಂತ ಅವನು ಹೇಗಿರ್ತಾನೆ ಅಂತಂದ್ರೆ ಕೃಷ್ಣ ವರ್ಣ ಅಂದ್ರೆ, ಕೃಷ್ಣ ಅಂದ್ರೆ ಯಾವ ಬಣ್ಣ ಇರ್ತಾನೆ ಕೃಷ್ಣ? ಹರೇ ಕೃಷ್ಣ. ಕಪ್ಪು. ಆದ್ರೆ ಇಲ್ಲಿ ನೀಲಿ ಚೈತನ್ಯ ಮಹಾಪ್ರಭುಗಳು ಆ ಒಂದು ಬಣ್ಣ ಇಲ್ಲ. ಅವ್ರು ಯಾವ ಬಣ್ಣ ಇದ್ದಾರೆ? ಅವರು ಬಂಗಾರದ ಬಣ್ಣ ಇದ್ದಾರೆ ಅಂತಾರೆ. ಅಂದ್ರೆ ರಾಧಾರಾಣಿಯನ್ನ ಹೋಲುವಂತ ಮೈಬಣ್ಣವನ್ನ ಹೊಂದಿರ್ತಾರೆ ಅಂತ. ಕೃಷ್ಣ ವರ್ಣಂ ದ್ವಿಷಾ ಕೃಷ್ಣಂ. ಆದ್ರೆ ಇಲ್ಲಿ ಕೃಷ್ಣ ವರ್ಣದಲ್ಲಿ ಇಲ್ಲ, ಆದ್ರೂ ಕೂಡ ಅವರು ಕೃಷ್ಣನೇ. ಸಂಗೋಪಾಂಗಸ್ತ್ರ ಪಾರ್ಷದಂ ಅಂದ್ರೆ ಅವರು ಎಲ್ಲ ಅವರ ಸಂಗಡಿಗರ ಜೊತೆಯಲ್ಲಿ ಬಂದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯಜ್ಞಿ ಸಂಕೀರ್ತನ ಪ್ರಾಯರ್, ಒಂದು ಸಂಕೀರ್ತನ ಯಜ್ಞವನ್ನ ಎಲ್ಲರಿಗೂ ಹರಡುತ್ತಾ ಇದ್ದಾರೆ, ಹಬ್ಬುತ್ತಾ ಇದ್ದಾರೆ. ಮತ್ತೆ ಆ ಯಜ್ಞದಲ್ಲಿ ಯಾರೆಲ್ಲ ಪಾಲ್ಗೊಳ್ತಾ ಇದ್ದಾರೆ ಅವರನ್ನ ಇಲ್ಲಿ ಸುಮೇಧ ಸಹ ಅಂತ ಇದ್ದಾರೆ, ಬುದ್ಧಿವಂತರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಯಾವಾಗೆಲ್ಲ ಅವತರಿಸ್ತಾನೆ ಆಗ ಅವನೆಲ್ಲ ಸಂಗಡಿಗರು ಅವನ ಜೊತೆಲಿ ಬರ್ತಾರೆ. ಅಂದ್ರೆ ನಾವು ನೋಡ್ಬಿಡಿದ್ವಿ ಹಿಂದಿನ ಅಧ್ಯಾಯದಲ್ಲಿ ಆ ಒಂದು ಸತ್ಯಯುಗದ ಯುಗಧರ್ಮ ಯಾವ್ದಿತ್ತು? ಹರೇ ಕೃಷ್ಣ. ಸತ್ಯಯುಗದ ಧ್ಯಾನ ಮಾಡುವಂಥದ್ದು. ಆ ಒಂದು ಯುಗ ಧರ್ಮವನ್ನ ತಿಳಿಸ್ಕೊಡ್ಲಿಕ್ಕೆ ಭಗವಂತ ಯಾವ ಅವತಾರದಲ್ಲಿ ಬರ್ತಾನೆ? ಕಲಿಯುಗದಲ್ಲಿ ಅವನು ಸಂಕೀರ್ತನ ಯಜ್ಞವನ್ನ ತಿಳಿಸ್ಕೊಡ್ಲಿಕ್ಕೆ ಬಂದ. ಅದೇ ರೀತಿ ಸತ್ಯಯುಗದಲ್ಲಿ ಅವನು ಆ ಒಂದು ಯುಗ ಧರ್ಮ ಧ್ಯಾನದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅವನು ನರನಾರಾಯಣ ಋಷಿಯಾಗಿ ಬರ್ತಾನೆ. ಹಾಗೆ ಇಲ್ಲಿ ಭಗವಂತ ಬಂದಿರುವಂತದ್ದು. ಅವನು ಬರುವಾಗ ಅಲ್ಲಿ ನರ ನಾರಾಯಣ ಅಂದ್ರೆ ಅರ್ಜುನ ಕೂಡ ಬಂದಿದ್ದ. ಅದೇ ರೀತಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಬಂದಾಗ್ಲೂ ಹಾಗೆ ಅವರ ಎಲ್ಲ ಸಂಗಡಿಗರು ಅವ್ರ ಜೊತೆಯಲ್ಲಿ ಬರ್ತಾರೆ. ಅಂದ್ರೆ ನಾವು ನೋಡ್ತೀವಿ ಇಲ್ಲಿ ಅದ್ವೈತ ಪ್ರಭುಗಳು ಅಂದ್ರೆ ಸದಾಶಿವ ಮತ್ತೆ ಮಹಾವಿಷ್ಣುವಿನ ಅವತಾರ. ನಂತರ ನಿತ್ಯಾನಂದ ಪ್ರಭುಗಳು ಅಂದ್ರೆ ಬಲರಾಮ, ಗದಾಧರ ಪಂಡಿತರು ಅಂದ್ರೆ ರಾಧಾರಾಣಿ, ಮತ್ತೆ ಶ್ರೀವಾಸಾದಿ ಅಂತಂದ್ರೆ ಬ್ರಹ್ಮ. ಹಾಗೆ ಇಲ್ಲಿ ಅರ್ಜುನ ಕೂಡ ಬರ್ತಾನೆ. ಅರ್ಜುನ ಅವನ ಹೆಸರು ರಮಾನಂದ ರಾಯ ಅಂತ ಇರುತ್ತೆ. ಹೀಗೆ ಅನೇಕ ಜನ ಅವರ ಸಂಗಡಿಗರು, ಮುರಾರಿ ಗುಪ್ತ ಅಂತ ಹೇಳ್ತಾರೆ, ಅದು ಹನುಮಂತ. ಹೀಗೆ ಅವನ ಎಲ್ಲ ಸಂಗಡಿಗರು ಅವನ ಜೊತೆಯಲ್ಲಿ ಬರ್ತಾರೆ. ಅವರೆಲ್ಲರೂ ಕೂಡ ಈ ಒಂದು ಸಂಕೀರ್ತನದ ಯಜ್ಞದಲ್ಲಿ ಪಾಲ್ಗೊಳ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸತತವಾಗಿ ಕೃಷ್ಣ ನಾಮವನ್ನು ಹಾಡುತ್ತಾ ಭಗವದ್ ಅವತಾರವನ್ನು ಪೂಜಿಸಲು ಕಲಿಯುಗದಲ್ಲಿ ಮೇಧಾವಿಗಳು ಸಾಮೂಹಿಕ ಸಂಕೀರ್ತನೆಯನ್ನು ನಡೆಸುತ್ತಾರೆ. ಮೇಧಾವಿಗಳು ಅಂದ್ರೆ ಬುದ್ಧಿವಂತರು. ಭಗವಂತನ ವರ್ಣವು ಕಪ್ಪೇನಲ್ಲ, ಆದರೆ ಅವನು ತಾನೇ ಕೃಷ್ಣ. ಅಂದ್ರೆ ಕಪ್ಪಿಲ್ಲ ಅಂದ್ರೂ ಕೂಡ ಅವನು ಕೃಷ್ಣನೇ. ಮತ್ತೆ ಅವನು ತನ್ನ ಸಹಯೋಗಿಗಳು, ದಾಸರು, ಆಯುಧಗಳು ಮತ್ತು ಅಂತರಂಗ ಸಂಗಾತಿಗಳು ಹೀಗೆ ಇತರರ ಜೊತೆಗೂಡಿ ಇರುತ್ತಾನೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ವಿ ಚೈತನ್ಯ ಮಹಾಪ್ರಭುಗಳು ಯಾರು? ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣ. ಅವರು ನವದ್ವೀಪ, ಮಾಯಾಪುರದ ನವದ್ವೀಪದಲ್ಲಿ ಜನನವನ್ನ ಅಂದ್ರೆ ಆವಿರ್ಭವಿಸಿ ಬರ್ತಾರೆ. ಅವರು ಆವಿರ್ಭಾವ ಆದಂತಹ ದಿನ ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಅದು ಆ ಒಂದು ಸಂದರ್ಭದಲ್ಲಿ ಒಂದು ಚಂದ್ರಗ್ರಹಣ ಆಗ್ತಾ ಇರುತ್ತೆ. ನಮ್ಮ ಸನಾತನ ಧರ್ಮಿಗಳು ಏನ್ ಮಾಡ್ತಾರೆ, ಗ್ರಹಣದ ಸಮಯದಲ್ಲಿ ಮಂತ್ರಗಳನ್ನ ಘೋಷಣೆ ಮಾಡ್ತಾರೆ. ಅವರ ಜನನ ಸಮಯದಲ್ಲೂ ಹಾಗೆ ಭೂಮಿ ಮೇಲೆ ಎಲ್ಲರೂ ಕೂಡ ಆ ಒಂದು ಗ್ರಹಣ ಸಮಯ ಆದ ಕಾರಣ ಎಲ್ಲರೂ ಮಂತ್ರಗಳನ್ನ ಪಠಿಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಸಚಿ ಮಾತಾ ಮತ್ತೆ ಜಗನ್ನಾಥ ಮಿಶ್ರ ಇವರ ವೈಷ್ಣವರು, ಅವರ ಒಂದು ಮನೆಯಲ್ಲಿ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ ಆಗುತ್ತೆ. ಅವರು ಒಂದು ಬೇವಿನ ಮರದ ಕೆಳಗಡೆ ಜನನವನ್ನ ಹೊಂದುತ್ತಾರೆ. ಆದ ಕಾರಣ ಅವ್ರನ್ನ ನಿಮಾಯ್ ಅಂತ ಕರೀತಾರೆ. ಮತ್ತೆ ಅವರ ತಂದೆ ತಾಯಿ ಅವರಿಗೆ ವಿಶ್ವಾಂಬರ ಅಂತ ಹೆಸರನ್ನ ಇಟ್ಟಿರ್ತಾರೆ. ಆದ್ರೆ ಅವರ 2ನೇ ಮಗನಾಗಿ ಇವರು ಹುಟ್ಟಿ ಬರ್ತಾರೆ. ಅದೆಲ್ಲವೂ ಕೂಡ ಅವರ ಒಂದು ಅವತಾರಕ್ಕೂ ಮೊದಲೇ ಇಲ್ಲಿ ಪುರಾಣಗಳಲ್ಲಿ ಎಲ್ಲಾ ಕಡೆ ಅದರ ಒಂದು ಉಲ್ಲೇಖ ಇಲ್ಲಿ ಕೊಡ್ತಾ ಇದ್ದಾರೆ. ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ ಸ್ವತಃ ಪ್ರಹ್ಲಾದ ಮಹಾರಾಜ ಹೇಳ್ತಾ ಇರುವಂತಹ ಶ್ಲೋಕ ಇದು. ಚನ್ನಾ ಕಲೌ ಯತ್ ಅಭಾವಸ್ತ್ರೀಗೋ ತಸತ್ವಂ. ಅಂದ್ರೆ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ದೇವೋತ್ತಮ ಪರಮ ಪುರುಷನು ಕಲಿಯುಗದಲ್ಲಿ ಗೌಪ್ಯ ಸ್ವರೂಪ. ಅಂದ್ರೆ ಅವನು ಯಾಕೆ ಚೈತನ್ಯ ಮಹಾಪ್ರಭುಗಳು ಅವತಾರ ಆಗಿದೆ, ರಾಮನ ಅವತಾರ ಆದಾಗ, ಕೃಷ್ಣನ ಅವತಾರ ಆದಾಗ, ನರಸಿಂಹನ ಅವತಾರ ಆದಾಗ ಎಲ್ಲ ಜನರಿಗೂ ಗೊತ್ತಿದೆ. ಆದ್ರೆ ನಾವಿವಾಗ ಹೊರಗಡೆ ಹೋಗಿ ಯಾರಿಗಾದ್ರೂ ಚೈತನ್ಯ ಮಹಾಪ್ರಭುಗಳ ಅವತಾರದ ಬಗ್ಗೆ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ? ಅದಕ್ಕೆ ಮೂಲ ಕಾರಣ ಅಂದ್ರೆ ಈ ಒಂದು ಶ್ಲೋಕ. ಅಂದ್ರೆ ಭಗವಂತ ಅವನು ಈ ಕಲಿಯುಗದಲ್ಲಿ ಅವತರಿಸ್ತಾನೆ, ಆದ್ರೆ ಅವನು ಗೌಪ್ಯವಾಗಿ ಬರ್ತಾನೆ, ರಹಸ್ಯವಾಗಿ ಬರ್ತಾನೆ, ಯಾರಿಗೂ ತಿಳಿಯದ ಹಾಗೆ ಬರ್ತಾನೆ. ಆದ ಕಾರಣ ಇದು ಜನರಿಗೆ ಹೆಚ್ಚು ತಿಳಿಯದೇ ಇರುವುದಕ್ಕೆ ಕಾರಣ ಆಗಿದೆ. ಗರುಡ ಪುರಾಣದಲ್ಲಿ ಭಗವಂತ ಹೇಳ್ತಾನೆ, ಅಹಂ ಪೂರ್ಣೋ ಭವಿಷ್ಯಾಮಿ ಯುಗ ಸಂಧ್ಯೌ ವಿಶೇಷತಃ ಮಾಯಾಪುರೇ ನವದ್ವೀಪೇ ಭವಿಷ್ಯಾಮಿ ಶಚೀಸುತಃ. ಕಲಿಯುಗದ ಮೊದಲ ಭಾಗದಲ್ಲಿ ನಾನು ನನ್ನ ಸಂಪೂರ್ಣ ಆಧ್ಯಾತ್ಮಿಕ ರೂಪದಲ್ಲಿ ಬರುತ್ತೇನೆ. ನವದ್ವೀಪ ಮಾಯಾಪುರದಲ್ಲಿ ನಾನು ಶಚಿಯ ಮಗನಾಗಿ ಹುಟ್ಟುತ್ತೇನೆ. ಇದು ಹೇಳಿರುವಂತದ್ದು ಗರುಡ ಪುರಾಣದಲ್ಲಿ. ಭಗವಂತ ಅವನ ಅವತಾರಕ್ಕೂ ಮೊದಲು ಸ್ವತಃ ಅವನೇ ಹೇಳಿರುವಂತಹ ಶ್ಲೋಕ ಇದು.
ಆದ್ರೆ ಅವನು ಕಲಿಯುಗದಲ್ಲಿ ಹೇಗೆ ಬರ್ತಾನೆ ಅಂದ್ರೆ ಆ ಯಾವ ಜಾಗದಲ್ಲಿ ಹುಟ್ಟುತ್ತಾನೆ ಮತ್ತೆ ಯಾರ ತಂದೆ ತಾಯಿ ಅವನಿಗೆ ಅಂತ ಎಲ್ಲವನ್ನು ಕೂಡ ಅದು ಮೊದಲೇ ಆ ಒಂದು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರುವಂತದ್ದು. ತಾಯಿ ಹೆಸರು ಶಶಿ ಮಾತಾ. ಅದೇ ಗರುಡ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ. ಏನಂತ ಹೇಳಿದ್ದಾನೆ ಗರುಡ ಪುರಾಣದಲ್ಲಿ ಅಂದ್ರೆ, ಕಲೆ ಪ್ರಥಮ ಸಂಧ್ಯಾಯ ಲಕ್ಷ್ಮೀಕಾಂತೋ ಭವಿಷ್ಯತಿ ದಾರು ಬ್ರಹ್ಮ ಸಮೀಪಸ್ಥಃ ಸನ್ಯಾಸಿ ಗೌರ ವಿಗ್ರಹ. ಅಂದ್ರೆ ಏನ ಹೇಳ್ತಾ ಇದ್ದಾನೆ ಅಂದ್ರೆ, ಕಲಿಯುಗದ ಮೊದಲ ಭಾಗದಲ್ಲಿ ಅಂದ್ರೆ ಕಲಿಯುಗ 4,32,32,000 ವರ್ಷಗಳು. ಅದರ ಒಂದು ಪ್ರಾರಂಭದಲ್ಲಿ ಅಂದ್ರೆ ಈಗ 5,000 ವರ್ಷಗಳು ಆಗೋದಕ್ಕೂ ಮೊದಲು ಅಂದ್ರೆ 4,500 ವರ್ಷಗಳ ಅಷ್ಟು ಸಮಯದಲ್ಲಿಯೇ ಪ್ರಾರಂಭದಲ್ಲಿ ಅವನ ಒಂದು ಅವತಾರ ಆಗುತ್ತೆ ಅಂತ. ಮತ್ತೆ ಅವನು ಪರಮ ಪುರುಷ ಚಿನ್ನದಂತಹ ರೂಪದಲ್ಲಿ ಬರುತ್ತಾನೆ. ಅಂದ್ರೆ ಅವನ ಮೈಬಣ್ಣ ಆ ಒಂದು ಬಂಗಾರದಂತಹ ಬಣ್ಣ, ಅಂದ್ರೆ ರಾಧಾರಾಣಿಯ ಮೈಬಣ್ಣವನ್ನು ಅವನು ಹೋಲ್ತಾ ಇರ್ತಾನೆ. ಮೊದಲು ಅವನು ಲಕ್ಷ್ಮಿಯ ಪತಿಯಾಗುತ್ತಾನೆ. ಅವರ ಒಂದು ಅವರ ಹೆಂಡತಿಯ ಮೊದಲ ಹೆಂಡತಿಯ ಹೆಸರು ಲಕ್ಷ್ಮೀ ಪ್ರಿಯಾ ಅಂತ. ಲಕ್ಷ್ಮೀ ಪ್ರಿಯಾ ನಂತರ ಅವರು ಹೊರಗಡೆ ಹೋಗಿದಂತ ಸಂದರ್ಭದಲ್ಲಿ, ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋದಂತ ಸಮಯದಲ್ಲಿ ಮನೆಯಲ್ಲಿ ಅವರ ಒಂದು ಅಂತರ್ಧಾನ ಆಗುತ್ತೆ. ನಂತರ ಅವ್ರು ಇನ್ನೊಂದು ಮದುವೆನ, ಅವರ ತಾಯಿಯ ಒಂದು ಒತ್ತಾಯದ ಮೇರೆಗೆ ವಿಷ್ಣು ಪ್ರಿಯಾ ಅಂತ ಇನ್ನೊಂದು ಮದುವೆನ ಹಾಕ್ತಾರೆ. ಆದ್ರೆ ಅವರ ಮೊದಲ ಹೆಂಡತಿ ಹೆಸರು ಲಕ್ಷ್ಮೀ ಪ್ರಿಯಾ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಲಕ್ಷ್ಮಿಯ ಪತಿ ಆಗುತ್ತಾನೆ. ನಂತರ ಅವನು ದೈವಿಕ ಮರದ ರೂಪದಲ್ಲಿ ಕಾಣಿಸಿಕೊಳ್ಳುವ ಜಗನ್ನಾಥನ ಬಳಿ ಸನ್ಯಾಸಿಯಾಗುತ್ತಾನೆ. ಅಂದ್ರೆ ಒರಿಸ್ಸಾದ ಪುರಿ ಕ್ಷೇತ್ರದಲ್ಲಿ ಅವರು ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ. ತುಂಬಾ ಸಣ್ಣ ವಯಸ್ಸಿನಲ್ಲೇ ಸನ್ಯಾಸ ಸ್ವೀಕಾರ ಮಾಡ್ತಾರೆ. 24 ವಯಸ್ಸಿಗೆಲ್ಲ ಅವರು ಸನ್ಯಾಸಿಗಳಾಗ್ತಾರೆ. ಅಂದ್ರೆ ಅವರು 2ನೇ ಮದ್ವೆ ಆಗಿ ಕೆಲವೇ ದಿನಗಳಲ್ಲಿ ಅವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ನರಸಿಂಹ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ, ಸತ್ಯೇ ದೈತ್ಯ ಕುಲಾದಿ ನಾಸ ಸಮಯೇ ಸಿಂಹೋ ಸಾಮರ್ಥ್ಯ ಕೃತಿಸ್ ತ್ರೇತಾಯಂ ದಸ್ ಕಂದರಂ ಪರಿಭವಾನ್ ರಾಮೇತಿ ನಾಮಕೃತಿ. ಇದು ನರಸಿಂಹ ಪುರಾಣದಲ್ಲಿ ಹೇಳಿರುವಂತ ಶ್ಲೋಕ. ದೇವೋತ್ತಮ ಪರಮಪುರುಷನು ಸತ್ಯಯುಗದಲ್ಲಿ ದೈತ್ಯರಿಂದ ಕಾಡಿದ ಭೀಕರ ರೋಗವನ್ನು ಗುಣಪಡಿಸಲು ಅರ್ಧ ನರನಾಗಿ ಅರ್ಧ ಸಿಂಹವಾಗಿ ಕಾಣಿಸಿಕೊಂಡ ಮತ್ತು ತ್ರೇತಾಯುಗದಲ್ಲಿ ರಾಮನೆಂಬ ವ್ಯಕ್ತಿಯಾಗಿ ಕಾಣಿಸಿಕೊಂಡು 10 ತಲೆಯ ರಾಕ್ಷಸ ರಾವಣನನ್ನು ಸೋಲಿಸಿದ. ನರಸಿಂಹ ಪುರಾಣದಲ್ಲಿ ಮುಂದುವರಿಸಿ ಹೇಳ್ತಾ ಇದ್ದಾರೆ, ಗೋಪಾಲನ್ ಪರಿಪಾಲಯನ್ ಪ್ರಜಪುರೇ ಭಾರಂ ಹರನ್ ದ್ವಾಪರೇ ಗೌರಾಂಗ ಪ್ರಿಯ ಕೀರ್ತನ ಕಲಿಯುಗೆ ಚೈತನ್ಯ ನಾಮ ಪ್ರಭು. ಮತ್ತು ದ್ವಾಪರ ಯುಗದಲ್ಲಿ ಭೂಮಿಯ ಭಾರವನ್ನು ಕಡಿಮೆ ಮಾಡಿ ಬ್ರಜಪುರದ ಗೋಪರನ್ನು ರಕ್ಷಿಸಿ ದೇವೋತ್ತಮ ಪರಮ ಪುರುಷನು ಮತ್ತೆ ಕಲಿಯುಗದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅವನ ರೂಪವು ಬಂಗಾರವಾಗಿರುತ್ತದೆ. ಅವನು ಭಗವಂತನ ಪವಿತ್ರ ನಾಮಗಳನ್ನು ಜಪಿಸುವುದರಲ್ಲಿ ಆನಂದವನ್ನು ಪಡುತ್ತಾನೆ ಮತ್ತು ಅವನ ಹೆಸರು ಚೈತನ್ಯ ಎಂದು ಇರುತ್ತದೆ. ಅಂದ್ರೆ ಈ ಒಂದು ಪುರಾಣಗಳಲ್ಲಿ ಭಗವಂತನ ಅವತಾರದ ಬಗ್ಗೆ ಮೊದಲೇ ಉಲ್ಲೇಖ ಇರುತ್ತೆ, ಎಲ್ಲಾ ಅವತಾರಗಳ ಬಗ್ಗೆ. ಈಗ ಕಲಿಯುಗದಲ್ಲಿ ಮತ್ತೆ ಅವನು ಕಲ್ಕಿಯಾಗಿ ಹುಟ್ಟುತ್ತಾನೆ, ಎಲ್ಲಿ ಹುಟ್ಟುತ್ತಾನೆ, ಮತ್ತೆ ಅವನು ಯಾವ ರೀತಿ ಕಾಣ್ತಾನೆ, ಮತ್ತೆ ಅವನು ಏನ್ ಮಾಡ್ತಾನೆ, ಮತ್ತೆ ಅವನ ತಂದೆ ತಾಯಿ ಯಾರು, ಅವನ ಪರಿವಾರದವರು ಯಾರು, ಎಲ್ಲವನ್ನು ಕೂಡ ಅದು ಆ ಒಂದು ಭಗವಂತನ ಅವತಾರಕ್ಕೂ ಮೊದಲೇ ವೇದವ್ಯಾಸರು ಅವರ ಒಂದು ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಸತ್ಯಯುಗದಲ್ಲಿ ಅವನು ನರಸಿಂಹನಾಗಿ ಬರ್ತಾನೆ. ನಂತರ ಅವನು ತ್ರೇತಾಯುಗದಲ್ಲಿ ರಾಮನಾಗಿ ಬಂದು ರಾವಣನನ್ನ ಸಂಹಾರ ಮಾಡ್ತಾನೆ. ದ್ವಾಪರ ಯುಗದಲ್ಲಿ ಭೂಭಾರ ಹರಣವನ್ನ ಮಾಡ್ತಾನೆ. ನಂತರ ಕಲಿಯುಗದಲ್ಲಿ ಅವನು ಚೈತನ್ಯ ಮಹಾಪ್ರಭುವಾಗಿ ಬರ್ತಾನೆ. ಚೈತನ್ಯ ಮಹಾಪ್ರಭುಗಳು ನೋಡ್ಲಿಕ್ಕೆ ಬಂಗಾರ ಬಣ್ಣವನ್ನ ಹೊಂದಿರ್ತಾರೆ. ಮತ್ತೆ ಅವರು ಭಗವಂತನ ಪವಿತ್ರ ನಾಮಗಳನ್ನ ಪಠಿಸೋದ್ರಲ್ಲಿ ಆನಂದವನ್ನ ಹೊಂದುತ್ತಾರೆ. ಮತ್ತು ಅವರ ಹೆಸರನ್ನು ಕೂಡ ಇಲ್ಲಿ ಚೈತನ್ಯ ಅಂತ ಇಲ್ಲಿ ಹೇಳಿದ್ದಾರೆ. ಪದ್ಮಪುರಾಣದಲ್ಲಿ ದೇವೋತ್ತಮ ಪರಮ ಪುರುಷನು ಸ್ವತಃ ಹೇಳುತ್ತಾನೆ, ಇದು ಭಗವಂತರೇ ಹೇಳಿರುವಂತದ್ದು. ಕಲೆ ಪ್ರಥಮ ಸಂಧ್ಯಾಯ ಗೌರಾಂಗೋತ್ತಮ ಮಹೀತಲೆ ಭಾಗೀರಥಿ ತತೆ ರಮ್ಯೆ ಭವಿಷ್ಯಾಮಿ ಸಚೀಸುತಃ. ಅವರು ಯಾವ ರೀತಿಯಲ್ಲಿ ಎಲ್ಲಿ ಹುಟ್ಟುತ್ತಾರೆ, ಯಾರಿಗೆ ಹುಟ್ಟುತ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಲಿಯುಗದ ಮೊದಲ ಭಾಗದಲ್ಲಿ ನಾನು ಈ ಭೂಮಿಯ ಮೇಲೆ ಭಾಗೀರಥಿಯ ದಂಡೆಯ ಸುಂದರ ಸ್ಥಳದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಭಾಗೀರಥಿ ಅಂದ್ರೆ ಗಂಗೆಯ ದಂಡೆ ಅಂತಂದ್ರೆ ಆ ಮಾಯಾಪುರದ ಒಂದು ಸ್ಥಳವನ್ನ ಹೇಳ್ತಾ ಇದ್ದಾರೆ. ನಾನು ಚಿನ್ನದ ರೂಪವನ್ನು ಹೊಂದುತ್ತೇನೆ ಮತ್ತು ಶಚಿಯ ಮಗನಾಗಿ ಜನ್ಮ ಪಡೆಯುತ್ತೇನೆ. ತಾಯಿಯ ಹೆಸರನ್ನು ಕೂಡ ಹೇಳ್ತಾ ಇದ್ದಾರೆ. ಅಥರ್ವ ವೇದದಲ್ಲಿ ಪರಮ ಪುರುಷನು ಹೀಗೆ ಹೇಳುತ್ತಾನೆ, ಹಿತೋತ್ತಾಕೃತ ಸನ್ಯಾಸೋ ಪರಿಶ್ಯಾಮಿ ಸಾ ಗುಣೋ ನಿರ್ವೇದೋ ನಿಷ್ಕಾಮೋ ಭೂಗಿರ್ವರ್ಣ ತಿರ ಅಥೋ ಲಕಾನಂದಯ ಕಲೌ ಚತುಸಹಸ್ರ ಭೂತ್ಪರಿ ಪಂಚಸಹಸ್ರಾಭ್ಯಂತರೆ ಗೌರವರ್ಣೋ ದೀರ್ಘಾಂಗಃ ಸರ್ವಲಕ್ಷಣ ಯುಕ್ತ ಈಶ್ವರ ಪ್ರಾರ್ಥಿತೋ ನಿಜ ರಸಸ್ವಾದೋ ಭಕ್ತರೂಪೋ ವಿಶ್ರಾಕ್ಯೋ ವಿದಿತ ಯೋಗ ಶ್ಯಾಮ್. ನಾನು ಕಲಿಯುಗದ 4,000 ವರ್ಷಗಳು ಕ್ರಮಿಸಿದ ನಂತರ
ಮತ್ತು 5,000 ವರ್ಷಗಳು ಮುಗಿಯುವ ಮೊದಲು ಭೂಮಿಗೆ ಇಳಿಯುತ್ತೇನೆ. ಕರಾರಾಗಿ ಹೇಳ್ತಾ ಇದ್ದಾರೆ ಆ ಸಮಯವನ್ನ. ಮತ್ತೆ ನಾನು ಗಂಗಾ ನದಿಯ ದಡದಲ್ಲಿ ಭೂಮಿಯ ಮೇಲೆ ಬರುತ್ತೇನೆ. ನಾನು ಎತ್ತರ ಮತ್ತು ಸಂತ ಬ್ರಾಹ್ಮಣ ಭಕ್ತನಾಗಿರುತ್ತೇನೆ. ಉತ್ಕೃಷ್ಟ ವ್ಯಕ್ತಿಯ ಎಲ್ಲಾ ಶುಭ ಲಕ್ಷಣಗಳನ್ನು ನಾನು ಹೊಂದುತ್ತೇನೆ. ನಾನು ವೈರಾಗ್ಯವನ್ನು ಪ್ರದರ್ಶಿಸುತ್ತೇನೆ. ನಾನು ಎಲ್ಲ ಮಂಗಳಕರ ಚಿಹ್ನೆಗಳನ್ನು ಹೊಂದುತ್ತೇನೆ. ನಾನು ಭಕ್ತನಾಗಿರುತ್ತೇನೆ. ಭಕ್ತಿಯೋಗವನ್ನು ಅಭ್ಯಾಸ ಮಾಡುತ್ತೇನೆ. ನನ್ನದೇ ಆದ ಭಕ್ತಿ ಸೇವೆಯ ರಸವನ್ನು ಸವಿಯುತ್ತೇನೆ. ಅಂದ್ರೆ ಭಗವಂತನು ಈ ಒಂದು ಭಕ್ತಿಯ ರಸವನ್ನ, ಅಂದ್ರೆ ಅವರ ಭಕ್ತರು ಆ ಭಕ್ತಿಯಲ್ಲಿ ಏನು ಆನಂದವನ್ನ ಪಡಿತಾ ಇದ್ದಾರೆ, ಆ ಆನಂದದ ಸ್ವಾದವನ್ನ ಅವರು ಸವಿಲಿಕ್ಕಾಗಿ ಈ ಒಂದು ಅವತಾರವನ್ನ ಎತ್ತಿ ಬರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಒಂದು ಜಗತ್ತಿಗೆ ಭಕ್ತಿ ಯೋಗದ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ. ಹರೇ ಕೃಷ್ಣ ಈಗ ಮಾತಾಜಿ. ಮೊದಲನೇ ಹರೇ ಕೃಷ್ಣ ಮಾತಾಜಿ ಮಾತಾಜಿ. ಮಾತಾಜಿ ಇಲ್ಲಿ ಯಾರೋ ಒಬ್ರು ಹೆಸರು ಹಾಕಿಲ್ಲ, ಅವ್ರದ್ದು ಒಂದ್ಸರಿ ಹೆಸರು ಹಾಕ್ಲಿಕ್ಕೆ ಕೇಳಿ. ಅದು J87 6th KO ಏನೇನೋ ಎಲ್ಲ ಹಾಕಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಅಥವಾ ಪ್ರಭುಜಿ ಯಾರು ನಿಮ್ದು? ಲಾರ್ಡ್ ಕೃಷ್ಣ ಅಂತ ಒಬ್ರು ಹಾಕಿದ್ದಾರೆ, ಅವ್ರ ಹೆಸರೇನೋ ಕೇಳಿ ಮಾತಾಜಿ. ಏನಂತ ಹಾಕಿದ್ರೆ ಮಾತಾಜಿ? ಲಾರ್ಡ್ ಕೃಷ್ಣ ಅಂತನಾ? ಹಾಕಿದ್ದಾರೆ. ದಯವಿಟ್ಟು ನಿಮ್ಮ ಹೆಸರನ್ನ ಕೊಡಿ, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಯಾರು ಅಲ್ಲಿ ನಿಮ್ದು, ಅಂದ್ರೆ ಯಾರು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾರೆ, ಜಾಯಿನ್ ಆಗಿದ್ದೀರಾ ಇಲ್ವಾ ಅಂತಾನು ಗೊತ್ತಾಗೋದಿಲ್ಲ. ಪ್ಲೀಸ್ ದಯವಿಟ್ಟು ಹೆಸರನ್ನ ಕೊಡಿ, ಇಲ್ಲಾಂದ್ರೆ ಚಾಟ್ ನಲ್ಲಾದ್ರೂ ಹಾಕಿ. ಜೈ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 1. ಶ್ರೀ ಭಗವಾನ್ ಉವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯ ಸರ್ವೇ ಪರಾಂ ಸಿದ್ಧಿಂ ಇತೋ ಗತಃ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಎಲ್ಲ ಜ್ಞಾನಗಳಲ್ಲಿ ಅತ್ಯುತ್ತಮನಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನು ಪಡೆದರು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈಗ 14ನೇ ಅಧ್ಯಾಯದಲ್ಲಿ ಭಗವಂತ ತ್ರಿಗುಣಗಳ ಬಗ್ಗೆ ಏನು ಜ್ಞಾನವನ್ನ ಹೇಳ್ತಾ ಇದ್ದಾನೆ, ಆ ಜ್ಞಾನ ಅನ್ನುವಂಥದ್ದು ಅದೆಷ್ಟು ಅಮೂಲ್ಯವಾದದ್ದು ಅನ್ನೋದನ್ನ ಇಲ್ಲಿ ಆ ಒಂದು ಜ್ಞಾನದ ಮಹಿಮೆಯನ್ನ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಅಂದ್ರೆ ಈ ಜ್ಞಾನವನ್ನ ತಿಳಿದಂತ ಅನೇಕ ಮುನಿಗಳು ಅವರು ಸಿದ್ಧಿಯನ್ನ ಪಡೆದ್ರು ಅಂದ್ರೆ ಭಗವಂತನ ಧಾಮಕ್ಕೆ ಹಿಂದಿರುಗಿದ್ರು. ಆದ ಕಾರಣ ಈ ಜ್ಞಾನ ಅನ್ನುವಂಥದ್ದು ಅದು ಸಾಧಾರಣ ಅಲ್ಲ ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾನೆ. ಆ ಒಂದು ಉದಾಹರಣೆಯಾಗಿ ಇಲ್ಲಿ ನಾವು ನೋಡ್ತಾ ಇದ್ವಿ, ನವಯೋಗೇಂದ್ರರು ಆ ಜ್ಞಾನವನ್ನ ಅವರ ತಂದೆಯ ಮೂಲಕ ಪಡಿತಾರೆ. ಅಂದ್ರೆ ಯಾರು ಮನುಷ್ಯ ಜನ್ಮ ಅಮೂಲ್ಯವಾದ ಜನ್ಮವನ್ನ ಪಡೆದು ಅವರು ಈ ಜ್ಞಾನವನ್ನ ಬಳಸ್ಲಿಲ್ಲ ಅಂತಂದ್ರೆ, ಅಂದ್ರೆ ಮನುಷ್ಯನಿಗೆ ಇರುವಂತಹ ಒಂದು ವ್ಯತ್ಯಾಸ ಪ್ರಾಣಿಗಳಲ್ಲಿ ಏನು ವ್ಯತ್ಯಾಸ ನಮಗೆ ಪ್ರಾಣಿಗಳಿಗೂ ಅಂದ್ರೆ ನಮ್ಗೆ ಜ್ಞಾನ ಇದೆ, ಬುದ್ಧಿ ಇದೆ. ಆ ಒಂದು ಜ್ಞಾನವನ್ನ ಬುದ್ಧಿನ ಬಳಸ್ತೀರಾ ನಾವು ಪ್ರಾಣಿಗಳ ಹಾಗೆ ಬದುಕಿದ್ರೆ 4 ಅಂದ್ರೆ ಪ್ರಭುಪಾದರು ಕೂಡ ಹೇಳ್ತಾರೆ, ನಾವು ಕೂಡ ಮನುಷ್ಯರು ಕೂಡ ಆಹಾರ ನಿದ್ರಾ ಭಯಮೈಥುನದಲ್ಲಿ ಜೀವನವನ್ನ ಕಳೆದ್ವಿ ಅಂದ್ರೆ ನಾವು 2 ಕಾಲಿನ ಪ್ರಾಣಿಗಳು ಅಂತ. ಹಾಗೆ ಮಾಡಬಾರ್ದು. ಆ ಒಂದು ಅಮೂಲ್ಯವಾದ ಆ ಜನ್ಮವನ್ನ ಸಾರ್ಥಕ್ಯವನ್ನ ಹೊಂದಬೇಕು ಅಂತ ಹೇಳ್ತಾರೆ. ಆ ಒಂದು ಜ್ಞಾನವನ್ನು ಪಡೆದಂತಹ ಅವನ ಮಕ್ಕಳು ನವಯುಗೇಂದ್ರರು, ಅವರು ಧಾಮಕ್ಕೆ ಹಿಂದಿರುಗ್ತಾರೆ. ಅದನ್ನಲ್ಲಿ ತಿಳಿಸಿದ್ದಾರೆ. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾರ್ಧಮ್ಯಂ ಆಗತಃ ಸರ್ಗೇ ಅಪಿ ನೋಪಜಾಯಂತೆ ಪ್ರಲಯೇನ ವ್ಯತಂತಿ ಚ. ಹರೇ ಕೃಷ್ಣ. ಈ ಜ್ಞಾನದಲ್ಲಿ ನೆಲೆಗೊಂಡನು ನನ್ನ ದಿವ್ಯರು ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡನು ಸೃಷ್ಟಿಕಾಲದಲ್ಲಿ ಹುಟ್ಟುವುದು ಮತ್ತು ಪ್ರಳಯಕಾಲದಲ್ಲಿ ವ್ಯತ್ಯಯ ಬಿಡುವುದು. ಹರೇ ಶ್ರೀನಿವಾಸ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲಿ ಏನಂತ ಹೇಳ್ತಾ ಇದಾರೆ, ಈ ಜ್ಞಾನವನ್ನ ಪಡೆದಂತವ್ರು ಭಗವಂತನ ಧಾಮಕ್ಕೆ ಹಿಂದಿರುಗಿದ್ದಾರೆ ಅಂತ ಈಗ ಹೇಳ್ತಾ ಇದ್ದಾನೆ. ಭಗವಂತನ ಧಾಮ ಅಂದ್ರೆ ಹೇಗಿರುತ್ತೆ, ಅಲ್ಲಿ ಅವನ ಒಂದು ಭಕ್ತರು ಯಾವ ರೀತಿ ಇರ್ತಾರೆ ಅನ್ನೋದನ್ನಲ್ಲಿ ನಾವು ಒಂದು ಚಿತ್ರಣವನ್ನ ನೋಡ್ತಾ ಇದೀವಿ. ಅಂದ್ರೆ ಇದನ್ನ ಸಾರೂಪ್ಯ ಮೋಕ್ಷ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಹಾಗೆಯೇ ರೂಪವನ್ನ ಹೊಂದುವಂಥದ್ದು. ಅವನ ಭಕ್ತರು ಕೂಡ ಅವನ ಹಾಗೆಯೇ ಚತುರ್ಭುಜಧಾರಿಗಳಾಗಿ ಹೋಗ್ತಾರೆ. ಮತ್ತೆ ಅಲ್ಲಿ ಅವರ ಕುಟುಂಬಗಳು ಕೂಡ ಇರುತ್ತೆ, ಅಲ್ಲಿ ಪರಿವಾರ ಕೂಡ ಇರುತ್ತೆ, ಅವರಿಗೆ ಹೆಂಡತಿ, ಆ ರೀತಿ ಒಂದು ಸಂಸಾರ ಕೂಡ ಇರುತ್ತೆ. ಆದ್ರೆ ಅವರಲ್ಲಿ ಯಾವುದೇ ಒಂದು ಲೈಂಗಿಕ ಕಾಮನೆಗಳು, ಇಂದ್ರಿಯ ಆಸಕ್ತಿಗಳು ಯಾವುದೇ ಇರೋದಿಲ್ಲ. ಅವರೆಲ್ಲರೂ ಕೂಡ ಭಗವಂತನ ಸೇವೆಯಲ್ಲಿ ಸದಾ ತೊಡಗಿರ್ತಾರೆ. ಅದನ್ನೇ ನಾವಿಲ್ಲಿ ನೋಡ್ತಾ ಇದೀವಿ. ಯಾವಾಗ ಅಂತಹ ಒಂದು ಆಧ್ಯಾತ್ಮಿಕ ಧಾಮಕ್ಕೆ ಅವರು ಹಿಂದಿರುಗುತ್ತಾರೆ, ಆಮೇಲೆ ಅವರು ಈ ಒಂದು ಸೃಷ್ಟಿಯ ಕಾಲ ಅಂದ್ರೆ ಈ ಒಂದು ಜಗತ್ತು, ಭೌತಿಕ ಜಗತ್ತು ಕಲ್ಪಾಂತ್ಯ ಮತ್ತೆ ಕಲ್ಪದ ಆರಂಭದಲ್ಲಿ ಮತ್ತೆ ಆ ಒಂದು ಬ್ರಹ್ಮನ ಸೃಷ್ಟಿ ಕಾಲದಲ್ಲಿ ಅದು ಸೃಷ್ಟಿ ಸ್ಥಿತಿ ಲಯಗಳು ಆಗ್ತಾನೆ ಇರುತ್ತೆ. ಈ ಒಂದು ಸೃಷ್ಟಿ ಸ್ಥಿತಿ ಲಯಗಳಾದಾಗ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವುದೇ ವ್ಯತ್ಯಾಸಗಳು ಆಗೋದಿಲ್ಲ. ಆದ ಕಾರಣ ಅಲ್ಲಿರುವಂತಹ ಯಾರು ಹಿಂದಿರುಗಿದ್ದಾರೆ ಅವನ ಧಾಮಕ್ಕೆ, ಅವರು
ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ, ಮತ್ತೆ ಪ್ರಳಯ ಕಾಲದಲ್ಲಿ ವ್ಯಥಪಡುವುದಿಲ್ಲ. ಅಂದ್ರೆ ಪ್ರಳಯ ಆದಾಗ ಅವರಿಗೆ ಯಾವುದೇ ವ್ಯತ್ಯಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ವ್ಯತ್ಯಯ ಇಲ್ಲ ಅಂತಂದ್ರೆ ಅವರು ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದಾಗ, ಇಲ್ಲಿ ಭೌತಿಕ ಜಗತ್ತು ಪ್ರಳಯ ಆದಾಗ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರಳಯ ಅನ್ನೋದು ಆಗೋದಿಲ್ಲ. ಒಂದು ವೇಳೆ ಆ ಶುದ್ಧಾತ್ಮರು ಭೌತಿಕ ಜಗತ್ತಿನಲ್ಲಿ ಇದ್ರು ಅಂದ್ರೂ ಕೂಡ ಆ ಒಂದು ಪ್ರಳಯ ಕಾಲದಲ್ಲಿ ಅವರು ವ್ಯಥೆ ಪಡೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ವ್ಯಥೆ ಪಡೋದಿಲ್ಲ ಅಂದ್ರೆ ಅವರು ಸಂತೋಷದಿಂದ ಆನಂದದಿಂದ ಅವರ ಧಾಮಕ್ಕೆ ಹೋಗುವಂತ ಸಂತೋಷ ಇರುತ್ತೆ ಅವರಲ್ಲಿ. ಆದ್ರೆ ಯಾರು ಭೌತಿಕ ಜೀವಿಗಳಿದ್ದಾರೆ ಅವರು ಪ್ರಾಣತ್ಯಾಗ ಆಗುವಾಗ ಅವರು ತುಂಬಾ ಕಷ್ಟವನ್ನ ಅನುಭವಿಸ್ತಾರೆ, ಅವರಿಗೆ ಒಂದು ನರಕ ವೇದನೆ ಆಗುತ್ತೆ. ಆದ್ರೆ ಭಕ್ತರು, ಅವರಿಗೆ ಗೊತ್ತಿದೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ, ಸೊ ಅವರ ದೇಹತ್ಯಾಗ ಆಗುವ ಸಂದರ್ಭದಲ್ಲಿ ಅವರು ಆನಂದದಿಂದ ಅದನ್ನ ಸಂಭ್ರಮಿಸ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವಯೋನೀಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರದಾಪಿತ. ಹರೇ ಕೃಷ್ಣ. ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲೇ ಹುಟ್ಟುವುದರಿಂದ. ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು. ಹರೇ ಕೃಷ್ಣ ಮಾತಾಜಿ. ಏನಂತ ಹೇಳ್ತಾ ಇದ್ದಾನೆ ಭಗವಂತ ಅಂದ್ರೆ, ಈ ಒಂದು ಪ್ರಾಣಿ ವರ್ಗಗಳು 84 ಲಕ್ಷ ಯೋನಿಗಳು ಏನೆಲ್ಲ ಇದೆ, ಅದು ಐಹಿಕ ಪ್ರಕೃತಿಯಲ್ಲಿ ಹೇಗೆ ಬಂತು ಅಂತಂದ್ರೆ ಅಲ್ಲಿ ಅದಕ್ಕೆ ಬೀಜ ಕೊಡ್ತಾ ಇರುವಂತ ತಂದೆ ಯಾರು? ಸ್ವತಃ ಭಗವಂತನೇ. ಅಂದ್ರೆ ಆ ಕಾರಣದಕ್ಕ ಶಾಯಿ ವಿಷ್ಣುವಿನ ರೋಮಕೂಪಗಳಿಂದ ಅನೇಕ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತೆ. ಆ ಬ್ರಹ್ಮಾಂಡಗಳು ಯಾವ ರೂಪದಲ್ಲಿ ಸೃಷ್ಟಿಯಾಗುತ್ತೆ ಅಂದ್ರೆ ಬೀಜದ ರೂಪದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅದು ನಂತರ ಅದರಲ್ಲಿ ಒಂದು ಬೆಳವಣಿಗೆ ಆಗುತ್ತೆ, ಅಂದ್ರೆ ಅದು ಗಾತ್ರದಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ. ನಂತರ ಅದನ್ನ ಅದು ಬಂದದ್ದು ಸ್ವತಃ ಭಗವಂತನಿಂದ. ನಂತರ ಆ ಒಂದು ಭಗವಂತನ ದೃಷ್ಟಿಪಾತ ಅಂತ ಹೇಳ್ತಾರೆ. ಅವನು ಆ ಒಂದು ಬ್ರಹ್ಮಾಂಡದ ಮೇಲೆ ತನ್ನ ದೃಷ್ಟಿಯನ್ನ ಹಾಯಿಸಿದ ಕೂಡಲೇ ಆ ಪ್ರಕೃತಿ ಗರ್ಭಧಾರಣೆ ಮಾಡ್ತಾಳೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲ ಜೀವಿಗಳು ಆ ಸೃಷ್ಟಿಯಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಒಂದು ಭಗವಂತನ ದೃಷ್ಟಿಪಾತ ಆದಾಗ ಅವನು ಒಂದು ವಿಸ್ತರಣೆ ಆಗ್ತಾನೆ, ಗರ್ಭೋದಕ ಶಾಯಿ ವಿಷ್ಣುವಾಗಿ ಅವನು ಆ ಒಂದು ಬ್ರಹ್ಮಾಂಡದ ಒಳಗೆ ಪ್ರವೇಶಿಸ್ತಾನೆ. ನಂತರ ಅವನ ಒಂದು ಒಕ್ಕಳ ಬಳ್ಳಿಯಿಂದ ಆ ಬ್ರಹ್ಮನ ಜನನ ಆಗತ್ತೆ ಕಮಲ ಪುಷ್ಪದಲ್ಲಿ. ಆ ನಂತರ ಆ ಬ್ರಹ್ಮ ಬಂದು ಅವನು ಏನು ಬ್ರಹ್ಮಾಂಡದಲ್ಲಿ ಎಲ್ಲವನ್ನು ಅವ್ಯಕ್ತ ರೂಪದಲ್ಲಿ ಕೊಟ್ಟಿರ್ತಾನೆ. ಆ ಒಂದು ಸೃಷ್ಟಿಗೆ ಬೇಕಾಗಿರುವಂತಹ ಎಲ್ಲಾ ಕಚ್ಚಾ ವಸ್ತುಗಳನ್ನ ಅವನು ಅವ್ಯಕ್ತ ರೂಪದಲ್ಲಿ ಕೊಟ್ಟಿರ್ತಾನೆ. ಆ ವಸ್ತುಗಳನ್ನ ಬಳಸಿ ಬ್ರಹ್ಮ ಏನ್ ಮಾಡ್ತಾನೆ, ಎಲ್ಲ ಒಂದು ಸೃಷ್ಟಿ ಕಾರ್ಯದಲ್ಲಿ ಎಲ್ಲಾ ಒಂದು 84 ಲಕ್ಷ ಯೋನಿಗಳನ್ನ ಸೃಷ್ಟಿಸ್ತಾನೆ. ಅಂದ್ರೆ ಅದಕ್ಕೊಂದು ರೂಪ ಕೊಡ್ತಾನೆ. ಆ ರೂಪ ಕೊಟ್ಟಾದ್ಮೇಲೆ ಆ ಗರ್ಭೋದಕ ಶಾಯಿ ವಿಷ್ಣು ಅವನು ಕ್ಷೀರೋದಕ ಶಾಯಿ ವಿಷ್ಣು ಆಗ್ತಾನೆ. ಅಂದ್ರೆ ಅವನು ಪರಮಾತ್ಮನಾಗಿ ಆ ಒಂದು ಪ್ರತಿಯೊಂದು ಜೀವಿಯ ಒಂದು ಆ ಹೃದಯದಲ್ಲಿ ಅವನು ಸೇರ್ತಾನೆ. ಹೀಗೆ ಎಲ್ಲ ಸೃಷ್ಟಿ ಆದದ್ದು ವಾಸ್ತವದಲ್ಲಿ ಪ್ರಥಮದಲ್ಲಿ ಅದು ಹುಟ್ಟುತ್ತಾ ಇರುವಂತದ್ದು ಸ್ವತಃ ಕೃಷ್ಣನಿಂದ. ಅವನು ಕೊಟ್ಟಂತದ್ದು ಈ ಒಂದು ಮೂಲ ಬೀಜವನ್ನ ಅನ್ನೋದನ್ನ ಆ ರೀತಿ ಅವನು ತಂದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ಪ್ರಭುಪಾದರು. ಏನಂತ ಹೇಳ್ತಾರೆ ಅಂದ್ರೆ, ಅನೇಕ ಜನ ಈ ಸೃಷ್ಟಿ ಹೇಗೆ ಆಯ್ತು ಅಂತ ಹೇಳ್ತಾರೆ. ಹರೇ ಕೃಷ್ಣ. ಭೌತಿಕವಾಗಿ ಶಾಲಾ ಕಾಲೇಜಲ್ಲಿ ಸೃಷ್ಟಿ ಹೇಗೆ ಆಯ್ತು ಅಂತ ಹೇಳ್ಕೊಡ್ತಾರೆ. ಪಂಚಭೂತಗಳಿಂದ, ಈ ಪ್ರಕೃತಿಯಿಂದ ತಂತಾನೆ ಅದು ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಇದನ್ನ ಪ್ರಕೃತಿಯಿಂದ ತಂತಾನೆ ಸೃಷ್ಟಿ ಆಯ್ತು ಅಂತ ಹೇಳುವಂತವ್ರು ಹೇಗೆ ಮೂಢರು ಅಂತಂದ್ರೆ, ಒಂದು ಅಕ್ಕಿಯ ರಾಶಿ ಇದೆ ಅಂತ ಹೇಳ್ತಾರೆ ಪ್ರಭುಪಾದರು. ಒಂದು ಹೋಲಿಕೆ ಮಾಡಿ ಹೇಳ್ತಾರೆ. ಒಂದು ಅಕ್ಕಿಯ ರಾಶಿಯಲ್ಲಿ ಈ ಚೇಳು ಹೋಗಿ ಮೊಟ್ಟೆಯನ್ನ ಇಟ್ಟು ಬರುತ್ತೆ ಅಂತೆ. ಆ ಮೊಟ್ಟೆಗಳು ಹೊಡೆದ ಮೇಲೆ ಆ ಮೊಟ್ಟೆಗಳಿಂದ ಮರಿ ಚೇಳುಗಳು ಹೊರಗಡೆ ಬರುತ್ತೆ. ಆ ಮರಿ ಚೇಳುಗಳು ಹೊರಗಡೆ ಬರುವಂತದ್ದನ್ನ ನೋಡಿದಂತವ್ರು ಏನಂತಾರೆ, ಈ ಅಕ್ಕಿನೇ ಆ ಒಂದು ಚೇಳಿಗೆ ಜನ್ಮ ಕೊಟ್ಟಿತು ಅಂತ ಅಂತಾರಂತೆ. ಆದ್ರೆ ಹಾಗೆ ಇವ್ರು ಹೇಳುವಂಥದ್ದು, ವಿಜ್ಞಾನಿಗಳು ಹೇಳುವಂಥದ್ದು, ಪ್ರಕೃತಿಯಲ್ಲಿ ಒಂದು ರಾಸಾಯನಿಕ ಕ್ರಿಯೆಗಳ ಹಾಗೆ ಈ ಒಂದು ಜೀವಿಗಳೆಲ್ಲ ಸೃಷ್ಟಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರು ಹೇಳುವಂಥದ್ದು ಆ ರೀತಿ ಇದೆ ಅಂತ. ಆದ್ರೆ ವಾಸ್ತವದಲ್ಲಿ ಅಲ್ಲಿ ತಾಯಿ ಚೇಳು ಹೋಗಿ ಮೊಟ್ಟೆ ಇಕ್ಕಿದೆ, ಅದು ತಿಳಿದೇ ಇರುವಂತವ್ರು ಹೀಗೆ ಹೇಳ್ತಾರೆ ಅಂತ. ಆದ್ರೆ ಆ ಒಂದು ವಿಜ್ಞಾನಕ್ಕೂ ಮೀರಿದ ಒಂದು ಜ್ಞಾನ ಅನ್ನುವಂಥದ್ದು ಆಧ್ಯಾತ್ಮಿಕದಲ್ಲಿ ನಾವು ಪಡಿತೀವಿ. ಅಂದ್ರೆ ಈ ಸೃಷ್ಟಿ ಮೂಲದಲ್ಲಿ ಆಗ್ತಿರುವಂಥದ್ದು ಭಗವಂತನಿಂದ. ಅವನೇ ಒಂದು ಸೃಷ್ಟಿಗೆ ಮೂಲ, ಅವನೇ ಬೀಜಪ್ರದ ತಂದೆ ಅಂತಲ್ಲಿ ಹೇಳ್ತಾ ಇದ್ದಾನೆ. ಸರ್ವಯೋನೀಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರದಾಪಿತ. ನಾವು ವಿಕಾಸಗೊಂಡಿದ್ದೇವೆಯೇ ಅಥವಾ ಭಗವಂತನಿಂದ ಸೃಷ್ಟಿಸಲ್ಪಟ್ಟಿದ್ದೇವೆಯೇ ಅಂದ್ರೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಏನು ಈ ಒಂದು ಭೂಮಿಯಲ್ಲಿ ಒಂದು ರಾಸಾಯನಿಕ ಕ್ರಿಯೆಗಳಾಗಿ ಯಾವುದೋ ಒಂದು ಅಣು ಪ್ರಾರಂಭ ಆಗಿ ಆ ಅಣು ಅನ್ನುವಂಥದ್ದು ಅದರಲ್ಲಿ ಒಂದು ಏನಂತ ಹೇಳ್ತಾರೆ, ಬೆಳವಣಿಗೆ ಆಗಿ ಅದು ಒಂದು ಏನಂತ ಹೇಳ್ತಾರೆ ಇವರು, ಮೊದಲಿಗೆ ಒಂದು ಅಮೀಬಾ ಅಂತ ಆಯ್ತು, ಅದು ಒಂದು ಜೀವಕೋಶದಿಂದ ಇನ್ನಷ್ಟು ಮತ್ತಷ್ಟು ಅದು ಬೆಳವಣಿಗೆನ ಹೊಂದಿ ಜಲಚರಗಳಾದವು, ಪ್ರಾಣಿಗಳಾದವು, ಗಿಡ ಮರಗಳಾದವು,
ಮಂಗನಿಂದ ಮಾನವ ಬಂದ ಹೀಗೆಲ್ಲ ಹೇಳ್ತಾರೆ. ಆ ರೀತಿ ನಮ್ಮ ಒಂದು ಸೃಷ್ಟಿ ಆಗಿದ್ಯಾ ಅಥವಾ ನಾವು ಮೂಲದಲ್ಲಿ ಭಗವಂತನಿಂದ ಸೃಷ್ಟಿ ಆಗಿದೀವಾ ಅಂತ? ಭಗವಂತನಿಂದ ಸೃಷ್ಟಿಯಾಗಿದ್ದೆ. ಭಗವಂತನಿಂದ ಸೃಷ್ಟಿಯಾಗಿದ್ದೀವಿ. ಆದ್ರೆ ನಾವು ಆ ಒಂದು ಕ್ರಿಯೆ, ರಾಸಾಯನಿಕ ಕ್ರಿಯೆಯಿಂದ ಈ ಎಲ್ಲ ಒಂದು ಜೀವಿಗಳು ಬರ್ತಾ ಇದೆ ಅನ್ನೋದು ಸತ್ಯನೇ ಆದ್ರೆ ಮತ್ತೆ ಇನ್ನು ರಾಸಾಯನಿಕ ಕ್ರಿಯೆ ಮುಂದುವರಿಬೇಕು, ಮತ್ತೆ ಇನ್ನು ಹೊಸ ಹೊಸ ಪ್ರಾಣಿಗಳು, ಹೊಸ ಹೊಸ ಜೀವಿಗಳು ಬರಬೇಕಾಗಿತ್ತು. ಆದ್ರೆ ಈಗ ಏನೆಲ್ಲ ಸೃಷ್ಟಿಯಲ್ಲಿ ಇದೆ ಅದೆಲ್ಲವೂ ಕೂಡ ಸ್ವತಃ ಭಗವಂತನಿಂದ ಆದದ್ದು. ಭಗವಂತನ ಪ್ರೇರಣೆನ ಪಡೆದು ಬ್ರಹ್ಮ ಸೃಷ್ಟಿಸಿರುವಂತದ್ದು. ಅನಾದಿ ಕಾಲದಿಂದಲೂ ನಾವಿದ್ದೀವಿ. ಅನಾದಿ ಕಾಲದಿಂದಲೂ ಈ ಎಲ್ಲ 84 ಲಕ್ಷ ಯೋನಿಗಳು ಕೂಡ ಇದಾವೆ. ಅಂದ್ರೆ ಅವರವರ ಕರ್ಮಗಳಿಗೆ, ಅವರವರ ಇಚ್ಛೆಗಳಿಗೆ ಅನುಗುಣವಾಗಿ ಬ್ರಹ್ಮ ಅವನಿಗೆ ಆಯಾ ಒಂದು ರೂಪಗಳನ್ನ ಕೊಟ್ಟಿದ್ದಾನೆ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬಂಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಹರೇ ಕೃಷ್ಣ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ: ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಅಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಗುಣಗಳ ಒಂದು ಬಂಧನಕ್ಕೆ ಬರ್ತಾ ಇದೀವಿ. ಯಾಕೆ ಈ ಗುಣಗಳ ಬಂಧನಕ್ಕೆ ಬಂದಿದ್ದೀವಿ ಅಂದ್ರೆ ಈ ಪ್ರಕೃತಿಯ ಸಂಪರ್ಕವನ್ನ ಪಡೆದಿದ್ದೀವಿ. ಆದ್ರೆ ಪ್ರಕೃತಿ ಅಂದ್ರೆ ಏನು? ಈ ಭೌತಿಕ ಪ್ರಕೃತಿ. ಅದರಿಂದನೇ ನಮ್ಮ ದೇಹ ಆಗಿರುವಂತದ್ದು, ನಮ್ಮ ಸ್ಥೂಲ ಶರೀರ ಆಗಿರುವಂತದ್ದು ಈ ಒಂದು ಜಡ ಪ್ರಕೃತಿಯಿಂದ. ಆದ ಕಾರಣ ನಾವು ಆ ಪ್ರಕೃತಿಗೆ ಇರುವಂತಹ 3 ಗುಣಗಳ ಒಂದು ಬಂಧನದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಚಿತ್ರಣದಲ್ಲಿ ನೋಡ್ತಾ ಇದ್ವಿ ಈ ಸತ್ವಗುಣ, ರಜಗುಣ, ತಮೋಗುಣ ಅನ್ನುವಂಥದ್ದು ಹೇಗೆ ಅಂತಂದ್ರೆ ಅದ್ ಒಂದು ಕನ್ನಡಕ ಇದ್ದ ಹಾಗೆ ಅಂತ ಹೇಳ್ತಾರೆ. ಹಳದಿ ಬಣ್ಣದ ಕನ್ನಡಕ ಹಾಕೊಂಡ್ರೆ ಇಡೀ ಜಗತ್ತು ಹಳದಿಯಾಗಿ ಕಾಣುತ್ತೆ, ಕೆಂಪು ಬಣ್ಣದ ಹಾಕೊಂಡ್ರೆ ಕೆಂಪು ಬಣ್ಣದಲ್ಲಿ ಕಾಣುತ್ತೆ. ಅದೇ ರೀತಿ ನಾವು ಕಪ್ಪು ಬಣ್ಣದ ಕನ್ನಡಕ ಹಾಕೊಂಡ್ರೆ ಕಪ್ಪು ಬಣ್ಣದಲ್ಲಿ ಕಾಣುತ್ತೆ. ಅದನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಒಂದು ಸೃಷ್ಟಿ ಕಾರ್ಯ ನಡೆಯುವಾಗ ಯಾವ ರೀತಿ ಅಂತಂದ್ರೆ ಆ ಕಾರಣದಕಶಾಹಿ ವಿಷ್ಣು ಈ ಪ್ರಕೃತಿ ಒಂದು ಸೃಷ್ಟಿ ಮಾಡ್ತಾನೆ. ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ಮೇಲೆ ಅದಕ್ಕೆ ನಿರ್ವಹಣೆಗೆ ಆ ನಿರ್ವಹಣೆಯನ್ನ ಕಾರ್ಯವನ್ನ ಅವನು ಸದಾಶಿವ ಈಶ್ವರನಿಗೆ ಮತ್ತೆ ಪಾರ್ವತಿಗೆ ಅದನ್ನ ಒಪ್ಪಿಸ್ತಾನೆ. ಈ ಪಾರ್ವತಿ ಈ ಒಂದು ಭೌತಿಕ ಜಗತ್ತಿನ ದುರ್ಗೆ, ಈ ಭೌತಿಕ ಜಗತ್ತಿನ ನಿರ್ವಾಹಕಳಾಗಿದ್ದಾಳೆ. ಮತ್ತೆ ಅವಳು ಈ ಒಂದು ಜಗತ್ತನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾಳೆ ಅಂದ್ರೆ ಎಲ್ಲರನ್ನು ಕೂಡ ಈ ಒಂದು ತ್ರಿಗುಣಗಳಲ್ಲಿ ಬಂಧಿಸಿ ಅವಳು ಆಡಿಸ್ತಾ ಇದ್ದಾಳೆ. ಅವಳಿಗೆ ಇಷ್ಟ ಬಂದ ಹಾಗೆ ನಮ್ಮನ್ನ ಆಡುವಂತೆ ಮಾಡ್ತಾಳೆ. ಆ ರೀತಿ ಆ ಒಂದು ಗುಣಗಳನ್ನ ನಿಯಂತ್ರಣ ಮಾಡ್ತಿರುವಂತವಳು ದುರ್ಗಾದೇವಿ. ಅವಳನ್ನ ಭಗವಂತನ ಬಹಿರಂಗ ಶಕ್ತಿ ಅಥವಾ ಮಹಾಮಾಯೆ ಅಂತ ಕರೀತಾರೆ. ಈ ಮಹಾಮಾಯೆ ಭಗವಂತನ ಅಧೀನದಲ್ಲಿ ಇದ್ದಾಳೆ, ಅವನ ಶಕ್ತಿಯಾಗಿದ್ದಾಳೆ. ಅವನ ಒಂದು ನಿಯಂತ್ರಣದಲ್ಲಿ, ಅವನ ಒಂದು ಆದೇಶಾನುಸಾರ ಅವಳು ಈ ಒಂದು ಜಗತ್ತನ್ನ ಪಾಲಿಸ್ತಾ ಇದ್ದಾಳೆ. ಆದ ಕಾರಣ ಭಗವಂತನ ಒಂದು ನಿಯಂತ್ರಣದಲ್ಲಿ ಈ ಮಾಯೆ ನಮ್ಮನ್ನ ಗುಣಗಳ ಮೂಲಕ ನಿಯಂತ್ರಣದಲ್ಲಿ ಇಟ್ಟಿದ್ದಾಳೆ. ಸತ್ವಗುಣದಲ್ಲಿರುವ ವ್ಯಕ್ತಿಗಳ ಗುಣಗಳು ಯಾವುವು? ಈಗ 3 ಗುಣಗಳ ಬಗ್ಗೆ ನಾವು ನೋಡಿದ್ವಿ. ಈಗ ಸತ್ವಗುಣ ಅಂತಂದ್ರೆ ಏನು? ಆ ಗುಣದಲ್ಲಿ ಆ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅಂತ. ಹರೇ ಕೃಷ್ಣ. ಸತ್ವಗುಣದ ವ್ಯಕ್ತಿಯ ಗುಣಗಳಲ್ಲಿ ಏನೆಲ್ಲ ಇರುತ್ತೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು, ಇಲ್ಲಾಂದ್ರೆ ನಾ ಹೇಳ್ತೇನೆ. ಹೇಳ್ಬಿಡಿ ಮಾತಾಜಿ ನೀವೇ. ಈ 3 ಗುಣಗಳಲ್ಲಿ ಒಂದು ಶ್ರೇಷ್ಠವಾದ ಉತ್ತಮವಾದ ಗುಣ ಯಾವ್ದಂದ್ರೆ ಸತ್ವಗುಣ ಅಂತ ಹೇಳ್ತಾರೆ. ಸತ್ವಗುಣ ಅಂತಂದ್ರೆ ಏನು ಅಂತಂದ್ರೆ ಸತ್ವಗುಣದಲ್ಲಿರುವಂತ ವ್ಯಕ್ತಿ ಎಲ್ಲವನ್ನು ಕೂಡ ಅವನು ಯಥಾರ್ಥವಾಗಿ ಕಾಣ್ತಾರೆ. ಅಂದ್ರೆ ಇಲ್ಲಿ ಮನುಷ್ಯರಲ್ಲಿ 4 ಏನಂತ ಹೇಳ್ತಾರೆ, ಡ್ರಾಬ್ಯಾಕ್ಸ್ ಇದೆ ಅಂತ ಹೇಳ್ತಾರೆ. ನಮ್ಮಲ್ಲಿ 4 ದೋಷಗಳಿದೆ ಅಂತ ಯಾರಾದ್ರೂ ಹೇಳ್ತಾರೆ? ನಮ್ಮ ಮನುಷ್ಯರಲ್ಲಿರುವಂತ 4 ದೋಷಗಳು ಯಾವ್ದೆಲ್ಲ ಅಂತ? ಹಾ ಮತ್ತೆ ಭ್ರಮೆಗೆ ಒಳಗಾಗುವಂಥದ್ದು, ತಪ್ಪು ಮಾಡುವಂಥದ್ದು, ಸುಳ್ಳು ಹೇಳುವುದು, ಮೋಸ ಮಾಡುವಂಥದ್ದು, ಇಂದ್ರಿಯಗಳು ನಮ್ದು ಪರಿಪೂರ್ಣ ಅಲ್ಲ. ಆದ್ರೆ ಈ ಸತ್ವಗುಣದಲ್ಲಿ ಇರುವಂತವರಲ್ಲಿ ಈ ಗುಣ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಭ್ರಮೆಗೆ ಒಳಗಾಗೋದಿಲ್ಲ ಅಂತ. ಅಂದ್ರೆ ಯಾವ ತರ ಇದೆ ಅದನ್ನ ಅದೇ ರೀತಿ ಕಾಣುವಂತಹ ಒಂದು ಶಕ್ತಿಯನ್ನ ಹೊಂದಿರ್ತಾರೆ ಅಂತ ಸತ್ವಗುಣದಲ್ಲಿ ಇರುವಂತವ್ರು. ಅಂದ್ರೆ ಅವರು ಎಲ್ಲವನ್ನೂ ಸರಿಯಾದ ರೀತಿ ಕಾಣ್ತಾರೆ, ಸರಿಯಾದ ರೀತಿ ತಿಳ್ಕೊತಾರೆ, ಮತ್ತೆ ಸರಿಯಾದ ಜ್ಞಾನವನ್ನ ಹೊಂದಿರ್ತಾರೆ ಅಂತ. ಆದ ಕಾರಣ ಈ 3 ಗುಣಗಳಲ್ಲಿ ಸತ್ವಗುಣ ಶ್ರೇಷ್ಠ ಅಂತ ಹೇಳ್ತಾರೆ. ನಾವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನ ಹೊಂದಬೇಕಂದ್ರೆ ಕಡೆಯ ಪಕ್ಷ ನಮಗೆ ಸತ್ವಗುಣ ಅನ್ನುವಂಥದ್ದು ಇರಬೇಕು. ಅದು ಒಂದು ಅರ್ಹತೆ ಇದ್ದ ಹಾಗೆ ಅಂತ ಹೇಳ್ತಾರೆ. ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ ನಾವು LLB ಮಾಡ್ಬೇಕಂದ್ರೆ, ಅಂದ್ರೆ ಲಾಯರ್ ಆಗ್ಬೇಕು ಅಂತಂದ್ರೆ ನಮ್ಗೆ ಏನು ಅರ್ಹತೆ ಇರ್ಬೇಕು? ಹರೇ ಕೃಷ್ಣ, LLB ಗೆ ಅಪ್ಲೈ ಮಾಡಕ್ಕೆ
ಡಿಗ್ರಿ ಮಾಡಿರ್ಬೇಕು. ಡಿಗ್ರಿ ಆಗಿರ್ಬೇಕು ಮ್ಯಾಮ್. ನಾವು ಡಿಗ್ರಿ ಮಾಡಿರ್ಬೇಕು. ಅದನ್ನ ಎಲ್ಲಿ ಪ್ರಭುಪಾದರು ಹೇಳ್ತಾರೆ, ನಾವು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಹೊಂದಬೇಕು ಅಂತಂದ್ರೆ, ಆಧ್ಯಾತ್ಮಿಕ ಜ್ಞಾನವನ್ನ ಪಡಿಬೇಕಂದ್ರೆ ಕಡೆಯ ಪಕ್ಷ ನಾವು ಸತ್ವಗುಣದ ಹಂತಕ್ಕೆ ಬಂದಿರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆ ಒಂದು ಗುಣದಲ್ಲಿ ಇದ್ದಾಗ ಮಾತ್ರ ನಾವು ಇರುವಂತ ವಿಷಯವನ್ನ ಇರುವ ಹಾಗೆಯೇ ಕಾಣ್ಲಿಕ್ಕೆ, ಇರುವಂತೆ ಅದನ್ನ ತಿಳಿಲಿಕ್ಕೆ, ಮತ್ತೆ ಮಾಡುವ ಕೆಲಸ ಎಲ್ಲ ಪರಿಪೂರ್ಣವಾಗಿ ಆಗೋದಕ್ಕೆ ಸಾಧ್ಯ ಇದೆ ಅಂತ. ಆದ್ರೆ ಅದು ಕೂಡ ಒಂದು ಗುಣವೇ ಆಗಿರುತ್ತೆ. ಆದ್ರೆ ಕೊನೆಯ ಪಕ್ಷ ಅಷ್ಟಾದ್ರೂ ನಾವು ಆ ಒಂದು ಗುಣದ ಒಂದು ಇದು ನಮ್ಮಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ತತ್ರ ಸತ್ವಂ ನಿರ್ಮಲತ್ವಂ ಪ್ರಕಾಶಂ ಅನಾಮಯಃ ಸುಖ ಸಂಗೇನ ಬಂದಂತಿ ಜ್ಞಾನ ಸಂಗೇನ ಚಾನಗ. ಹರಿ ಕೃಷ್ಣ. ಪಾಪರಹಿತನೇ ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದುದು. ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿರುವವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಈ ಒಂದು ಗುಣ ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಎಲ್ಲ ಈ ಭಗವಂತ ಅವನು 4 ವರ್ಣಗಳನ್ನ ನಾನು ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವರ ಒಂದು ಕರ್ಮಗಳಿಗೆ, ಗುಣಗಳಿಗೆ ಅನುಗುಣವಾಗಿ ಅಂತ. ಈ ಒಂದು ಯಾರು ಸತ್ವಗುಣದಲ್ಲಿದ್ದಾರೆ ಅವರು ಈ ಬ್ರಾಹ್ಮಣನ ಒಂದು ಗುಣಲಕ್ಷಣಗಳನ್ನ ಹೊಂದಿರ್ತಾರೆ. ಅಂದ್ರೆ ಅವರಲ್ಲಿ ಒಂದು ಶುಚಿತ್ವ ಅನ್ನುವಂಥದ್ದು ಇರುತ್ತೆ, ಮತ್ತೆ ಅವರಲ್ಲಿ ಒಂದು ತಪಸ್ಸು ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ಸತ್ವಗುಣದಲ್ಲಿ ಇರುವಂತವನು ಪಾಪರಹಿತನಾಗಿರ್ತಾನೆ. ಅಂದ್ರೆ ಅವನು ಯಾವ್ದು ತಪ್ಪುಗಳನ್ನ ಮಾಡಿಲ್ಲ ಅಂತಂದ್ರೆ ಪಾಪದ ಪ್ರತಿಕ್ರಿಯೆಗಳು ಇರೋದಿಲ್ಲ. ಹಾಗೆ ಅವನು ಮಾಡೋದೆಲ್ಲ ಸರಿಯಾಗಿದೆ ಅಂದಾಗ ಅವನಿಗೆ ಪಾಪಗಳಿಂದ ಬಿಡುಗಡೆನ ಹೊಂದಿರ್ತಾರೆ. ಮತ್ತೆ ಅವನ ಗುಣ ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ನಿರ್ಮಲವಾದದ್ದಾಗಿರುತ್ತೆ. ಮತ್ತೆ ಆ ಕಾರಣದಿಂದ ಅವನು ಪ್ರಕಾಶಮಾನವಾದದ್ದು, ಅಂದ್ರೆ ಅವನು ಪ್ರತಿಯೊಂದನ್ನು ಕೂಡ ಸ್ಪಷ್ಟವಾಗಿ ತಿಳಿತಾನೆ. ಅಂದ್ರೆ ಬೆಳಕು ಇದ್ದಾಗ ನಾವು ಎಲ್ಲವನ್ನು ಕೂಡ ಏನಂತ ಹೇಳ್ತೀವಿ, ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಜ್ಞಾನದ ಬೆಳಕು ಇರುವಂತ ಕಾರಣದಿಂದ ಅವನು ಪ್ರತಿಯೊಂದನ್ನು ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾನೆ. ಮತ್ತೆ ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತೆ. ಆದ ಕಾರಣ ಅವನು ಯಾವುದೇ ಒಂದು ಪಾಪದ ಪ್ರತಿಕ್ರಿಯೆಗಳು ಬರುವಂತಹ ಕಾರ್ಯಗಳನ್ನ ಅವನು ಮಾಡೋದಿಲ್ಲ. ಆದ್ರೆ ಅಂತವನನ್ನು ಕೂಡ ಈ ಒಂದು ಪ್ರಕೃತಿ ಬಂಧಿಸುತ್ತೆ. ಹೇಗೆ ಬಂಧಿಸುತ್ತೆ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ಸುಖ ಮತ್ತೆ ಜ್ಞಾನ ಅನ್ನುವ ಪ್ರಜ್ಞೆ ಅವನನ್ನ ಬಂಧಿಸುತ್ತೆ ಅಂತ ಹೇಳುತ್ತೆ. ಅಂದ್ರೆ ಈ ಒಂದು ಗುಣ ಅನ್ನೋದು ಕೂಡ, ಸತ್ವಗುಣ ಅನ್ನುವಂಥದ್ದು ಕೂಡ ಅದು ಒಂದು ಪ್ರಕೃತಿಯ ಬಂಧನವೇ ಆದ ಕಾರಣ ಅದು ಯಾವ ರೀತಿ ಒಂದು ಜೀವಾತ್ಮನನ್ನ ಬಂಧಿಸುತ್ತೆ ಅಂದ್ರೆ, ಯಾವಾಗ ಇವನು ಪಾಪಗಳನ್ನೇ ಮಾಡೋದಿಲ್ಲ ಮತ್ತೆ ಪೂರ್ಣ ಜ್ಞಾನವನ್ನ ಹೊಂದಿರ್ತಾನೆ, ಆಗ ಏನಾಗುತ್ತೆ ಅವನು ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ. ಅವನು ಬೇರೊಬ್ಬರ ಹಾಗೆ ಅತಿ ಶ್ರಮ ಪಡೋದಿಲ್ಲ. ಅವನ ಒಂದು ಜ್ಞಾನದ ಮೂಲಕ ಅವನು ತುಂಬಾ ಸುಲಭವಾಗಿ ಜೀವನವನ್ನ ನಡೆಸ್ತಾನೆ. ಮತ್ತೆ ಅವನು ಸುಖವಾದ ಜೀವನವನ್ನ ಮಾಡ್ತಾನೆ. ಆ ಸುಖವಾದ ಜೀವನ ಅನ್ನುವಂಥದ್ದು ಅತಿ ಹೆಚ್ಚಿದಾಗ ಏನಾಗುತ್ತೆ, ಸೋಮಾರಿತನ ಬರುತ್ತೆ. ಆ ಸೋಮಾರಿತನ ಬಂದ್ರೆ ಅವನು ತಮೋ ಗುಣಕ್ಕೆ ಇಳಿದು ಬಿಡ್ತಾನೆ. ಅಥವಾ ಅವನಲ್ಲಿ ಜ್ಞಾನ ಅದು ಹೆಚ್ಚಿದಾಗ ಅವನೇನ್ ಮಾಡ್ತಾನೆ, ಅವನಲ್ಲಿ ಒಂದು ಅಹಂಕಾರ ಬರುತ್ತೆ. ನನಗೆ ಎಲ್ಲರಿಗಿಂತ ಜಾಸ್ತಿ ತಿಳಿದಿದೆ ಅನ್ನುವಂತ ಅಹಂಕಾರ ಬಂದಾಗ ಅವನು ರಜೋಗುಣಕ್ಕೆ ಬಿದ್ದು ಬಿಡ್ತಾನೆ. ಆದ ಕಾರಣ ಈ ಸತ್ವಗುಣ ಅನ್ನುವಂಥದ್ದು ಕೂಡ ಅದು ಉತ್ತಮವಾದ ಶ್ರೇಷ್ಠ, ಈ ಮೂರರಲ್ಲಿ ಅದು ಶ್ರೇಷ್ಠವಾದದ್ದಿರ್ಬೋದು. ಆದ್ರೆ ಅದು ಆಧ್ಯಾತ್ಮಿಕವಾಗಿ ಅಂದ್ರೆ ಇದೆ, ಈ ಮೂರನ್ನು ಗುಣಾತೀತರು ಆಗ್ಬೇಕು ಅಂತ ಹೇಳೋದು ಅದಕ್ಕೆ. ಸತ್ವಗುಣವನ್ನು ಕೂಡ ನಾವು ಮೀರಬೇಕು ಅಂತ ಹೇಳಿ ಹೇಳ್ತಾರೆ. ರಜೋಗುಣದಲ್ಲಿರುವ ವ್ಯಕ್ತಿಗಳು ಯಾವ ಗುಣಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಜೋಗುಣದಲ್ಲಿರುವ ವ್ಯಕ್ತಿಯ ಗುಣಗಳು ಯಾವುದು ಅಂತಂದ್ರೆ, ಇಲ್ಲಿ ಇವನಿಗೆ ಅತಿಯಾದ ಮೋಹ, ಬಯಕೆ, ಕಾಮನೆ, ಹಂಬಲ, ಅದನ್ನ ಪಡ್ಕೊಳ್ಳುವಂತ ಒಂದು ಏನಂತಾರೆ ಲಾಲಸೆ, ಇದೆಲ್ಲ ಕೂಡ ಅವನಲ್ಲಿ ಇರುತ್ತೆ. ರಜೋ ರಾಗಾತ್ಮಕ ವಿದ್ಧಿ ತೃಷ್ಣಾ ಸಂಗಾಸ ಉದ್ಭವಂ ತನ್ನಿಬದ್ಧಂತಿ ಕೌಂತೆಯ ಕರ್ಮ ಸಂಗೇನ ದೇಹಿನಾಂ. ಹರೇ ಕೃಷ್ಣ. ಕುಂತಿಯ ಮಗನಾದ ಅರ್ಜುನನೇ, ರಜಗುಣವು ಮಿತಿ ಇಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಹರೇ ಕೃಷ್ಣ. ಅಂದ್ರೆ ಇವನಿಗೆ ಮಿತಿ ಇಲ್ಲದ ಆಸೆ, ಅಂದ್ರೆ ಇವನ ಆಸೆಗೆ ಕೊನೆ ಇಲ್ಲ. ನಾವು ನೋಡಿದ್ವಿ ಕಾಮ ಅನ್ನುವಂಥದ್ದು ಹೇಗೆ ಒಂದು ಜೀವಾತ್ಮನನ್ನ ಬಂಧಿಸುತ್ತೆ ಅಂತ. ಅದರ ಒಂದು ಇಚ್ಛೆಯನ್ನ ಈಡೇರಿಸಿದ್ರೆ ಅದು ಅಲ್ಲಿಗೆ ತೃಪ್ತಿಯನ್ನ ಹೊಂದೋದಿಲ್ಲ, ಮತ್ತೆ ಅದಕ್ಕೆ ಮತ್ತಷ್ಟು ಹೆಚ್ಚುತ್ತೆ. ಮತ್ತೆ ಆ ಒಂದು ಆಸೆ ತೀರದೆ ಹೋದಾಗ ಅವನಲ್ಲಿ ಕ್ರೋಧ ಬರುತ್ತೆ. ಕ್ರೋಧ ಅವನು ಬುದ್ಧಿನಾಶಕ್ಕೆ ಕಾರಣ ಆಗುತ್ತೆ, ಆತ್ಮದ ಪತನಕ್ಕೆ ಕಾರಣ ಆಗುತ್ತೆ. ಅಂತಹ ಒಂದು ಇಚ್ಛೆಗಳು ಈ ರಜೋಗುಣದಲ್ಲಿ ಇರುವವನ ಹತ್ರ ಹೆಚ್ಚೇ ಇರುತ್ತೆ. ಈ ಒಂದು ರಜೋಗುಣದಲ್ಲಿ ಬರುವಂತದ್ದು ಕ್ಷತ್ರಿಯರು ಅಂತ ಹೇಳ್ತಾರೆ. ಇಂದಿನ ಕಾಲದಲ್ಲಿ ರಾಜರುಗಳು ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ರಾಜ್ಯಭಾರದ ನಿರ್ವಹಣೆಯನ್ನ ಆ ಒಂದು ಹೇಗೆ ಮಾಡ್ಬೇಕು ಅನ್ನುವಂಥದ್ದನ್ನ ಅವರು ಈ ಬ್ರಾಹ್ಮಣರು ಅಂದ್ರೆ ಯಾರು ಸತ್ವಗುಣದಲ್ಲಿ ಇರ್ತಾರೆ ಅಂತವರಿಂದ ಅವರು ಆ ಜ್ಞಾನವನ್ನ, ಆ ತಿಳುವಳಿಕೆನ ಕೇಳಿ ತಿಳಿತಿದ್ರು. ಯಾಕೆಂದ್ರೆ ಅವರಲ್ಲಿ ಆ ಒಂದು ಜ್ಞಾನ, ಅಂದ್ರೆ ಬ್ರಾಹ್ಮಣ ಅಂತಂದ್ರೆ ಏನು ಅಂತಂದ್ರೆ ಅವನು ಏನಾದ್ರೂ ಒಂದು ಕೆಲಸ ಮಾಡೋಕೆ ಮುಂಚೆ ಅವನು ಯೋಚನೆ ಮಾಡ್ತಾನೆ,
ಮಾಡೋದ್ರಿಂದ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ತಿಳಿದು ಮಾಡ್ತಾನೆ. ಆದ್ರೆ ಈ ಕ್ಷತ್ರಿಯರಾದವರು ಯಾವ ರೀತಿ ಅಂದ್ರೆ ರಜಗುಣದಲ್ಲಿ ಇರುವಂತವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂದ್ರೆ ಅವರ ಇಚ್ಛೆಗೆ ಅನುಗುಣವಾಗಿ ಅವ್ರು ಕೆಲಸ ಮಾಡ್ತಾರೆ. ಅದರ ಒಂದು ಪರಿಣಾಮ ಸರಿನೋ ತಪ್ಪು ಅಂತ ಯೋಚನೆ ಮಾಡಿದ್ರೆ ಅದನ್ನ ಮಾಡ್ತಾರೆ. ಕೊನೆಗೆ ಅದರ ಪರಿಣಾಮ ಏನಾಗುತ್ತೆ ಆ ಪರಿಣಾಮ ಆದ್ಮೇಲೆ ಅವ್ರಿಗೆ ಅನ್ಸುತ್ತೆ ನಾ ಮಾಡಿದ್ದೆ ಸರಿನೋ ತಪ್ಪು ಅನ್ನೋದು ಅವ್ರಿಗೆ ಆ ತಿಳುವಳಿಕೆ ಆಮೇಲೆ ಗೊತ್ತಾಗುತ್ತೆ. ಆದ ಕಾರಣ ಇಲ್ಲಿ ಅವನಿಗೆ ಅತಿಯಾದ ಆಸೆ ಇರುತ್ತೆ. ಅಂದ್ರೆ ಅವನು ಯಾವ ತರ ಇರ್ತಾನೆ ಅಂದ್ರೆ ಈಗ ನಮ್ಮ ಸಮಾಜದಲ್ಲಿ ನಾವು ನೋಡುವಂತ ಎಲ್ಲರೂ 99% ಜನ ಎಲ್ಲರೂ ಇದೇ ಗುಣದಲ್ಲಿ ಇರುವಂತವ್ರು. ಅಂದ್ರೆ ಅವರಿಗೆ ಯಾವ ರೀತಿ ಇದೆ ಅಂದ್ರೆ ಈ ಒಂದು ಸಮಾಜದಲ್ಲಿ ಶ್ರೇಷ್ಠವಾದ ವ್ಯಕ್ತಿ ಅಂದ್ರೆ ಯಾರು ಅಂತಂದ್ರೆ ಅವನು ಎಲ್ಲದರಲ್ಲೂ ಕೂಡ ಶ್ರೇಷ್ಠತೆನ ಹೊಂದಿದ್ದಾನೆ ಅಂತ ಯಾರನ್ನ ಕರೀತಾರೆ ಅಂತಂದ್ರೆ ಅವರು ಮಕ್ಕಳ ವಯಸ್ಸಿನಲ್ಲಿದ್ದಾರೆ ಅಂದ್ರೆ ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಬರುವಂತವ್ರು ಉತ್ತಮ ಅಂತ ಹೇಳ್ತಾರೆ. ಆಮೇಲೆ ಅವನು ಓದಿದಾದ್ಮೇಲೆ ಅದಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿ ಫಾರಿನ್ಗೆ ಹೋಗಿದ್ದಾನೆ ಅಂತಂದ್ರೆ ಅದು ಒಳ್ಳೆಯ ಅವನ ಒಂದು ಪ್ರಗತಿ ಅಂತ ಕರೀತಾರೆ. ಮತ್ತೆ ಅಲ್ಲಿಗೆ ಹೋಗಿ ನಂತರ ಏನ್ ಮಾಡ್ತಾನೆ, ಅವನು ಒಂದು ಒಳ್ಳೆಯ ಕುಟುಂಬದಲ್ಲಿ, ಶ್ರೀಮಂತ ಕುಟುಂಬದಲ್ಲಿ ಅವನು ಮದುವೆ ಮಾಡ್ಕೋತಾನೆ. ಮತ್ತೆ ಒಂದು ಸುಂದರವಾದ ಹೆಂಡತಿ ಬೇಕು, ಮತ್ತೆ ಅವನಿಗೆ ಅಷ್ಟೇ ಸುಂದರವಾದ ಮಕ್ಕಳು, ಸಂಸಾರ, ಕುಟುಂಬ ಬೇಕು. ಮತ್ತೆ ಆ ಒಂದು ಸಮಾಜದಲ್ಲಿ ಅವನಿಗೆ ಒಂದು ಪ್ರತಿಷ್ಠೆ ಬೇಕು, ಒಳ್ಳೆಯ ಮನೆ ಬೇಕು, ಒಳ್ಳೆಯ ಕಾರು ಬಂಗಲೆ ಇರ್ಬೇಕು. ಒಂದಿದ್ರೆ ಸಾಲದು, ಇನ್ನ ಜಾಸ್ತಿ ಬೇಕು. ಮತ್ತೆ ಶ್ರೀಮಂತಿಕೆ ಅನ್ನುವಂಥದ್ದು ಹೆಚ್ಚುತ್ತಾ ಹೋಗ್ಬೇಕು. ಮತ್ತೆ ಎಲ್ಲರೂ ಕೂಡ ಅವನಿಗೆ ಗೌರವ ಕೊಡಬೇಕು. ಈ ಒಂದು ಮನಸ್ಥಿತಿಯಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾನೆ. ಅಂದ್ರೆ ಅವನನ್ನ ಎಲ್ಲರೂ ಕೂಡ ಹಾಡಿ ಹೊಗಳ್ತಾರೆ, ಓ ಆ ವ್ಯಕ್ತಿ ಜೀವನದಲ್ಲಿ ಪರಿಪೂರ್ಣತೆಯನ್ನ ಹೊಂದಿದ್ದಾನೆ ಅಂತ. ಅಂದ್ರೆ ಆ ವ್ಯಕ್ತಿ ಯಾರಿದ್ದಾನೆ ಅವನನ್ನ ಇಲ್ಲಿ ರಜೋಗುಣದಲ್ಲಿ ಇರುವಂತಹ ವ್ಯಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಆಕರ್ಷಣೆ ಏನಿದೆ, ಸ್ತ್ರೀ ಮತ್ತೆ ಗಂಡಸಿನ ಆಕರ್ಷಣೆ ಏನಿದೆ ಅದನ್ನು ಕೂಡ ರಜೋಗುಣ ಅಂತಲೇ ಕರೀತಾರೆ. ಇದೆಲ್ಲವೂ ಕೂಡ ಆಸೆ, ಬಯಕೆಗಳು ಅದರಿಂದ ಬರುವಂತದ್ದು. ಆದ್ರೆ ಇವನನ್ನ ಯಾವುದು ಬಂಧಿಸುತ್ತೆ? ಅವನ ಒಂದು ಐಹಿಕ ಕಾಮ್ಯಕರ್ಮಗಳು. ಅಂದ್ರೆ ಅವನಿಗೆ ಈಗ ಓದಿ ಚೆನ್ನಾಗಿ ರ್ಯಾಂಕ್ ತೆಗಿಬೇಕು ಅಂದ್ರೆ ತುಂಬಾ ಕಷ್ಟಪಟ್ಟು ಓದಬೇಕು, ಕಷ್ಟಪಡ್ಬೇಕು, ಶ್ರಮ ಪಡ್ಬೇಕು. ಕೆಲಸ ಮಾಡ್ಬೇಕು ಅಂದ್ರೂ ಕೂಡ ಅವನು ಒಳ್ಳೆ ಕೆಲಸ ಸಿಗ್ಬೇಕಾದ್ರೆ ಅಷ್ಟೇ ಕಷ್ಟಪಡ್ಬೇಕು. ನಂತರ ಅವನಿಗೆ ಶ್ರೀಮಂತಿಕೆ ಬೇಕಾದ್ರೂ ಕೂಡ ಅವನು ಕಷ್ಟಪಡ್ಬೇಕು. ನಂತರ ಅವನ ಆಸೆಗೆ ತಕ್ಕಂತ ಹೆಂಡತಿ ಮಕ್ಕಳು ಸಿಕ್ಕಿದ್ರಂದ್ರೆ ಅವರ ಆಸೆ ಈಡೇರಿಸೋದಕ್ಕೂ ಅವನು ಕಷ್ಟಪಡ್ಬೇಕು. ಹೀಗೆ ಅವನ ಜೀವನ ಪರ್ಯಂತ ಕೆಲಸ ಕಾರ್ಯಗಳಲ್ಲಿ ಅವನ ಬದುಕು ಸಾಗಿ ಹೋಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವನ ಒಂದು ಕಾಮ್ಯ ಕರ್ಮ ಅನ್ನುವಂಥದ್ದು ಅವನನ್ನ ಬಂಧಿಸಿ ಬಿಡುತ್ತೆ, ರಜಗುಣದಲ್ಲಿ ಇರುವಂತವರನ್ನ ಅಂತ. ತಮೋಗುಣದಲ್ಲಿರುವ ವ್ಯಕ್ತಿಯ ಗುಣಗಳು. ತಮೋಗುಣದಲ್ಲಿರುವಂತಹ ವ್ಯಕ್ತಿಯ ಗುಣಗಳು ಯಾವ್ದೆಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ತಮಸ್ತ್ವಾಂ ಅಜ್ಞಾನ ಜಂವಿದ್ದಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾವಿಸ್ ತನ್ನಿ ಬಂದಂತಿ ಭಾರತ. ಹರೇ ಕೃಷ್ಣ. ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣ ದೇಹ ಜೀವಿಗಳು ಈ ಗುಣಗಳೆಂದರೆ ಹುಚ್ಚು, ಪ್ರಮಾದ, ಬದ್ಧ. ಮಾತಾಜಿ ನನ್ನ ನೆಟ್ವರ್ಕ್ ಇಶ್ಯೂನಾ ಇಲ್ಲ ಬೇರೆ ಯಾರ್ದಾದ್ರೂನಾ? ಇಲ್ಲ ಅವ್ರದ್ದೇನೆ ಮಾತಾಜಿ. ಮಾತಾಜಿ ಹಾ ಮಾತಾಜಿ ಓದಿ ಮಾತಾಜಿ. ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ತಮೋಗುಣವು ದೇಹಧಾರಿಗಳಾದ ಎಲ್ಲಾ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ. ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲಾ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತವೆ. ಈಗ ತಮೋಗುಣದ ವ್ಯಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ತಮೋಗುಣದಲ್ಲಿರುವಂತಹ ವ್ಯಕ್ತಿ ಅಂದ್ರೆ ಅವನು ಅಜ್ಞಾನದಲ್ಲಿ ಇದ್ದಾನೆ ಅಂತ. ಅವನಿಗೆ ಪರಿಪೂರ್ಣವಾಗಿ ಜ್ಞಾನ ಅನ್ನುವಂಥದ್ದೇ ಇಲ್ಲ. ಅಂದ್ರೆ ಅವನು ಯಾವ್ದು ಸರಿ ಯಾವ್ದು ತಪ್ಪು ಅವನಿಗೆ ತಿಳುವಳಿಕೆ ಇಲ್ಲ. ತಪ್ಪನ್ನ ಸರಿ ಅಂತ ವಾದಿಸ್ತಾನೆ, ಸರಿಯಾದದ್ದನ್ನ ತಪ್ಪು ಅಂತ ವಾದಿಸ್ತಾನೆ. ಮತ್ತೆ ಅಲ್ಲಿ ಅವನು ಎಂತಹ ಒಂದು ಗುಣಲಕ್ಷಣಗಳು ಅಂದ್ರೆ ಅವನು ಯಾವಾಗ್ಲೂ ಭ್ರಮೆಯಲ್ಲಿ ಇರ್ತಾನೆ. ಅಂದ್ರೆ ಈಗ ಸತ್ವಗುಣದಲ್ಲಿರುವಂತ ವ್ಯಕ್ತಿ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊತಾನೆ. ತಮೋಗುಣದಲ್ಲಿ ಇರುವಂತ ವ್ಯಕ್ತಿ ಅವನಿಗೆ ತದ್ವಿರುದ್ಧವಾಗಿ ಎಲ್ಲವನ್ನು ತಪ್ಪಾಗಿಯೇ ತಿಳ್ಕೊತಾನೆ. ಮತ್ತೆ ರಜೋಗುಣಕ್ಕೆ ಹೋಲಿಸಿದ್ರು ಕೂಡ ಇವನು ಯಾವ ರೀತಿ ಇರ್ತಾನೆ ಅಂದ್ರೆ ರಜೋಗುಣದ ವ್ಯಕ್ತಿ ಸದಾ ಕಾಲ ಕೆಲಸದಲ್ಲಿ ಇರ್ತಾನೆ. ಅಂದ್ರೆ ಅವನ ಈ ಬಯಕೆಗಳನ್ನ ಈಡೇರಿಸ್ಕೊಡೋದಕ್ಕೆ 8 ಗಂಟೆ ಎಲ್ಲರೂ ಸಾಧಾರಣವಾಗಿ ಕೆಲಸ ಮಾಡಿದ್ರೆ ಅವನು 10 ಗಂಟೆ 12 ಗಂಟೆ ಕೆಲಸ ಮಾಡ್ತಾನೆ. ಆದ್ರೆ ಈ ತಮೋಗುಣದ ವ್ಯಕ್ತಿ ಏನ್ ಮಾಡ್ತಾನೆ, ಸದಾ ಸೋಮಾರಿಯಾಗಿರ್ತಾನೆ, ಏನು ಕೆಲಸ ಮಾಡೋದಿಲ್ಲ. ಮತ್ತೆ ಎಲ್ಲ ಜ್ಞಾನ ಅನ್ನುವಂಥದ್ದು ಇಲ್ಲ. ಮತ್ತೆ ಅವನಲ್ಲಿ ಏನಿದೆ ಹಾಗಾದ್ರೆ ಅವನಲ್ಲಿ ಇರುವಂತದ್ದು ಹುಚ್ಚು ಅಂತಂದ್ರೆ ಈ ಹುಚ್ಚರು ಹೇಗೆ ಅವ್ರಿಗೆ ತಿಳುವಳಿಕೆ ಇಲ್ಲ, ಆ ರೀತಿ ಅವನ ಮನಸ್ಥಿತಿ. ಮತ್ತೆ ಅವನು ಪ್ರಮಾದ, ನಿದ್ರೆ, ಸೋಮಾರಿತನ ಇದೆಲ್ಲವೂ ಕೂಡ ಅವನಲ್ಲಿ ಇರುತ್ತೆ. ಮತ್ತೆ ಅವನನ್ನ ಯಾವ್ದು ಬಂಧಿಸುತ್ತೆ ಅಂತಂದ್ರೆ ಅವನನ್ನ
ಹುಚ್ಚು ಪ್ರಮಾದದಿದ್ರೆ ಈ ಒಂದು ಸೋಮಾರಿತನ ಅನ್ನುವಂಥದ್ದು ಮತ್ತೆ ಅಜ್ಞಾನ ಅನ್ನುವಂಥದ್ದು ಅವನನ್ನ ಬಂಧಿಸುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಭಾಗವತದಲ್ಲಿ ಯಾರು ತಮೋಗುಣದಲ್ಲಿ ಇರ್ತಾರೆ ಅವ್ರು ಎಷ್ಟು ಅಜ್ಞಾನದಲ್ಲಿ ಇರ್ತಾರೆ ಅಂತಂದ್ರೆ ಅವರ ಜೀವನ ಕ್ರಮ ಯಾವ ರೀತಿ ಇರುತ್ತೆ ಅಂತಂದ್ರೆ ಅವರು ಇಡೀ ದಿನ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಮತ್ತೆ ರಾತ್ರಿ ಸಮಯದಲ್ಲಿ ನಿದ್ರೆ ಮಾಡ್ತಾರೆ, ಇಂದ್ರಿಯ ಭೋಗ ಮಾಡ್ತಾರೆ. ಅಂದ್ರೆ ಅವರ ಒಂದು ಸುತ್ತಮುತ್ತ ಅವ್ರ ಸಮಾಜದಲ್ಲಿ ಕಾಣ್ತಾ ಇರ್ತಾರೆ, ಜನ ಸಾಯ್ತಾ ಇರ್ತಾರೆ, ಇದು ಅಂತಿಮ ಸತ್ಯ. ಆ ಸತ್ಯವನ್ನು ಕಣ್ಣಾರೆ ಕಂಡ್ರು ಕೂಡ ಅವರ ಮನಸ್ಸಿನಲ್ಲಿ ಯಾವ ರೀತಿ ಅನ್ಕೋತಾರೆ ಅಂತಂದ್ರೆ ತಾನು ಸಾಯೋದಿಲ್ವೇನೋ ಅಂತ ಹೇಳಿ ಆ ಒಂದು ಸಾವಿಗೆ ಸಿದ್ಧತೆಯನ್ನು ಅವರು ಮಾಡ್ಕೊಳಕ್ಕೆ ತಯಾರಿರೋದಿಲ್ಲ. ಅವರನ್ನ ಇಲ್ಲಿ ತಮೋಗುಣದಲ್ಲಿದ್ದಾರೆ, ಆ ಒಂದು ಭ್ರಮೆಯಲ್ಲಿದ್ದಾರೆ ಅಂತೇಳಿ ಹೇಳ್ತಾರೆ. ಸತ್ವಂ ಸುಖೇ ಸಂಜಯತಿ ರಜಾ ಕರ್ಮಣಿ ಭಾರತ ಜ್ಞಾನಂ ಆವೃತ್ಯತು ತಮಃ ಪ್ರಮಾದೆ ಸಂಜಯತಿ ಉತ. ಭರತ ವಂಶಜನಾದ ಹರೇ ಕೃಷ್ಣ ಓದ್ತೀರಾ? ಓದಿ ಮಾತಾಜಿ ನೀವೇನೆ. ಭರತ ವಂಶಜನಾದ ಅರ್ಜುನ ಸತ್ವಗುಣವು ನಿಮ್ದು ಹೋಯ್ತು. ಭರತ ವಂಶಜನಾದ ಅರ್ಜುನನಿಗೆ ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಿಸಲು ಬದ್ಧಗೊಳಿಸುತ್ತದೆ. ರಜಗುಣವು ಕಾಮಿಕರನ್ನು ಮಾಡಲು ಬದ್ಧಗೊಳಿಸುತ್ತದೆ. ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಹರಿ ಶ್ರೀನಿವಾಸ. ಧನ್ಯವಾದ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ ನೀವು ಹೋಸ್ಟ್ ಆಗ್ಬಿಟ್ಟಿದ್ದೀರಾ? ಮಾತಾಜಿ ಮಾಡ್ತೇನೆ. ಮಾಡಿದ್ದೇನೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ. ನಿಮಗೆ ಒಂದು ಬಂಧನದಲ್ಲಿ ಇಡ್ತಾರೆ, ಕೋಳವನ್ನ ಹಾಕ್ತಾರೆ. ಆದ್ರೆ ಆಗ ನಿಮ್ಗೆ ಕೇಳ್ತಾರೆ, ನಿಮ್ಗೆ ಯಾವ್ದ್ರಿಂದ ಬಂಧಿಸ್ಬೇಕು? ಚಿನ್ನದ ಬಂಧನ ಬೇಕಾ, ಬೆಳ್ಳಿಯ ಸಂಕೋಲೆ ಬೇಕಾ, ಅಥವಾ ಕಬ್ಬಿಣದ ಸಂಕೋಲೆ ಬೇಕಾ ಅಂತ. ಆಗ ನೀವು ಯಾವ್ದನ್ನ ಬಯಸ್ತೀರಾ? ಸ್ವತಂತ್ರ ಬುದ್ಧಿವಂತರು ಹಾಗೆ ಹೇಳ್ತಾರೆ. ಬುದ್ಧಿವಂತರು ಆದ್ರೆ ಯಾರು ತಮೋಗುಣದಲ್ಲಿದ್ದಾರೆ ಅವರು ನನಗೆ ಚಿನ್ನದ ಬಂಧನ ಬೇಕು ಅಂತ ಹೇಳಿದ್ರೆ ಹೇಳ್ತಾರೆ. ಆದ್ರೆ ಯಾರು ಜ್ಞಾನಿ ಇರ್ತಾನೆ ಅವನು ಹೇಳ್ತಾನೆ, ಯಾವುದೇ ಬಂಧನ ಹಾಕಿದ್ರು ನನ್ನ ಸ್ವಾತಂತ್ರ್ಯವನ್ನ ಅದು ಕಸಿದ್ಕೊಳ್ಳುತ್ತೆ, ಅಂತಹ ಬಂಧನ ಬೇಡವೇ ಬೇಡ ಅಂತ ಅಲ್ಲಿ ಹೇಳ್ತಾ ಇದ್ರೆ. ಹಾಗೆ ಈ ಮೂರು ಗುಣಗಳು ಅನ್ನುವಂಥದ್ದು, ಸತ್ವಗುಣ ಅನ್ನುವಂಥದ್ದು ಚಿನ್ನದ ಬೇಡಿ, ರಜೋಗುಣ ಅನ್ನುವಂಥದ್ದು ಬೆಳ್ಳಿಯ ಬೇಡಿ, ತಮೋಗುಣ ಅನ್ನುವಂಥದ್ದು ಕಬ್ಬಿಣದ ಬೇಡಿ ಇದ್ದ ಹಾಗೆ ಆ ಮೂರು ಕೂಡ ನಮ್ಮನ್ನ ಬಂಧಿಸುತ್ತೆ ಅಂತ. ಸತ್ವಗುಣ ಅನ್ನುವಂಥದ್ದು ನಮ್ಮನ್ನ ಹೆಚ್ಚು ಜ್ಞಾನ ಕೊಟ್ಟು ನಮ್ಮನ್ನ ಅಹಂಕಾರವನ್ನ ಬರಿಸಿ ರಜೋಗುಣಕ್ಕೆ ಅದು ನಮ್ಮನ್ನ ಇಳಿಸ್ಬಿಡುತ್ತೆ. ಮತ್ತೆ ರಜೋಗುಣ ಅನ್ನುವಂಥದ್ದು ಏನ್ ಮಾಡುತ್ತೆ, ಆಸೆಗಳನ್ನ ಈಡೇರಿಸ್ಕೊಡುವ ಒಂದು ಬಿಸಿಲು ಕುದುರೆಯನ್ನ ಹೇರಿ ನಮ್ಮನ್ನ ಯಾವಾಗ್ಲೂ ಕೆಲಸದಲ್ಲಿ ನಮ್ಮನ್ನ ಕಾರ್ಯ ಮಾಡುವಂತೆ ಆ ಒಂದು ಕೆಲಸಕ್ಕೆ ದಾಸರಾಗುವಂತೆ ನಮ್ಮನ್ನ ಬಂಧಿಸಿಬಿಡುತ್ತೆ. ಮತ್ತೆ ತಮೋಗುಣ ಅನ್ನುವಂಥದ್ದು ಅದು ನಮ್ಮನ್ನ ಅಜ್ಞಾನದಲ್ಲಿ ಬಂಧಿಸುತ್ತೆ, ನಮ್ಮಲ್ಲಿ ಒಂದು ಸೋಮಾರಿತನವನ್ನ ಬೆಳೆಸುತ್ತೆ. ನಮಗೆ ಹುಚ್ಚು ಅಂತಂದ್ರೆ ನಮಗೆ ತಪ್ಪು ಸರಿಗಳ ಜ್ಞಾನ ಅರ್ಥ ಆಗದೆ ಇರುವಂತಹ ಒಂದು ಮನಸ್ಥಿತಿಗೆ ಅದು ನಮ್ಮನ್ನ ತಂದು ಬಿಡುತ್ತೆ. ಆದ ಕಾರಣ ಈ ಮೂರು ಕೂಡ ಒಂದು ಜೀವಾತ್ಮನನ್ನ ಬಂಧನದಲ್ಲಿ ಇರಿಸುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ರಜಸ್ತಮಶ್ ವಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತತ. ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ. ಇನ್ನೂ ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ. ಅಂದ್ರೆ ಈಗ ಒಂದು ಎಲೆಕ್ಷನ್ ನಡೆದ್ರೆ ಹೇಗೆ ಒಂದು ಚೇರ್ಗೆ ಒಂದು MLA ಅಥವಾ ಯಾವುದೋ ಒಂದು ಪೋಸ್ಟಿಗೆ ಆ ಒಂದು ಎಲೆಕ್ಷನ್ ಅಲ್ಲಿ ನಿಂತವರು ಕಾದಾಡ್ತಾರೆ, ಹಾಗೆ ಈ ಮೂರು ಗುಣಗಳು ಕೂಡ ಜೀವಾತ್ಮನ ಮೇಲೆ ಒಂದು ಪ್ರಾಬಲ್ಯವನ್ನ ಸಾಧಿಸೋದಕ್ಕೆ ಅವು ಸದಾ ಪೈಪೋಟಿ ಆಗ್ತಾ ಇರ್ತವೆ, ಸ್ಪರ್ಧೆ ಮಾಡ್ತಾ ಇರ್ತವೆ.
ಅದನ್ನ ಯಾವ ರೀತಿ ಒಂದು ಚಿತ್ರಣ ಕೊಡ್ತಾರೆ ಅಂದ್ರೆ ಹಗ್ಗ ಜಗ್ಗಾಟ ಅಂತ ಹೇಳ್ತಾರೆ. ಹಗ್ಗ ಜಗ್ಗಾಟ ಅಂದ್ರೆ ಒಂದು ಹಗ್ಗವನ್ನ 2 ಕೊನೆಗಳಲ್ಲಿ ಹಿಡಿದು ಎಳೆದಾಡ್ತಾರೆ. ಆದ್ರೆ ಇಲ್ಲಿ ಹಗ್ಗ ಜಗ್ಗಾಟ ಯಾವ ರೀತಿ ಅಂದ್ರೆ ಆ ಒಂದು ಹಗ್ಗಕ್ಕೆ ಒಂದು ಗಂಟನ್ನ ಹಾಕಿ 3 ಜನ ಎಳೆದಾಡುವಂಥದ್ದು, 3 ಕಡೆಯಿಂದ ಎಳೆದಾಡುವಂಥದ್ದು. ಮನಸ್ಸು ಅನ್ನುವಂತಹ ಆ ಒಂದು ಇಂದ್ರಿಯದ ಮೇಲೆ ಈ 3 ಗುಣಗಳು ಅದರ ಪ್ರಭಾವವನ್ನ ಬೀರೋದಕ್ಕೆ ಪೈಪೋಟಿ ಮಾಡ್ತವೆ ಅಂತ. ಅಂದ್ರೆ ಕೆಲವೊಂದು ಸಲ ರಜೋಗುಣ ಗೆಲ್ಲುತ್ತೆ, ಕೆಲವೊಂದು ಸಲ ಸತ್ವಗುಣ ಗೆಲ್ಲುತ್ತೆ, ಕೆಲವೊಂದು ಸಲ ತಮೋ ಗುಣ ಗೆಲ್ಲುತ್ತೆ. ಅಂದ್ರೆ ಯಾವ ವ್ಯಕ್ತಿನೂ ಸದಾಕಾಲ ಯಾವ್ದಾದ್ರು ಒಂದು ಗುಣದಲ್ಲಿ ಹೆಚ್ಚು ಸಮಯ ಇರ್ತಾನೆ ಅಂತ ಹೇಳಿದ್ರೆ ಅದು ಅವನ ಸ್ವಭಾವ ಆಗುತ್ತೆ. ಆದ್ರೆ ವಾಸ್ತವದಲ್ಲಿ ಈ ಗುಣಗಳು ಆ ಒಂದು ಭೌತಿಕ ಜೀವನದಲ್ಲಿ ಇರುವಂತಹ ವ್ಯಕ್ತಿಯನ್ನ ಸದಾ ತಮ್ಮ ಒಂದು ಪ್ರಭಾವಕ್ಕೆ ಒಳಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಈ ಒಂದು ದಿನದಲ್ಲೂ ಕೂಡ ಈ ಗುಣಗಳ ಪ್ರಭಾವ ಇರುತ್ತೆ ಅಂತ ಹೇಳ್ತಾರೆ. ನಾವು ಬೆಳಗಿನ ಜಾವ ಎದ್ದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾರಾದ್ರೂ ಓದ್ತಾರೆ ಅಥವಾ ಒಂದು ವ್ಯಾಯಾಮವನ್ನ ಮಾಡ್ತಾರೆ, ಯೋಗಾಸನವನ್ನ ಮಾಡ್ತಾರೆ, ಅಥವಾ ಭಗವಂತನ ಆರತಿ ಪೂಜೆ ಮಾಡ್ತಾರೆ, ಅಥವಾ ಪ್ರಾಣಾಯಾಮ ಮಾಡ್ತಾರೆ ಅಂತಂದ್ರೆ ಅವರು ಸತ್ವಗುಣದಲ್ಲಿ ಇದ್ದಾರೆ ಅಂತ. ನಂತರ ಕೆಲವು ಸಮಯಗಳಾಗ್ತಾ ಇದ್ದ ಹಾಗೆ ಏನಾಗುತ್ತೆ, ಎಲ್ಲರೂ ಅವರ ಕೆಲಸ ಕಾರ್ಯಗಳಲ್ಲಿ ಒಂದು ಅವಸರವಾಗಿ ತೊಡಗ್ತಾರೆ. ಆ ಸಮಯದಲ್ಲಿ ಎಲ್ಲರಲ್ಲೂ ಕೂಡ ಒಂದು ರಜೋಗುಣದ ಪ್ರಭಾವ ಅನ್ನುವಂಥದ್ದು ಹೆಚ್ಚುತ್ತೆ. ಆಗ ಎಲ್ಲರೂ ಕೂಡ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಬಿಡ್ತಾರೆ. ನಂತರ ಸಂಜೆ ಸಮಯ ಆಗಿ ನೀನು ರಾತ್ರಿ ಆಗುತ್ತೆ ಅಂತಂದಾಗ ಈ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ನಿದ್ರೆಗೆ ಜಾರುವಂತ ಸಮಯ, ಅದು ತಮೋ ಗುಣದ ಒಂದು ಸಮಯ ಅಂತ ಇಲ್ಲಿ ಹೇಳ್ತಾರೆ. ಹೀಗೆ ಒಂದು ಪ್ರಕೃತಿಯಲ್ಲೂ ಪ್ರತಿಯೊಂದರಲ್ಲೂ ಕೂಡ, ಆಹಾರದಲ್ಲೂ ಪ್ರತಿಯೊಂದರಲ್ಲೂ ಕೂಡ, ನಮ್ಮ ಒಂದು ಜೀವನ ಕ್ರಮದಲ್ಲೂ ಕೂಡ ಈ ಒಂದು ಗುಣಗಳ ಪ್ರಭಾವ ಅನ್ನುವಂಥದ್ದು ಇರುತ್ತೆ. ಆಯಾ ಗುಣ ಅನ್ನುವಂಥದ್ದು ಪ್ರತಿಯೊಂದು ವ್ಯಕ್ತಿಯ ಮೇಲೂ ಕೂಡ ಅದರ ಒಂದು ಪ್ರಾಬಲ್ಯವನ್ನ ಸಾಧಿಸೋ ಪ್ರಯತ್ನವನ್ನ ನಡೀತಾನೆ ಇರುತ್ತೆ. ಈ ಚಿತ್ರದಲ್ಲಿ ಕೊಟ್ಟ ಹಾಗೆ. ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಸರಿಯಾಗಿ. ಒಂದ್ ನಿಮಿಷ ಶೇರಿಂಗ್ ಕರೆಕ್ಟ್ ಆಗಿ ಆಗಿಲ್ಲ. ಈಗ ಬಂತು ಮಾತಾಜಿ. ಕಾಣ್ತಿದ್ಯಾ ಮಾತಾಜಿ ಈಗ? ಇಲ್ಲ ಇಲ್ಲ ಮಾತಾಜಿ. ಜ್ಯೋತಿ ಮಾತಾಜಿ ಶೇರ್ ಮಾಡ್ತೀರಾ? ಮಾತಾಜಿ ಮಾಡ್ತೇನೆ, ಒಂದ್ ನಿಮಿಷ. ಮಾತಾಜಿ ಮಾಡ್ತಾ ಇದ್ದೀನಿ, ಒಂದ್ ನಿಮಿಷ. ಮಾತಾಜಿ. ಸೊ ಹೀಗೆ ಆ ಒಂದು ಹಗ್ಗ ಜಗ್ಗಾಟ ಅನ್ನುವಂಥದ್ದು ಸದಾ ನಡೀತಾ ಇರುತ್ತೆ. ಆದ್ರೆ ಈಗ ನಾವು ನೋಡ್ತೀವಿ ಅನೇಕ ಬಾರಿ ನಾವು ಕೂಡ ಆ ರೀತಿ ಒಂದು ನಮ್ಮ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ, ಸತ್ವಗುಣದಲ್ಲಿದ್ದಾಗ ನಮ್ಮ ವರ್ತನೆ ಅಂದ್ರೆ ಆ ಒಂದು ಸಂದರ್ಭ ಅನ್ನುವಂಥದ್ದು ಹಲವು ಬಾರಿ ಬಂದಿರುತ್ತೆ. ಆದ್ರೆ ಪ್ರತಿ ಬಾರಿ ಅದಕ್ಕೆ ನಾವು ಪ್ರತಿಕ್ರಿಯೆಗಳನ್ನ ಬೇರೆ ಬೇರೆ ರೀತಿ ಕೊಟ್ಟಿರ್ತೀವಿ. ಯಾಕೆ ಬೇರೆ ಬೇರೆ ರೀತಿ ಕೊಟ್ಟಿರ್ತೀವಿ ಅಂತಂದ್ರೆ ಯಾವ ಗುಣದ ಪ್ರಭಾವದಲ್ಲಿ ಇರ್ತೀವಿ ಆ ಗುಣಕ್ಕೆ ಅನುಗುಣವಾಗಿ ನಾವು ಅದಕ್ಕೆ ಪ್ರತಿಕ್ರಿಯೆಗಳನ್ನ ನೀಡ್ತಾ ಇರ್ತೀವಿ. ಅಂದ್ರೆ ಆ ಒಂದು ಮನಸ್ಸಿನ ಮೇಲೆ ಈ ಒಂದು ಗುಣಗಳ ಪ್ರಭಾವ ಅನ್ನುವಂಥದ್ದು ಇರುತ್ತೆ. ಆ ಗುಣ ಅಂದ್ರೆ ಮನಸ್ಸು ಯಾವ ಗುಣದ ಹಿಡಿತಕ್ಕೆ ಬರುತ್ತೆ ಆ ಗುಣಕ್ಕೆ ತಕ್ಕ ಹಾಗೆ ನಾವು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಅದನ್ನ ಮುಂದೆ ನಾವು ನೋಡ್ತೀವಿ. ಆ ಸತ್ವಗುಣದಲ್ಲಿದ್ದಾಗ ಆ ವ್ಯಕ್ತಿಯ ಒಂದು ಮುಖಚರ್ಯೆಯಲ್ಲೇ ಒಂದು ವ್ಯತ್ಯಾಸಗಳು ಬರುತ್ತೆ. ಅಂದ್ರೆ ಸತ್ವಗುಣದಲ್ಲಿ ಇರುವಂತಹ ಒಂದೇ ವ್ಯಕ್ತಿ ಅವನು ಯಾವ ಗುಣದಲ್ಲಿದ್ದಾಗ ಅವನ ಭಾವನೆಗಳು ಯಾವ ರೀತಿ ಇರುತ್ತೆ, ಅವನ ಒಂದು ಕಾರ್ಯಗಳು ಕೆಲಸಗಳು ಯಾವ ರೀತಿ ಇರುತ್ತೆ, ಮತ್ತೆ ಅವನ ಒಂದು ಏನಂತ ಹೇಳ್ತಾರೆ ಸ್ಪಂದನೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಹೀಗೆ ಈ ಒಂದು 3 ಗುಣಗಳು ಆಹಾರದಲ್ಲಿ ಬರುತ್ತೆ, ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಇರುತ್ತೆ. ಅಂದ್ರೆ ಈಗ ಯಾವ ರೀತಿ ಅಂತಂದ್ರೆ ಹಸುವನ್ನ ಸತ್ವಗುಣ ಅಂತ ಹೇಳ್ತಾರೆ. ಆದ್ರೆ ತಾಯಿ ಇದ್ದ ಹಾಗೆ ಹಸು ಅಂದ್ರೆ ಮಕ್ಕಳು ಹುಟ್ಟಿದಾಗ ತಾಯಿಯ ಹಾಲನ್ನ ಕುಡಿತಾರೆ ಕೆಲವು ವರ್ಷಗಳವರೆಗೆ. ನಂತರ ಇಡೀ ಜೀವಮಾನ ಪರ್ಯಂತ ನಾವು ಹಸುವಿನ ಹಾಲನ್ನೇ ತಗೊಳ್ತೀವಿ. ಅಂದ್ರೆ ಹಸುವಿನಲ್ಲಿ ಆ ಒಂದು ಪೌಷ್ಟಿಕ ಆಹಾರ ನಮ್ಗೆ ಕೊಟ್ಟು ಆ ಒಂದು ಹಸು ನಮ್ಮನ್ನ ಸಾಕಿ ಸಲಹುವಂಥದ್ದು ಆದ ಕಾರಣ ಅದನ್ನ ಸತ್ವಗುಣ ಅಂತ ಕರೀತಾರೆ. ಮತ್ತೆ ಈ ನಾಯಿ, ಹಂದಿ ಇವುಗಳನ್ನೆಲ್ಲ ತಮೋ ಗುಣ ಅಂತ ಕರೀತಾರೆ. ಅದೇ ರೀತಿ ಪಕ್ಷಿಗಳಲ್ಲೂ ಕೂಡ ಇದೆ. ಪಕ್ಷಿಗಳಲ್ಲಿ ಕಾಗೆಯನ್ನ ನಾವು ತಮೋ ಗುಣಕ್ಕೆ ಹೋಲಿಸ್ತೀವಿ. ಅಂದ್ರೆ ಅದು ಬೇಡದನ್ನೆಲ್ಲ ತಿಂತಾ ಇರತ್ತೆ. ಅಂದ್ರೆ ಒಂದು ಏನಂತ ಹೇಳ್ತಾರೆ ಸತ್ತ ಯಾವ್ದಾದ್ರು ಪ್ರಾಣಿಗಳಿದ್ರೆ ಅದನ್ನ ತಿನ್ನುತ್ತೆ. ಮತ್ತೆ ಅದು ಎಲ್ಲಿ ಜಾಸ್ತಿ ಓಡಾಡುತ್ತೆ ಅಂತ ನೋಡಿದ್ರೆ ಅದು ಯಾವಾಗ್ಲೂ ಈ ಕಸ ಕಡ್ಡಿ ತುಂಬಾ ಕೊಳಕಾದ ಪ್ರದೇಶಗಳಲ್ಲಿ ಇರುವಂತದ್ದು ಅಂತ. ಆದ್ರೆ ಹಂಸವನ್ನ ನಾವು ಸತ್ವಗುಣಕ್ಕೆ ಹೋಲಿಸ್ತೀವಿ. ಹಂಸ ಅಂತಂದ್ರೆ ಅದು ಶುಭ್ರವಾದ ನೀರಿನ ಒಂದು ಕಮಲಗಳ ಪುಷ್ಪಗಳಿರುವಂತ ಜಾಗದಲ್ಲಿ ಅದು ಸದಾ ಇರೋದಕ್ಕೆ ಇಷ್ಟಪಡುತ್ತೆ. ಅದೇ ರೀತಿ ಒಂದು
ಪ್ರಾಣಿ ಅಂದ್ರೆ ಈ ಒಂದು ಕ್ರಿಮಿಕೀಟಗಳು ಕೂಡ ಹಾಗೆ. ಈ ನೊಣ ಅನ್ನುವಂಥದ್ದು ಎಲ್ಲಿ ಒಂದು ಗಲೀಜಾದ ಒಂದು ಪ್ರದೇಶ ಇರುತ್ತೆ ಅಲ್ಲಿ ನೊಣ ಅನ್ನುವಂಥದ್ದು ಇರುತ್ತೆ. ಆದ್ರೆ ಜೇನು ಅದು ಮಕರಂದವನ್ನ ಹೀರೋದಕ್ಕೆ ಅದು ಬರೀ ಹೂವುಗಳನ್ನೇ ಅದು ಆರಿಸ್ಕೊಡುತ್ತೆ. ಹಾಗೆ ಈ ಒಂದು ಗುಣ ಅನ್ನುವಂಥದ್ದು ಪ್ರತಿಯೊಂದರಲ್ಲೂ ಇರುತ್ತೆ. ಅಂದ್ರೆ ದಿನದ ಒಂದು ಸಮಯದಲ್ಲೂ ಕೂಡ ಇರುತ್ತೆ. ನಾ ಹೇಳಿದಾಗೆ ಬೆಳಿಗ್ಗೆ ಸತ್ವಗುಣ, ಮಧ್ಯಾಹ್ನದ ಸಮಯ ರಜೋಗುಣ, ರಾತ್ರಿಯ ಸಮಯ ತಮೋಗುಣ. ಹಾಗೆ ಅನೇಕ ಪ್ರಾಣಿಗಳಲ್ಲೂ ಈ ಒಂದು ಗುಣಗಳು ಕಾಣ್ತೀವಿ, ಪಕ್ಷಿಗಳಲ್ಲೂ ಕಾಣ್ತೀವಿ, ಮನುಷ್ಯರಲ್ಲೂ ಕಾಣ್ತೀವಿ, ಮತ್ತೆ ಒಂದು ಆಹಾರ ಪದ್ಧತಿಯಲ್ಲೂ ಕೂಡ ಕಾಣ್ತೀವಿ. ನಾವು ತಿನ್ನುವಂತ ಆಹಾರ ಕೂಡ ನಮಗೆ ಈ ಒಂದು ಗುಣವನ್ನ ತರುವಂತಹ ಒಂದು ಶಕ್ತಿಯನ್ನ ಹೊಂದಿರುತ್ತೆ. ಈ ಒಂದು ಗುಣಗಳು ಯಾವ ರೀತಿ ಅಂತಂದ್ರೆ ನಾವು ಅದನ್ನ ಬೆಳೆಸ್ಕೋಬಹುದು. ಅಂದ್ರೆ ಅದಕ್ಕೆ ಈಗ ಈ ಅಗ್ಗಜಗ್ಗಾಟ ಆಗ್ತಿದೆ ಅಂತ ಹೇಳ್ತಾರೆ. ಈ ಅಗ್ಗಜಗ್ಗಾಟದಲ್ಲಿ ನಾವು ಯಾವ ಗುಣವನ್ನ ಗೆಲ್ಲಿಸ್ಬೋದು ಅಂತ ಅದಕ್ಕೆ ನಾವು ತಕ್ಕಂತ ಒಂದು ಆಹಾರವನ್ನು ಕೊಟ್ಟಾಗ, ಅದಕ್ಕೆ ತಕ್ಕಂತ ಒಂದು ಶಕ್ತಿನ ನಾವು ಕೊಟ್ಟಾಗ ಆ ಗುಣವನ್ನ ನಾವು ಗೆಲ್ಲಿಸುವ ಪ್ರಯತ್ನ ಮಾಡ್ಬೋದು. ಆ ಮೂಲಕನೇ ಎಲ್ಲರೂ ಕೂಡ ಸತ್ವಗುಣ ಶ್ರೇಷ್ಠವಾದದ್ದು. ಕೊನೆಯ ಪಕ್ಷ ಸತ್ವಗುಣಕ್ಕೆ ಬಂದ್ರೆ ನಮ್ಮಲ್ಲಿ ಆ ಒಂದು ಪೂರ್ಣ ಜ್ಞಾನದಿಂದ ಎಲ್ಲವನ್ನೂ ಸರಿಯಾದ ರೀತಿ ತಿಳುವಳಿಕೆಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಏನ್ ಮಾಡ್ತಾರೆ, ಸತ್ವಗುಣವನ್ನ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಸತ್ವಗುಣವನ್ನ ಹೇಗೆ ಬೆಳೆಸ್ಕೊಳ್ಬಹುದು ಅಂದ್ರೆ ನಾವು ನಮ್ಮ ಒಂದು ಜೀವನ ಕ್ರಮ ಆ ರೀತಿಯದ ಮಾಡ್ಕೊಳ್ಳುವ ಮೂಲಕ, ಆಹಾರ ಪದ್ಧತಿನ ಆ ರೀತಿ ಮಾಡ್ಕೊಳ್ಳೋ ಮೂಲಕ. ಅಂದ್ರೆ ಆ ಒಂದು ಸತ್ವಗುಣದ ಆಹಾರದ ಬಗ್ಗೆ 17ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ. ಅಂದ್ರೆ ಯಾವುದು ಸತ್ವಗುಣದ ಆಹಾರ ಅಂದ್ರೆ ಭಗವಂತನಿಗೆ ನೈವೇದ್ಯ ಪ್ರಸಾದ ಮಾಡಿದಂತ ಆಹಾರಗಳು. ಅಂದ್ರೆ ಆ ಆಹಾರದಲ್ಲಿ ಅತಿ ಒಂದು ಹೆಚ್ಚು ಉಪ್ಪು, ಹುಳಿ, ಖಾರ ಅನ್ನುವಂಥದ್ದು ಹೆಚ್ಚಿರೋದಿಲ್ಲ. ಅದು ತಕ್ಕಷ್ಟು ಎಷ್ಟು ಬೇಕೋ ಅಷ್ಟಿರುತ್ತೆ. ಮತ್ತೆ ಅದು ಆಗತಾನೆ ಮಾಡಿ 3 ಗಂಟೆಗೆ ಮುಂಚೆ ಅದನ್ನ ಸ್ವೀಕಾರ ಮಾಡಿದ್ರೆ ಅದನ್ನ ಸತ್ವಗುಣದ ಆಹಾರ ಅಂತ ಹೇಳ್ತಾರೆ. ಅದನ್ನೇ ನಾವು 3 ಗಂಟೆ ಆದ ಮೇಲೆ. ಹರೇ ಕೃಷ್ಣ ಮಾತಾಜಿ. ನಾನು ಸ್ಟಾರ್ಟ್ ಮಾಡ್ತೇನೆ ಮಾತಾಜಿ. ಏನಾಯ್ತು ಮಾತಾಜಿ? ನಿಮ್ದು ಸ್ಟಾಪ್ ಮಾಡಿ ಮಾತಾಜಿ. ಸ್ಟಾಪ್ ಆಗಿದೆ ಮಾತಾಜಿ, ಸ್ಟಾಪ್ ಆಗಿದೆ. ಶೇರಿಂಗ್ ಇಸ್ ನಾಟ್. ಒಂದ್ ನಿಮಿಷ. ಇಲ್ಲ ಮಾತಾಜಿ, ನಾನು ಸ್ಟಾಪ್ ಮಾಡಿದ್ದೀನಿ. ಒಂದ್ ನಿಮಿಷ ಮಾತಾಜಿ. ಹೋಸ್ಟ್ ಅಂತೇನೆ ಮಾತಾಜಿ ಜ್ಯೋತಿಶ್ರೀ 2 ಅಂತ ಇದೆಯಲ್ಲ, ಅದನ್ನ ಕೋವೋಸ್ಟ್ ಮಾಡಿ ಮಾತಾಜಿ. ಹ್ಯಾಂಡ್ ರೈಸ್ ಮಾಡ್ಲಾ? ಆಯ್ತು ಮಾತಾಜಿ, ಮಾಡಿದ್ದೀನಿ. ಓಕೆ ಮಾತಾಜಿ, ಮಾಡಿದಾರೆ. ಮಾತಾಜಿ ಇದೆಯಾ ನಿಮ್ಮ ಹತ್ರ ಅದು PPT? ನಾನು ಕಳಿಸ್ಲಾ? ಇಲ್ಲ, ಇದೆ ಮಾತಾಜಿ. ಓಕೆ ಮಾತಾಜಿ. ಹೀಗೆ ನಾವು ಆಹಾರ ಕ್ರಮವನ್ನ, ಜೀವನ ಕ್ರಮವನ್ನ ಬದಲಾಯಿಸುವ ಮೂಲಕ ಈ ಒಂದು ಗುಣಗಳನ್ನ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಸತ್ವಗುಣದ ಆಹಾರವನ್ನ ಸೇವನೆ ಮಾಡುವಂಥದ್ದು, ಸತ್ವಗುಣದ ಜೀವನ ಕ್ರಮವನ್ನ ಅನುಸರಿಸುವಂಥದ್ದು. ಆದ್ರೆ ಆಧ್ಯಾತ್ಮಿಕ ಪ್ರಗತಿಯನ್ನ ಓದೋದಕ್ಕೆ ಪ್ರಯತ್ನವನ್ನ ಪಡುವಾಗ ನಮ್ಮಲ್ಲಿ ಸತ್ವಗುಣ ಅನ್ನುವಂಥದ್ದು ಬರುತ್ತೆ. ಅದಕ್ಕೆ ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ, ಈ ಇಸ್ಕಾನ್ ಅನ್ನುವಂಥದ್ದು ಕಡೆ ಪಕ್ಷ ಅನೇಕ ಒಂದು ಸತ್ವಗುಣವನ್ನ ಹೊಂದಿರುವಂತಹ ಜನರನ್ನ ಹೆಚ್ಚು ಮಾಡುತ್ತೆ ಅಂತ. ಯಾರು ಇಸ್ಕಾನ್ ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ, ಅವರು ಭಕ್ತರು ಆಗೋದಕ್ಕೂ ಮೊದಲು, ಅಂದ್ರೆ ಪ್ರಭುಪಾದರ ಭಕ್ತರು ಹೇಳ್ತಾರೆ, ನಾನು ನಿಮ್ಮ ಒಂದು ಸಂಪರ್ಕಕ್ಕೆ ಬಂದು ಈಗ ಭಕ್ತನಾಗಿದ್ದೀನಿ ಅಂತ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನೀನಿನ್ನ ಭಕ್ತನಾಗಿಲ್ಲ, ನೀನೀಗ ಪ್ರಾಣಿಯಾಗಿದ್ದ ಇದಕ್ ಮೊದಲು, ಈಗ ಮನುಷ್ಯನಾಗಿದ್ದೀಯ ಅಂತ. ಹಾಗೆ ಕೊನೆ ಪಕ್ಷ ನಮ್ಮಲ್ಲಿ ಆ ಒಂದು ಸತ್ವಗುಣವನ್ನ ಅದು ನಮ್ಮಲ್ಲಿ ಮೂಡಿಸುತ್ತೆ. ಆ ಬ್ರಾಹ್ಮಣ ಒಂದು ಸಂಸ್ಕಾರಗಳನ್ನ ಆ ವ್ಯಕ್ತಿಯಲ್ಲಿ ಬರೆಸುತ್ತೆ. ಹಾಗಾಗಿ ಮಾತಾಜಿ. ಮಾತಾಜಿ ಶ್ಲೋಕ ನಂಬರ್ ಎಷ್ಟು ಮಾತಾಜಿ? ಮಾತಾಜಿ ಮನಸ್ಸಿನ ಮೇಲೆ ಅವರು ಅಗ್ಗಜಗ್ಗಾಟ ಆಡ್ತಾ ಇದ್ರಲ್ಲ, ಅಲ್ಲಿದೆ ಮಾತಾಜಿ. ಶ್ಲೋಕ ಅಂತಂದ್ರೆ ಅದು 10ನೇ ಶ್ಲೋಕ. ಅರ್ಥ ಆಗಿತ್ತು. ಅದು ತೆಗಿ, ಇದಲ್ಲ ಮಾತಾಜಿ? ಮಾತಾಜಿ ಅದೇ ಮಾತಾಜಿ, ಕರೆಕ್ಟ್ ಇದೆ ಮಾತಾಜಿ. ಈಗ ಶ್ಲೋಕ 11ಕ್ಕೆ ಹೋಗಿ ಮಾತಾಜಿ. ದೇಹದ ಎಲ್ಲಾ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ಅಂದ್ರೆ ಸತ್ವಗುಣದ ಒಂದು ಅನುಭವ ಯಾವಾಗ ಆಗುತ್ತಂದ್ರೆ ಈ ದೇಹವನ್ನು ಜ್ಞಾನವು ಬೆಳಗಿದಾಗ ಅಂತ ಹೇಳ್ತಾ ಇದ್ರೆ. ದೇಹವನ್ನ ಜ್ಞಾನ ಬೆಳಗುವುದು ಅಂತಂದ್ರೆ ಏನು ಅಂತಂದ್ರೆ, ಈ ಸತ್ವಗುಣದಲ್ಲಿದ್ದಾಗ ಈ ದೇಹ ಅಂದ್ರೆ ನಮ್ಮ ಒಂದು ಇಂದ್ರಿಯಗಳು ಏನಿದೆ ಅದೆಲ್ಲವೂ ಕೂಡ ಅದರ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತೆ ಅಂತ. ಕಣ್ಣು ನಾವು ಏನ್ ನೋಡ್ತಾ ಇದೀವಿ ಅಲ್ಲಿ ಭ್ರಮೆ ಅನ್ನುವಂಥದ್ದಿಲ್ಲ, ಅಲ್ಲಿ ನಾವು ಏನನ್ನೋ ನೋಡಿ ಇನ್ನೇನೋ ಊಹಿಸುವಂಥದ್ದಿಲ್ಲ. ಅಲ್ಲಿ ಎಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಇಂದ್ರಿಯಗಳು ಕೆಲಸ ಮಾಡೋದು ಅಂತ ಹೇಳ್ತಾರೆ. ಸರಿಯಾದ ರೀತಿಯಲ್ಲಿ ಕಾಣ್ತಾನೆ, ಸರಿಯಾದ ರೀತಿಯಲ್ಲಿ ಕೇಳ್ತಾನೆ, ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ, ಸರಿಯಾದ ರೀತಿಯಲ್ಲಿ ಅನುಭವಿಸ್ತಾನೆ. ಈ ರೀತಿ ಸತ್ವಗುಣದಲ್ಲಿ ಇರುವಂತಹ ವ್ಯಕ್ತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ. ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ, ಈ ಲಕ್ಷಣಗಳು ಹೆಚ್ಚುತ್ತವೆ. ಅಂದ್ರೆ ಯಾವಾಗ ಈ ರಜೋಗುಣ ಅನ್ನುವಂಥದ್ದು ಬಂತಾಗ,
ರಜೋಗುಣ ಅಂದ್ರೆ ಅಲ್ಲಿ ಬಯಕೆ ಇರುತ್ತೆ. ಆದ ಕಾರಣ ಈ ಚಿತ್ರದಲ್ಲಿ ನಾವು ನೋಡುವಂತದ್ದು ಏನಂತಂದ್ರೆ, ರಜೋಗುಣದಲ್ಲಿ ಯಾರಿದ್ದಾನೆ ಆ ವ್ಯಕ್ತಿಗೆ ಎಲ್ಲವೂ ಬೇಕು. ಯಾವ್ದೆಲ್ಲ ಬೇಕು? ಮಣ್ಣು, ಹೊನ್ನು, ಹೆಣ್ಣು ಎಲ್ಲವೂ ಬೇಕು. ಅದಕ್ಕಾಗಿ ಅವನು ಅಧಿಕ ಶ್ರಮ ಪಡ್ತಾನೆ. ಆ ರೀತಿ ಅವನಿಗೆ ಅಧಿಕ ಶ್ರಮ ಪಟ್ಟು ಸಿಗ್ಲಿಲ್ಲ ಅಂತಂದ್ರೂ ಕೂಡ ಅವನು ಲೋಭ ಅನ್ನುವಂಥದ್ದು ಎಷ್ಟಿರುತ್ತೆ ಅಂದ್ರೆ ಅವನು ತಪ್ಪು ಮಾರ್ಗದಲ್ಲಾದ್ರೂ ಅದನ್ನ ಗಳಿಸೋ ಪ್ರಯತ್ನವನ್ನ ಮಾಡ್ತಾನೆ. ಈ ಎಲ್ಲ ಲಕ್ಷಣಗಳು ಅದು ಒಂದು ರಜೋಗುಣದ ಒಂದು ಲಕ್ಷಣಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಮೋಗುಣದ ಲಕ್ಷಣ ಯಾವ ರೀತಿ ಇರುತ್ತೆ ಅಂದ್ರೆ, ಇಲ್ಲಿ ಚಿತ್ರಣದಲ್ಲಿ ಕೊಟ್ಟ ಹಾಗೆ ಈ ವ್ಯಕ್ತಿ ಅವ್ರು ಏನ್ ಮಾಡ್ತಾರೆ, ಕುರುವಂಶಜನಾದ ಅರ್ಜುನನೇ. ತಮೋಗುಣವು ವೃದ್ಧಿ ಆದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ. ಯಾವಾಗ ಅವನು ತಮೋಗುಣದಲ್ಲಿ ಹೋಗ್ತಾನೆ ಆಗ ಅವನಲ್ಲಿ ಈ ಗುಣ ಲಕ್ಷಣಗಳನ್ನ ಕಾಣ್ತಾರೆ. ಅಂದ್ರೆ ಮಾದಕ ದ್ರವ್ಯಗಳ ವ್ಯಸನಿಗಳು ಇವರೆಲ್ಲ ಕೂಡ ತಮೋಗುಣದಲ್ಲಿ ಇರ್ತಾರೆ. ಅವರು ಮಾಡುತ್ತಿರುವಂತಹ ಕಾರ್ಯ ಅಜ್ಞಾನದಿಂದ ಕೂಡಿರುವಂತಹದ್ದು. ಅಂದ್ರೆ ಅವರಿಗೆ ಯಾವುದೋ ಒಂದು ಸುಖ ಬೇಕು, ಅಲ್ಪ ಸುಖ ಬೇಕು ಅನ್ನೋದಕ್ಕೆ, ಆದ್ರೆ ಅಥವಾ ಯಾವುದೋ ಒಂದು ಅವರ ಜೀವನದಲ್ಲಿ ಏನೋ ಒಂದು ವಿಷಯವನ್ನ ಅವರು ಮರಿಬೇಕು, ಇನ್ಯಾವುದೋ ಒಂದು ಮನಸ್ಥಿತಿಗೆ ಅವರು ಇರಬೇಕು ಅನ್ನೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಈ ಮಾದಕ ದ್ರವ್ಯಗಳ ವ್ಯಸನಿಗಳಾಗ್ತಾರೆ. ಆ ಒಂದು ಸುಖ ಅನ್ನುವಂಥದ್ದು ಅದು ಆ ಒಂದು ಮಾದಕ ದ್ರವ್ಯವನ್ನು ಅವರು ಸ್ವೀಕಾರ ಮಾಡಿ ಕೆಲವು ಸಮಯ ಮಾತ್ರ ಇರುತ್ತೆ. ಆ ಒಂದು ನಶೆ ಅದು ಹೋದ ಕೂಡಲೇ ಅವರಿಗೆ ಅವರ ಒಂದು ದೈಹಿಕ ಆರೋಗ್ಯ ಕೂಡ ಕೆಟ್ಟಿರುತ್ತೆ, ಅವರ ಸಾಮಾಜಿಕ ಒಂದು ಆರೋಗ್ಯ ಕೂಡ ಕೆಟ್ಟಿರುತ್ತೆ. ಮತ್ತೆ ಅವರ ಕುಟುಂಬದಲ್ಲಿ ಇರುವಂತವರು, ಅವರ ಸ್ನೇಹಿತರು, ಅವರ ಪರಿವಾರದವರು, ಅವರ ನೆರೆಹೊರೆಯವರು ಎಲ್ಲರಿಗೂ ಇವರು ಒಂದು ತಲೆನೋವಾಗಿ ಪರಿಣಮಿಸ್ತಾರೆ. ಮತ್ತೆ ಎಲ್ಲರಿಗೂ ಕೂಡ ಅವರು ಅವರಿಂದ ತೊಂದರೆ ಅನ್ನುವಂಥದ್ದು ಹೆಚ್ಚುತ್ತೆ. ಅಂದ್ರೆ ಯಾವ ರೀತಿ ಅಂತಂದ್ರೆ, ಆ ವ್ಯಕ್ತಿ ಬದುಕಿರುವಾಗ ಅವನು ಕಷ್ಟ ಪಡ್ತಾನೆ. ಅಂದ್ರೆ ಬದುಕಿರುವಾಗ ಅವನು ಈ ಮಾದಕ ದ್ರವ್ಯಗಳನ್ನ ಪಡಿಬೇಕು ಅಂತಂದ್ರೆ ಅದಕ್ಕೆ ಅವನಿಗೆ ಹಣ ಬೇಕಾಗುತ್ತೆ. ಆ ಹಣವನ್ನೆಲ್ಲ ಪೋಲು ಮಾಡ್ತಾನೆ. ಆ ಒಂದು ಮಾದಕ ವ್ಯಸನಿ ಆದ ಮೇಲೆ ಆ ಒಂದು ವ್ಯಸನದಲ್ಲಿ ಅವರು ಹಣವನ್ನೆಲ್ಲ ಕಳ್ಕೊಂತಾನೆ. ನಂತರ ಆ ಒಂದು ವ್ಯಸನ ಅವನನ್ನ ಬೇಡದ ಕೆಲಸಗಳನ್ನ ಮಾಡುವಂತೆ ತೊಡಗಿಸುತ್ತೆ. ಅಂದ್ರೆ ಮೋಸ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಕೆಲವೊಂದು ಸಲ ಕಳ್ಳತನ ಮಾಡುವಂಥದ್ದು, ಕೆಲವೊಂದು ಸಲ ಕೊಲೆ ಮಾಡುವಂಥದ್ದು, ಆ ಮಟ್ಟಕ್ಕೆ ಅವನನ್ನ ಪ್ರೇರಣೆ ಅಂತ ನೀಡುತ್ತೆ. ನಂತರ ಇಂತಹ ಬೇಡದ ಕೆಲಸಗಳನ್ನ ಮಾಡಿದ ಪರಿಣಾಮವಾಗಿ ಅವನು ನರಕ ಲೋಕಗಳಿಗೆ ಹೋಗಿ ಆ ಒಂದು ಶಿಕ್ಷೆಗಳನ್ನ ಅನುಭವಿಸ್ತಾನೆ. ಹೀಗೆ ಈ ಒಂದು ತಮೋ ಗುಣದ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಸೋಮಾರಿತನ ಅನ್ನುವಂಥದ್ದು ಇರುತ್ತೆ, ಹುಚ್ಚು, ಪ್ರಮಾದ, ಅಜ್ಞಾನ ಇರುತ್ತೆ. ಮತ್ತೆ ಅವನು ಒಂದು ಭ್ರಮೆಯಲ್ಲಿ, ಯಾವುದೋ ಒಂದು ಮಾದಕ ದ್ರವ್ಯದ ಒಂದು ನಶೆಯಲ್ಲಿ ಸದಾ ಇರ್ತಾನೆ. ಈ ಗುಣಗಳಲ್ಲಿ ಇರುವ ಜನರು ಸತ್ವ, ರಜಸ್ಸು, ತಮಸ್ಸು ಸತ್ತ ನಂತರ ಎಲ್ಲಿಗೆ ಹೋಗ್ತಾರೆ? ಹರೇ ಕೃಷ್ಣ. ಸತ್ವಗುಣದ ವ್ಯಕ್ತಿ ಸತ್ರೆ ಏನಾಗುತ್ತೆ, ರಜೋಗುಣದ ವ್ಯಕ್ತಿಗೆ, ತಮೋಗುಣದ ವ್ಯಕ್ತಿಗೆ ಅವರು ಮುಂದೆ ಏನಾಗ್ತಾರೆ, ಅವ್ರು ಎಲ್ಲಿಗೆ ಹೋಗ್ತಾರೆ? ಸತ್ವಗುಣದವರು ಬೀದಿ ರೇಖೆಗೆ ಹೋಗುತ್ತಾರೆ, ರಜಗುಣದವರು ಮಧ್ಯದಲ್ಲಿ ಇರುತ್ತಾರೆ, ತಾಮಸಗಳು ಕೆಳಗಿನ ಲೋಕಗಳಿಗೆ ಹೋಗುತ್ತಾರೆ. ಹರೇ ಶ್ರೀನಿವಾಸ. ಧನ್ಯವಾದಗಳು ಮಾತಾಜಿ. ಸತ್ವಗುಣದಲ್ಲಿ ಇರುವಂತವರು ಬ್ರಹ್ಮಾಂಡದಲ್ಲಿ ಒಂದು 7 ಊರ್ಧ್ವ ಲೋಕಗಳು, 7 ಅಧೋಲೋಕಗಳು ಇದೆ ಅಂತ ಹೇಳ್ತಾರೆ. ಊರ್ಧ್ವ ಲೋಕಗಳು ಅಂತಂದ್ರೆ ಅವೆಲ್ಲ ಸ್ವರ್ಗ ಸುಖಗಳನ್ನ ಹೊಂದಿರುವಂತಹ ಲೋಕಗಳು. ಅವನ ಪುಣ್ಯ ಕಾರ್ಯವನ್ನ ಸಂಪಾದನೆ ಮಾಡಿರ್ತಾನೆ. ಜ್ಞಾನದಲ್ಲಿದ್ದ ಕಾರಣ ಅವನು ಎಲ್ಲವನ್ನು ಸರಿಯಾದ್ದನ್ನೇ ಮಾಡ್ತಾನೆ. ಅಲ್ಲಿ ಅವನು ಯಾವುದೇ ಪಾಪದ ಪ್ರತಿಕ್ರಿಯೆಗಳು ಅವನಿಗೆ ಆಗೋದಿಲ್ಲ. ಆದ ಕಾರಣ ಅವನು ಪುಣ್ಯ ಗಳಿಸಿ ಊರ್ಧ್ವ ಲೋಕಗಳಲ್ಲಿ ಹೋಗಿ ಸ್ವರ್ಗ ಸುಖವನ್ನ ಅನುಭವಿಸ್ತಾನೆ. ರಜೋಗುಣದಲ್ಲಿ ಇರುವಂತಹ ವ್ಯಕ್ತಿ ಅವನು ಯಾವಾಗ್ಲೂ ಕಾಮ್ಯಕರ್ಮಗಳಲ್ಲಿ ಅವನು ತೊಡಗಿರ್ತಾನೆ. ಏನೋ ಒಂದು ಬಯಕೆ, ಆಸೆ ಇರುತ್ತೆ. ಆ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕಾಗಿ ಮತ್ತೆ ಮತ್ತೆ ಅವನು ಈ ಭೂಮಿಯ ಮೇಲೆ ಮನುಷ್ಯನಾಗಿಯೇ ಹುಟ್ಟುವಂತ ಸಾಧ್ಯತೆಗಳು ಇರುತ್ತೆ. ಈ ರಜಗುಣ ಅನ್ನುವಂಥದ್ದು ಈ 2 ಗುಣಗಳ ಮಧ್ಯೆ ಬರೋದ್ರಿಂದ ರಜಗುಣದಲ್ಲಿ ಇರುವಂತಹ ವ್ಯಕ್ತಿ ಕೂಡ ಕೆಲವೊಮ್ಮೆ ಕೆಲವೊಂದು ಪುಣ್ಯಗಳನ್ನ ಮಾಡ್ತಾನೆ. ಆ ರೀತಿ ಪುಣ್ಯ ಮಾಡಿದ್ರೆ ಅವನು ಕೂಡ ಊರ್ಧ್ವ ಲೋಕಕ್ಕೆ ಹೋಗ್ಬೋದು. ಆದ್ರೆ ಅವನು ಒಂದು ಕಾಮ ಭೋಗದಲ್ಲಿ ಅವನು ತೊಡಗಿದ್ದ ಅಂತಂದ್ರೆ ಅವನು ಮಾಡಿದ ಕಾರ್ಯಗಳು ತಮೋಗುಣಕ್ಕೆ ಸೇರಿತು ಅಂದ್ರೆ ಅವನು ಕೂಡ ಪ್ರಾಣಿ ವರ್ಗಗಳಲ್ಲಿ ಜನ್ಮವನ್ನ ಪಡಿತಾನೆ. ಆದ್ರೆ ಈ ತಮೋಗುಣದಲ್ಲಿರುವಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಅವನು ಅದೋ ಲೋಕಗಳಿಗೆ ಹೋಗ್ತಾನೆ. ಅಂದ್ರೆ ನರಕ ಲೋಕಗಳಿಗೆ ಹೋಗಿ ಅವನು ಮಾಡಿದ ಕರ್ಮಗಳಿಗೆ ಆ ಒಂದು ಶಿಕ್ಷೆಯನ್ನ ಅನುಭವಿಸ್ತಾನೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮಾವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣದಲ್ಲಿ ಮನುಷ್ಯರು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನು ತಲುಪುತ್ತಾನೆ. ನಾವು ನೋಡ್ತಾ ಇದ್ದೀವಿ, ಇಲ್ಲಿರುವಂತವರೆಲ್ಲ ಪ್ರಜಾಪತಿಯ ಮಕ್ಕಳು. ಪ್ರಜಾಪತಿಯ ಮಕ್ಕಳನ್ನ ಪ್ರಜೋತ್ಪತ್ತಿಗಾಗಿ ಅವನು ಕಳಿಸ್ತಾನೆ. ಆದ್ರೆ ಎಲ್ಲರೂ ಕೂಡ ಗೃಹಸ್ಥಾಶ್ರಮಕ್ಕೆ ಮೊದಲು ಬ್ರಹ್ಮಚರ್ಯವನ್ನ ಸ್ವೀಕಾರ ಮಾಡ್ತಾರೆ. ಅವರ ಮಕ್ಕಳು ಬ್ರಹ್ಮಚರ್ಯವನ್ನ ಸ್ವೀಕಾರ ಮಾಡಿದಾಗ ಏನ್ ಮಾಡ್ತಾರೆ, ನಾರದರು ಗುರುವಾಗಿ ಅವರಿಗೆ ಯಾವ ರೀತಿ ಒಂದು ಜ್ಞಾನೋಪದೇಶ ಮಾಡ್ತಾರೆ ಅಂದ್ರೆ ಅಷ್ಟು ಜನ ಅವರು ಕೂಡ ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ. ಆಗ ದಕ್ಷನಿಗೆ ಕೋಪ ಬರುತ್ತೆ. ದಕ್ಷ ಅವನು ಬಂದು ನಾರದರಿಗೆ ಶಾಪವನ್ನ ಕೊಡ್ತಾನೆ. ನೀನು ಒಂದು ಕಡೆ ನಿಲ್ಲುವಂತೆ ಆಗ್ಬಾರ್ದು, ನೀನು
ಲೋಕವನ್ನ ಸಂಚಾರ ಮಾಡ್ತಾನೆ ಇರ್ಬೇಕು. ಒಂದು ಕಡೆ ನಿಂತೆ ಅಂದ್ರೆ ನೀನು ಎಲ್ಲರನ್ನು ಭಕ್ತರನ್ನಾಗಿಸಿ ಬಿಡ್ತೀಯ, ಅಂದ್ರೆ ಎಲ್ಲರನ್ನು ಸನ್ಯಾಸಾಶ್ರಮಕ್ಕೆ ಕಳಿಸ್ಬಿಡ್ತೀಯ ಅಂತ ಹೇಳ್ತಾರೆ. ಹಾಗೆ ಸತ್ವಗುಣದಲ್ಲಿ ಇರುವಂತಹ ವ್ಯಕ್ತಿಗಳು ಅವ್ರೇನ್ ಮಾಡ್ತಾರೆ, ಆ ಜ್ಞಾನವನ್ನ ಪಡಿತಾರೆ. ಜ್ಞಾನ ಯಾವ ರೀತಿಯ ಜ್ಞಾನ ಪಡಿತಾರೆ? ಆಧ್ಯಾತ್ಮಿಕ ಜ್ಞಾನ. ಆ ಸತ್ವಗುಣದಿಂದ ಕೂಡಿರುವಂತಹ ಜ್ಞಾನವನ್ನ ಪಡೆದವರು ಉನ್ನತ ಲೋಕಗಳಿಗೆ ಹೋಗುವ ಒಂದು ಸಾಧ್ಯತೆ ಇರುತ್ತೆ. ಅಂದ್ರೆ ಅವರು ಪುಣ್ಯವನ್ನ ಮಾಡಿದ್ರೆ ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ, ಜ್ಞಾನವನ್ನು ಹೆಚ್ಚು ಪಡೆದ್ರೆ ಅವರು ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಆ ಸಾಯುಜ್ಯ ಮೋಕ್ಷವನ್ನ ಪಡಿತಾರೆ. ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗೀಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢ ಯೋನೀಷು ಜಾಯತೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಮನುಷ್ಯರು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಅಂದ್ರೆ ಇಲ್ಲಿ ರಜೋಗುಣದಲ್ಲಿರುವಂತಹ ವ್ಯಕ್ತಿ, ಅವನಿಗೆ ಆಸೆಗಳು, ಕಾಮನೆಗಳು ಜಾಸ್ತಿ ಇರುತ್ತೆ. ಆದ ಕಾರಣ ಅವನು ಮತ್ತೆ ಸಾಯುವ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತದೇ ಒಂದು ಜನ್ಮ ಸಿಗುತ್ತೆ. ಇವನಿಗೆ ಇರುವಂತಹ ಆಸೆಗಳು ಎಂತದ್ದು ಅಂತಂದ್ರೆ ಭೂಮಿ ಮೇಲೆ ಮತ್ತೆ ಮತ್ತೆ ಹುಟ್ಟುವಂತಹ ಆಸೆ. ಅಂದ್ರೆ ಅವನ ಆಸೆಗಳು ತೀರ್ಲಿಲ್ಲ ಭೂಮಿ ಮೇಲೆ, ಆದ ಕಾರಣ ಅವನು ಮತ್ತೆ ಮತ್ತೆ ಹುಟ್ಟುತ್ತಾನೆ, ಇಲ್ಲಿಯೇ ಹುಟ್ಟುತ್ತಾನೆ. ಮತ್ತೆ ತಮೋಗುಣದಲ್ಲಿರುವಂತಹ ವ್ಯಕ್ತಿ, ಅವನು ಮಾಡಬಾರದನ್ನೆಲ್ಲ ಮಾಡ್ತಾನೆ, ಅವನು ನರಕ ಲೋಕಗಳಲ್ಲಿ ಹೋಗಿ ಕಷ್ಟಗಳನ್ನ ಅನುಭವಿಸ್ತಾನೆ. ನಂತರ ಏನಾಗುತ್ತೆ, ಆ ನರಕ ಲೋಕದಲ್ಲಿ ಶಿಕ್ಷೆ ಅನುಭವಿಸಿದ ಮೇಲೆ ಮತ್ತೆ ಭೂಮಿಗೆ ಬರ್ಬೇಕಾಗುತ್ತೆ. ಸ್ವರ್ಗದಲ್ಲಿ ಸುಖವನ್ನ ಅನುಭವಿಸಿದವನು ಭೂಮಿಗೆ ಬರ್ತಾನೆ, ನರಕದಲ್ಲಿ ಶಿಕ್ಷೆ ಅನುಭವಿಸಿದವನು ಭೂಮಿಗೆ ಬರ್ತಾನೆ. ಆದ್ರೆ ಸ್ವರ್ಗದಲ್ಲಿ ಸುಖ ಅನುಭವಿಸಿದವನು ಭೂಮಿ ಮೇಲೆ ಬಂದು ಉನ್ನತ ಕುಟುಂಬಗಳಲ್ಲಿ ಜನ್ಮವನ್ನು ಪಡಿತಾನೆ. ನರಕ ಲೋಕಗಳಲ್ಲಿ ಶಿಕ್ಷೆಯನ್ನು ಅನುಭವಿಸಿದವರು ಭೂಮಿಯ ಮೇಲೆ ಬಂದಾಗ ಪ್ರಾಣಿ ವರ್ಗಗಳಲ್ಲಿ ಹುಟ್ಟುತ್ತಾನೆ. ಹೀಗೆ ಸತ್ತ ನಂತರ ಅವರ ಒಂದು ಪರಿಸ್ಥಿತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಚಿತ್ರಣವನ್ನ ನೆನ್ನೆಯ ದೇಹದಲ್ಲೂ ನಾವು ಕಂಡಿದ್ವಿ. ಅಂದ್ರೆ ವ್ಯಕ್ತಿಯ ಒಂದು ಗುಣಗಳು ಆಧಾರದ ಮೇಲೆ ಅವರ ಮುಂದಿನ ಜನ್ಮ ಅನ್ನುವಂಥದ್ದು ಹೇಗೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಕರ್ಮಣ ಸುಕೃತಾಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸ್ತತು ಫಲಂ ದುಃಖಂ ಅಜ್ಞಾನಂ ತಮಸ ಫಲಂ. ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ, ತಮಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ. ಇಲ್ಲಿ ಚಿತ್ರಣವನ್ನ ಕೊಟ್ಟಿದ್ದಾರೆ. ಸಾತ್ವಿಕ ಗುಣದ ಒಂದು ಪ್ರದೇಶ ಅಂದ್ರೆ ಹೇಗಿರುತ್ತೆ ಅಂತ. ದೇವಾಲಯಗಳಲ್ಲಿ ನಮ್ಗೆ ಸತ್ವಗುಣ ಅನ್ನುವಂಥದ್ದು ಹೆಚ್ಚು ಇರುತ್ತೆ. ಒಂದು ಶಾಂತಿ ಅನ್ನುವಂಥದ್ದು, ಮತ್ತೆ ಅಲ್ಲಿ ಒಂದು ಶುಚಿತ್ವ ಅನ್ನುವಂಥದ್ದು, ಅಲ್ಲಿ ಮನಸ್ಸಿಗೆ ಒಂದು ಆಹ್ಲಾದಕರವಾದ ಒಂದು ವಾತಾವರಣ ಇರುತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಎರಡನೇ ಚಿತ್ರಣದಲ್ಲಿ ಈ ಒಂದು ಮುಂಬೈ ಅಂತಹ ಒಂದು ಏನಂತ ಹೇಳ್ತಾರೆ, ಶಾಲ್ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಜನ ನಿಬಿಡ ಹೇಗಿರುತ್ತೆ ಅಂತಂದ್ರೆ ಜನಸಂಖ್ಯೆ ಅತಿ ಹೆಚ್ಚಿರುತ್ತೆ. ಅಲ್ಲಿ ಹತ್ರ ಮನೆಗಳು, ಅಂದ್ರೆ ಅದನ್ನ ಏನಂತ ಹೇಳ್ತಾರೆ, ಗುಡಿಸಲುಗಳ ಹಾಗೆ ಒಂದು ಮನೆಗಳಿರುತ್ತೆ. ಅಲ್ಲಿ ಒಂದು ಶೌಚ ಅನ್ನುವಂಥದ್ದು ಇರೋದಿಲ್ಲ, ಅಲ್ಲಿಯೇ ಚರಂಡಿಗಳು ಇರುತ್ತೆ, ಅಲ್ಲಿಯೇ ಮನೆಗಳು ಇರುತ್ತೆ. ಅಂತಹ ಒಂದು ಜನ ನಿಬಿಡ ಇರುವಂತಹ ಜಾಗ, ಅದನ್ನ ರಜೋಗುಣ ಪ್ರೇರಿತವಾದಂತಹ ಜಾಗ ಅಂತ ಹೇಳ್ತಾರೆ. ತಮೋಗುಣಕ್ಕೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ನಾವಿಲ್ಲಿ ನೋಡ್ಬೋದು. ತಮೋಗುಣದಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಮೆಟ್ಟಿಲನ್ನ ಮಾಡಿದ್ದಾರೆ, ಅದಕ್ಕೆ ಅಲ್ಲಿ ಹೋಗೋದಕ್ಕೆ ದಾರಿ ಇಲ್ಲದ ಹಾಗೆ ಮಾಡಿದ್ದಾರೆ. ಅಂದ್ರೆ ಆ ಒಂದು ಅಜ್ಞಾನಿಗಳು ಮಾಡುವಂತ ಕೆಲಸದ ಹಾಗೆ ಇರುತ್ತೆ, ಅಂದ್ರೆ ಅವ್ರಿಗೆ ಬುದ್ಧಿಹೀನರು ಮಾಡುವಂತ ಕೆಲಸದ ಹಾಗೆ ಇರುತ್ತೆ ಅಂತಲ್ಲಿ ಉದಾಹರಣೆಗೆ ಕೊಟ್ಟಿದ್ದಾರೆ. ಅಲ್ಲಿ ಸುಕೃತ ಅಂದ್ರೆ ಸತ್ವಗುಣ, ಅದರ ಫಲ ಯಾವಾಗ್ಲೂ ಕೂಡ ಸಾತ್ವಿಕವಾದದ್ದು, ಪರಿಶುದ್ಧವಾದದ್ದು. ಅಂದ್ರೆ ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೋಬೇಕು ಅಂದ್ರೆ ಅದು ನಮಗೆ ಸಹಾಯ ಮಾಡುವಂಥದ್ದು. ಮತ್ತೆ ರಜೋಗುಣ ಅನ್ನುವಂಥದ್ದು ಅದು ಕೆಲಸ ಮಾಡೋದ್ರಿಂದ ಅದು ನಮಗೆ ದುಃಖನೇ ಕೊಡುವಂಥದ್ದು. ಅಂದ್ರೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಆಸೆ ಈಡೇರಿಸ್ಕೊಳ್ಳೋಕ್ಕೋಸ್ಕರ, ದಾಸರ ಹಾಗೆ ಅದಕ್ಕಾಗಿ ಹಗಲು ರಾತ್ರಿ ದುಡಿತೀವಿ, ಅದು ಕೂಡ ನಮಗೆ ದುಃಖ ಕೊಡುತ್ತೆ. ಅಷ್ಟೆಲ್ಲ ಮಾಡಿದ್ಮೇಲೂ ಕೂಡ ಅದ್ರಲ್ಲಿ ನಾವು ಆಸೆ ಪಟ್ಟಿದ್ದು ಸಿಗ್ಲಿಲ್ಲ ಅಂದಾಗ ನಾವು ಬೇಸರ, ನಮ್ಮಲ್ಲಿ ಆ ಒಂದು ದುಃಖ ಹೆಚ್ಚುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ನಾವು ಏನೇ ಗಳಿಸಿದ್ರು ಕೂಡ ಎಲ್ಲವನ್ನು ಬಿಟ್ಟು ಹೋಗ್ಬೇಕು ಅಂತ ಬಂದೇ ಬರುತ್ತೆ. ನಾವು ಹೋಗುವಾಗ ಅದನ್ನ ಯಾವ್ದನ್ನು ತಗೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲೂ ಆ ವ್ಯಕ್ತಿಗೆ ಅತಿಯಾದ ದುಃಖ, ನೋವು, ಸಂಕಟ ಆಗುತ್ತೆ. ಆದ ಕಾರಣ ಈ ಒಂದು ರಜೋಗುಣದಲ್ಲಿ ಮಾಡುವಂತಹ ಎಲ್ಲಾ ಕೆಲಸಗಳು ಅದು ದುಃಖಕ್ಕೆ ಕಾರಣ ಆಗುತ್ತೆ. ತಮೋಗುಣದಲ್ಲಿ ಮಾಡಿದ ಕೆಲಸ ಅದು ಅಜ್ಞಾನ, ಅಂದ್ರೆ ಅಲ್ಲಿ ಬುದ್ಧಿಗೇಡಿತನ ಅಂತ ಹೇಳ್ತಾರೆ, ತಿಳಿಗೇಡಿತನ. ಅಂದ್ರೆ ಅವ್ರು ಮಾಡಿದೆಲ್ಲವೂ ಕೂಡ ಆ ಒಂದು ಆತ್ಮನನ್ನ ನರಕ ಲೋಕದ ಶಿಕ್ಷೆಗಳಿಗೆ ಒಳಪಡಿಸುವಂಥದ್ದು, ಮತ್ತೆ ಪ್ರಾಣಿ ಜನ್ಮವನ್ನ ಕೊಡುವಂಥದ್ದು. ಆದ ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ ತಮೋಗುಣದ ಕೆಲಸ ಅದು ಅಜ್ಞಾನದಲ್ಲಿ ಕೊನೆಗೊಳ್ಳುತ್ತೆ. ಸತ್ವಾ ಸಂಜಯತೆ ಜ್ಞಾನಂ ರಜಸು ಲೋಭ ಏವ ಚ ಪ್ರಮಾದ ಮೋಹೋ ತಮಸೋ ಭವತು ಅಜ್ಞಾನಮೇವ ಚ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನ, ಬಹುಮೂರ್ಖತನ, ಹುಚ್ಚು, ಭ್ರಾಂತಿಗಳು ಬೆಳೆಯುತ್ತವೆ.
ನಾವು ನೋಡ್ತಾ ಇದೀವಿ ಈ ಚಿತ್ರದಲ್ಲಿ ವ್ಯತ್ಯಾಸ. ಅದೇ ವ್ಯಕ್ತಿ, ಒಂದೇ ವ್ಯಕ್ತಿ, ಅವನು ಬೇರೆ ಬೇರೆ ಗುಣಗಳ ಪ್ರಭಾವಕ್ಕೆ ಒಳಪಟ್ಟಾಗ ಅವನಲ್ಲಿ ಆಗುವಂತ ಒಂದು ಬದಲಾವಣೆಗಳನ್ನ ಕಾಣ್ತಾ ಇದೀವಿ. ಅಂದ್ರೆ ಸತ್ವಗುಣದಲ್ಲಿದ್ದಾಗ ಆ ಒಂದು ಪೂರ್ಣ ಜ್ಞಾನ ಇದ್ದಾಗ ಆ ವ್ಯಕ್ತಿಯ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ. ಅದೇ ಅಂದ್ರೆ ಪ್ರತಿಯೊಂದು ಮನಸ್ಸಿನ ಕನ್ನಡಿ ಅವನ ಮುಖ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸಿನ ಯಾವ ಭಾವನೆಗಳಿದೆ ಅದು ಅವನ ಮುಖದಲ್ಲಿ, ಅವನ ಚರ್ಯೆಯ ಮೇಲೆ ನಮಗೆ ಪ್ರತಿಫಲನ ಹೊಂದುತ್ತೆ ಅಂತ ಇಲ್ಲಿ ನಾವು ನೋಡ್ತಾ ಇದ್ವಿ. ಒಬ್ಬನ ಮನಸ್ಸು ಅದು ಸತ್ವಗುಣದಲ್ಲಿದ್ದಾಗ ಅವನು ಎಷ್ಟು ನಿರ್ಮಲವಾದ ಒಂದು ಮನಸ್ಥಿತಿಯಲ್ಲಿ ಇರ್ತಾನೆ. ರಜಗುಣದಲ್ಲಿದ್ದಾಗ ಅವನು ಯಾವುದೋ ಒಂದು ಏನನ್ನೋ ಒಂದು ಪಡೆಯಬೇಕು ಅನ್ನುವಂತ ಕಾತರದಲ್ಲಿ ಇರ್ತಾನೆ. ತಮೋಗುಣದಲ್ಲಿದ್ದಾಗ ಅವನಿಗೆ ಅಜ್ಞಾನಿ, ಅಂದ್ರೆ ಅವನಿಗೆ ಸರಿತಪ್ಪುಗಳ ಯಾವುದೇ ವಿವೇಚನೆ ಅನ್ನುವಂಥದ್ದು ಇರುವುದಿಲ್ಲ, ಹುಚ್ಚುತನ ಅನ್ನುವಂಥದ್ದು ಇರುತ್ತೆ. ಅದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಅದೇ ರೀತಿಯ ಒಂದು ಚಿತ್ರಣವನ್ನ ಕೊಟ್ಟಿದ್ದಾರೆ. ಅಂದ್ರೆ ವ್ಯಕ್ತಿ ಯಾವ ರೀತಿ ಅವನು, ಅಂದ್ರೆ ಈಗ ಹೇಳ್ತಾರೆ, ನಾವು ಜಾತ್ರೆಗಳಿಗೆ ಹೋದಾಗ ಅಥವಾ ಎಲ್ಲಾದ್ರೂ ಬಣ್ಣ ಬಣ್ಣದ ಒಂದು ಕನ್ನಡಕಗಳನ್ನ ತಗೊಂಡಾಗ ನಾವು ಎಂತಹ ಕನ್ನಡಕವನ್ನ ಹಾಕ್ತಿವಿ ಅಂತದೇ ರೀತಿಯಲ್ಲಿ ಸಮಾಜ, ಅಂದ್ರೆ ಈ ಜಗತ್ತು ಕಾಣಿಸುತ್ತೆ ಅಂತ. ಹಾಗೆ ಸತ್ವಗುಣದ ವ್ಯಕ್ತಿಗೆ ಅವನನ್ನ ಒಂದು ಬಣ್ಣ, ಅವನು ಯಾವ ಬಣ್ಣದ ಒಂದು ಕನ್ನಡಕ ಹಾಕಿದ್ದಾನೆ ಅದು ಅವನಿಗೆ ಜಗತ್ತನ್ನ ಅದಕ್ಕೆ ತಕ್ಕ ಹಾಗೆ ತೋರಿಸುತ್ತೆ ಅಂತ. ಹಾಗೆ ಈ ಕನ್ನಡಕ ಇದ್ದ ಹಾಗೆ ಆ ಗುಣಗಳು ಅನ್ನುವಂಥದ್ದು, ಯಾವ ಗುಣದಲ್ಲಿ ಅವನು ಇರ್ತಾನೆ ಆ ಗುಣದ ಒಂದು ಪ್ರಭಾವದಿಂದ ಅವನು ಒಂದು ಸಂದರ್ಭವನ್ನ ಅದೇ ಒಂದು ಮನಸ್ಥಿತಿಯಲ್ಲಿ ಅವನು ನೋಡ್ತಾ ಇರ್ತಾನೆ. ಆದ ಕಾರಣ ಅವನಲ್ಲಿ ಆ ಒಂದು ಗುಣದ ಪ್ರಭಾವ ಅನ್ನುವಂಥದ್ದು ಅವನನ್ನ ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡುವಂತೆ ಮಾಡುತ್ತೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸ ಜಗನ್ಯಾ ಗುಣ ವೃತ್ತಿಸ್ಥ ಅದು ಗಚ್ಚಂತಿ ತಾಮಸ. ಸತ್ವಗುಣದಲ್ಲಿ ಇರುವವರು ಕ್ರಮೇಣ ಊರ್ಧ್ವಲೋಕಗಳಿಗೆ ಏರಿ ಹೋಗುವರು. ರಜೋಗುಣದಲ್ಲಿ ಇರುವವರು ಭೂಲೋಕದಲ್ಲಿ ವಾಸ ಮಾಡುವರು. ಅಸಹ್ಯಕರವಾದ ತಾಮಸ ಗುಣದಲ್ಲಿ ಇರುವವರು ನರಕಲೋಕಗಳಿಗೆ ಇಳಿಯುವರು. ಅಂದ್ರೆ ಇದು ಹೇಗೆ ಅಂತಂದ್ರೆ ಕ್ಷೀಣೆ ಪುಣ್ಯ ಮತ್ತೆ ಲೋಕ ವಿಶಂತಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಹತ್ರ ಹೆಚ್ಚು ಹಣ ಇದ್ರೆ ನಾವು ಫಾರಿನ್ ಟ್ರಿಪ್ ಹೋಗ್ತೀವಿ ಅಂತ, ಕಾಸು ಖಾಲಿ ಆದ್ಮೇಲೆ ಮತ್ತೆ ಮನೆಗೆ ಬರ್ತೀವಿ ಅಂತ. ಹಾಗೆ ಈ ಒಂದು ಪುಣ್ಯ ಅನ್ನುವಂಥದ್ದು ನಮ್ಮಲ್ಲಿ ಎಷ್ಟು ಕಾಲ ಇರುತ್ತೆ ಅಷ್ಟು ಕಾಲ ನಾವು ಸ್ವರ್ಗಲೋಕದಲ್ಲಿ ಅಲ್ಲಿ ಸುಖಗಳನ್ನ ಅನುಭವಿಸ್ತೀವಿ. ಆ ಪುಣ್ಯ ಅದು ತೀರಿದ ಮೇಲೆ ನಾವು ಮತ್ತೆ ಈ ಭೂಲೋಕಕ್ಕೆ ಬರ್ಬೇಕಾಗತ್ತೆ. ಹಾಗೆ ಈ ನರಕ ಲೋಕದಲ್ಲೂ ಕೂಡ ಶಿಕ್ಷೆ ಇಷ್ಟು ಅಂತ ಅನುಭವಿಸ್ಬೇಕು. ಅಷ್ಟನ್ನ ಅನುಭವಿಸಿದಾದ್ಮೇಲೆ ಮತ್ತೆ ನಾವು ಈ ಭೂಮಿ ಮೇಲೆ ಮತ್ತೆ ಹುಟ್ಟುತ್ತೀವಿ. ಆದ್ರೆ ಇಲ್ಲಿ ಹುಟ್ಟಿದಾಗ ಇಲ್ಲಿ ನಾವು ನೋಡ್ತೀವಿ ಒಂದು ಏನಂತ ಹೇಳ್ತಾರೆ, ಬೇರೆ ಬೇರೆ ವೈವಿಧ್ಯಗಳನ್ನ ನೋಡ್ತೀವಿ. ಎಲ್ಲಾ ವ್ಯಕ್ತಿಗಳು ಒಂದೇ ರೀತಿ ಇರೋದಿಲ್ಲ, ಎಲ್ಲಾ ರೀತಿ ಸುಂದರವಾಗಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಕುರುಪಿಗಳು ಕೂಡ ಇರ್ತಾರೆ. ಎಲ್ಲರೂ ಕೂಡ ಶ್ರೀಮಂತರು ಅಂತ ಹೇಳಕ್ಕಾಗಲ್ಲ, ಬಡವರು ಕೂಡ ಇರ್ತಾರೆ. ಎಲ್ಲಾ ವ್ಯಕ್ತಿಗಳು ಜ್ಞಾನಿಗಳು ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಇರೋದಿಲ್ಲ, ಅಜ್ಞಾನಿಗಳು ಕೂಡ ಇರ್ತಾರೆ. ಈ ಒಂದು ವೈವಿಧ್ಯಗಳು, ಈ ಒಂದು ವ್ಯತ್ಯಾಸಗಳು ಯಾಕೆ ಆಗ್ತಾ ಇದೆ ಅಂತಂದ್ರೆ ಈ ಒಂದು ಕಾರಣದಿಂದ, ಅಂದ್ರೆ ಆ ವ್ಯಕ್ತಿಯ ಒಂದು ಕರ್ಮದ ಪ್ರತಿಕ್ರಿಯೆಗಳ ಕಾರಣದಿಂದ ಅವನಿಗೆ ಅಂತಂತ ಒಂದು ದೇಹಗಳು, ಅಂತಂತ ಒಂದು ಜನ್ಮಗಳು ಸಿಗ್ತಾ ಇದೆ. ಈ ಕಾರಣಗಳಿಂದ ಅವನು ಭೂಮಿ ಮೇಲೆ ಪ್ರಾಣಿಗಳಾಗಿ, ಪಕ್ಷಿಗಳಾಗಿ, ಈ ಒಂದು 84 ಲಕ್ಷ ಯೋನಿಗಳು ಏನೆಲ್ಲ ಒಂದು ಪ್ರಭೇದಗಳು ಬಂದಿದೆ, ಅದು ನಾವು ಮಾಡಿರುವ ಕರ್ಮಗಳಿಗೆ ಅನುಗುಣವಾಗಿ ನಮ್ಗೆ ಸಿಕ್ಕಿರುವಂತಹ ಒಂದು ರೂಪ ಅಥವಾ ದೇಹಗಳು. ಇಲ್ಲಿ ನಮ್ಗೆ ಆ ಒಂದು ಬ್ರಹ್ಮಾಂಡದ ಒಂದು ಚಿತ್ರಣವನ್ನ ಕೊಟ್ಟಿದ್ದಾರೆ. ಅಂಡ ಅಂತಂದ್ರೆ ಅದು ಮೊಟ್ಟೆಯ ಆಕಾರದಲ್ಲಿ ಇರುತ್ತೆ. ಆ ಒಂದು ಬ್ರಹ್ಮಾಂಡದಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಆ ಬ್ರಹ್ಮಾಂಡದ ಯೂನಿವರ್ಸ್ ತೋರಿಸ್ಬೇಕು ಮಾತಾಜಿ. ಇಲ್ಲಿ ನಮ್ಗೆ ತೋರಿಸ್ತಾ ಇದ್ರೆ ಒಂದು ಬ್ರಹ್ಮಾಂಡದಲ್ಲಿ ನಾವು ನೋಡ್ತಾ ಇದೀವಿ. ಈ ಒಂದು ಬ್ರಹ್ಮಾಂಡವನ್ನು ಯಾರು ನಿರ್ವಹಣೆ ಮಾಡ್ತಾ ಇದ್ದಾರೆ, ಇಲ್ಲಿ ಶಿವ ಮತ್ತೆ ದುರ್ಗೆ. ಮತ್ತೆ ಇಲ್ಲಿ ಗರ್ಭೋದಕ ಶಾಹಿ ವಿಷ್ಣು ಇದ್ದಾನೆ. ಅಂದ್ರೆ ಒಂದು ಬ್ರಹ್ಮಾಂಡದ ಒಳಗೆ ಅವನು ಗರ್ಭೋದಕ ಶಾಹಿ ವಿಷ್ಣು, ಅವನು ಆ ಗರ್ಭ ಉದಕ ಅನ್ನುವಂತಹ ಒಂದು ನೀರಿನಲ್ಲಿ ಪವಡಿಸಿರ್ತಾನೆ. ಅವನ ಒಂದು ಒಕ್ಕಳ ಬಳ್ಳಿಯಿಂದ ಒಂದು ಕಮಲ ಪುಷ್ಪದಲ್ಲಿ ಬ್ರಹ್ಮನ ಜನನ ಆಗುತ್ತೆ. ಆ ಬ್ರಹ್ಮಲೋಕ ಅಂತ ಹೇಳ್ತಾರೆ. ಇಲ್ಲಿ 7 ಲೋಕಗಳನ್ನ ತೋರಿಸಿದ್ದಾರೆ. ಊರ್ಧ್ವಲೋಕಗಳು 7 ಊರ್ಧ್ವಲೋಕಗಳು, 7 ಅಧೋಲೋಕಗಳು. ಈ ಲೋಕಗಳ ಒಂದು ಮೇಲಿನ ಒಂದು ಸ್ಥಾನದಲ್ಲಿ ಇರುವಂತದ್ದು ಬ್ರಹ್ಮಲೋಕ. ನಂತರ ಕೆಳಗಡೆ ಬರುವಂತದ್ದೆಲ್ಲ ನರಕ ಲೋಕಗಳು. ಅದರ ಹೆಸರುಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನೆಲ್ಲ ಹೆಸರುಗಳನ್ನ ಕೊಟ್ಟಿದ್ದಾರೆ ನೋಡೋಣ. ಮೇಲೆ ಬರುವಂತದ್ದು ಸತ್ಯಲೋಕ ಅಥವಾ ಬ್ರಹ್ಮಲೋಕ. ಸತ್ಯಲೋಕನೇ ಬ್ರಹ್ಮಲೋಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಕೆಳಗೆ ಬರುವಂತದ್ದು ತಪೋಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಗಲೋಕ, ಭುವರ್ಲೋಕ. ನಂತರ ಬರುವಂತದ್ದು ಮಧ್ಯದಲ್ಲಿ ಭೂಲೋಕ. ಅದಕ್ಕೆ ಕೆಳಗಡೆ ಇರುವಂತದ್ದು ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಳ. ಈ ಲೋಕಗಳಲ್ಲಿ ನಾವು
ನಮ್ಮ ಒಂದು ಕರ್ಮಾನುಸಾರ ಜನ್ಮವನ್ನ ಪಡಿತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ನಾನು ಈ ಗುಣಗಳನ್ನು ಮೀರಬಹುದೇ? ಅಂದ್ರೆ ಈಗ ಈ 3 ಗುಣಗಳು ಬಂಧನಕ್ಕೆ ಕಾರಣ ಅಂತ ತಿಳಿದಿದ್ದೀವಿ. 3 ಗುಣಗಳನ್ನ ಪಡೆಯೋದ್ರಿಂದ ನಾವು ಮತ್ತೆ ಮತ್ತೆ ಹುಟ್ಟಿ ಸಾಯೋದನ್ನೇ ಅನುಭವಿಸ್ತೀವಿ. ಮತ್ತೆ ಇದನ್ನ ಹೇಗೆ ನಾವು ಮೀರುವಂತದ್ದು ಅನ್ನೋದಕ್ಕೆ ಇಲ್ಲಿ ಪ್ರಶ್ನೆ. ಅದಕ್ಕೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಾಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋ ಅಧಿಗಚ್ಚತಿ. ಎಲ್ಲಾ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತೃವಿಲ್ಲ ಎನ್ನುವುದನ್ನು ಮನುಷ್ಯರು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಅಂದ್ರೆ ಈ ಚಿತ್ರಣದಲ್ಲಿ ನಾವು ನೋಡ್ತಾ ಇದ್ದೀವಿ, ಇದೇ ಅದಕ್ಕೆ ಉತ್ತರ. ಅಂದ್ರೆ ಈ ಒಂದು ಗುಣಗಳು ಮಾಯೆಯ ಒಂದು ನಿಯಂತ್ರಣದಲ್ಲಿದೆ. ಮಾಯೆ ಅದು ಭಗವಂತನ ನಿಯಂತ್ರಣದಲ್ಲಿ ಇದ್ದಾಳೆ. ಯಾವಾಗ ನಾವು ಭಗವಂತನಿಗೆ ಶರಣಾಗ್ತೀವಿ ಆಗ ಈ ಮಾಯೆ ನಮ್ಮನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ನಾವು ಆ ಒಂದು ಗುಣಾತೀತರಾಗೋದಕ್ಕೆ ಸಾಧ್ಯ ಇದೆ. ಅಂದ್ರೆ ನಾವು ಈ 3 ಗುಣಗಳನ್ನ ಮೀರಬೇಕು ಅಂತಂದ್ರೆ ಶುದ್ಧ ಸತ್ವಕ್ಕೆ ಬರ್ಬೇಕು ಅಂತ ಹೇಳ್ತಾರೆ. ಆ ಶುದ್ಧ ಸತ್ವಕ್ಕೆ ಯಾರು ಬರ್ತಾರೆ ಅವರು ಒಂದು ಆಧ್ಯಾತ್ಮಿಕ ಜಗತ್ತನ್ನ ಪ್ರವೇಶ ಮಾಡೋದಕ್ಕೆ ಅರ್ಹತೆಯನ್ನ ಪಡಿತಾರೆ ಅಂತ. ಆ ಒಂದು ಪರಮಾತ್ಮನನ್ನ ಶರಣಾಗತಿಯನ್ನ ಹೊಂದುವಂಥದ್ದು ಯಾವಾಗ ಅಂತಂದ್ರೆ ಅವನ ನಾಮ ರೂಪ ಗುಣಲೀಲೆಗಳನ್ನ ಯಥಾರ್ಥವಾಗಿ ತಿಳಿದಾಗ ನಾವು ಅವನಿಗೆ ಶರಣಾಗ್ತೀವಿ. ಆಗ ನಾವು ಆ ಶುದ್ಧ ಸತ್ವಕ್ಕೆ ಬರ್ತೀವಿ. ಮತ್ತೆ ಈ ಗುಣಗಳನ್ನ ಮೀರಿ ಗುಣಾತೀತರಾಗ್ತೀವಿ ಅನ್ನೋದನ್ನ ಇಲ್ಲಿ ಕಾಣ್ತಾ ಇದೀವಿ. ಗುಣಾನ್ ಏತಾನ್ ಆತಿಥ್ಯಾತ್ರೀನ್ ದೇಹಿ ದೇಹಾ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೇರ್ ವಿಮುಕ್ತೋ ಅಮೃತಂ ಅಶ್ನುತೆ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ 3 ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು ಸಾವು ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನು ಸವಿಯುತ್ತಾನೆ. ಅಂದ್ರೆ ಯಾರು ಈ ಗುಣಗಳನ್ನ ಮೀರ್ತಾನೆ, ಶುದ್ಧ ಸತ್ವಕ್ಕೆ ಬರ್ತಾನೆ, ಅವನು ಭಕ್ತನಾಗಿರ್ತಾನೆ, ಭಗವಂತನ ಒಂದು ಜ್ಞಾನವನ್ನ ಪಡೆದಿರ್ತಾನೆ, ಮತ್ತೆ ಅವನು ಭಗವಂತನಿಗೆ ಸೇವೆ ಮಾಡ್ತಾನೆ, ಭಗವಂತನ ಶರಣಾಗತಿನ ಹೊಂದಿರ್ತಾನೆ. ಅಂತವನು ಈ ಭೌತಿಕ ಜಗತ್ತನ್ನ ಮೀರಿ ಅಂದ್ರೆ ಅದನ್ನ ದೇಹ ತ್ಯಾಗದ ನಂತರ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತಾನೆ. ಈ ಭೌತಿಕ ಜಗತ್ತಿನಲ್ಲಿರುವಾಗ್ಲೇ ಅವನು ಅಮೃತವನ್ನ ಸವಿಯುತ್ತಾನೆ. ಅಂದ್ರೆ ಅವನಿಗೆ ಈ ಒಂದು ದುಃಖಗಳು, ಯಾವುದೇ ರೀತಿ ಸುಖ ದುಃಖ ಇದೆಲ್ಲದರಲ್ಲೂ ಅವನು ಸಮತ್ವವನ್ನ ಹೊಂದೋ ಕಾರಣದಿಂದ ಅವನು ಎಲ್ಲೇ ಇದ್ರೂ ಕೂಡ ಅವನು ಆ ಒಂದು ಅಮೃತವನ್ನ ಅಂದ್ರೆ ಆ ಒಂದು ಸವಿಯನ್ನ ಶುದ್ಧ ಸತ್ವದ ಒಂದು ಸವಿಯನ್ನ ಅವನು ಸವಿತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬನು ಗುಣಗಳಿಗೆ ಅತೀತನಾಗಿದ್ದಾನೆಂದು ಯಾವ ಲಕ್ಷಣಗಳಿಂದ ತಿಳಿಯಬಹುದು? ಅಂದ್ರೆ ಅವನು ಈ ಗುಣಗಳನ್ನ ಅತೀತ ಅಂದ್ರೆ ಈ 3 ಗುಣಗಳನ್ನ ಮೀರಿದ್ದಾನೆ ಅನ್ನೋದಕ್ಕೆ ಅವನಲ್ಲಿ ಎಂತಹ ಲಕ್ಷಣಗಳು ಇರುತ್ತೆ ಅಂತ. ಅವನ ನಡವಳಿಕೆ ಏನು ಮತ್ತು ಅವನ ಲಕ್ಷಣಗಳು ಏನು ಮತ್ತು ಅವನು ಪ್ರಕೃತಿಯ ಗುಣಗಳನ್ನು ಹೇಗೆ ಮೀರುತ್ತಾನೆ? ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ? ಅರ್ಜುನ ವಾಚ ಕೈರ್ಲಿಂಗಿ ಸ್ತ್ರೀನ್ ಗುಣಾನ್ ಏತಾನ್ ಅತಿತೋ ಭವತಿ ಪ್ರಭು ಕಿಂ ಆಚಾರಃ ಕಥಂ ಚೇತಾಸ್ ಸ್ತ್ರೀನ್ ಗುಣಾನ್ ಅತಿವರ್ತತೆ. ಅರ್ಜುನನು ಪ್ರಶ್ನಿಸಿದನು, ಪ್ರಿಯ ಪ್ರಭುವೆ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ? ಅರ್ಜುನನ ಪ್ರಶ್ನೆ. ಅಂದ್ರೆ ಈಗ ನಾವು ಗುಣಾತೀತರಾಗ್ಬೇಕು, ಈ 3 ಗುಣಗಳನ್ನ ಮೀರಬೇಕು. ಮತ್ತೆ ಆ ರೀತಿ ಮೀರಿದಂತಹ ವ್ಯಕ್ತಿ ಹೇಗಿರ್ತಾನೆ, ಅವನ ಗುಣಗಳೇನು, ಅವನಿಗೆ ಯಾವ ರೀತಿ ನಡ್ಕೋತಾನೆ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಏನಂತ ಉತ್ತರ ಕೊಡ್ತಾ ಇದ್ದಾನೆ? ಶ್ರೀ ಭಗವಾನ್ ಉವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಂ ಏವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಉದಾಸೀನವದ್ ಆಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತಿ ಏವಂ ಯೋ ಅವತಿಷ್ಠತಿ ನೇಂಗತೆ. ಸಮ ದುಃಖ ಸುಖ ಸ್ವಾಸ್ಥ ಸಮಾಲೋಷ್ಟಾಶ್ಮ ಕಾಂಚನಃ ತುಲ್ಯ ಪ್ರಿಯೋಧೀರಸ್ ತುಲ್ಯ ನಿಂದಾತ್ಮ ಸಂಸ್ತುತಿ ಮಾನ ಅಪಮಾನಯೋಸ್ತುಲ್ಯಾಸ್ ತುಲ್ಯೋ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ. ಇಲ್ಲಿಗೆ ಅದಕ್ಕೆ ಒಂದು ಉದಾಹರಣೆ, ಅಕರ್ಮದಲ್ಲಿರುವಂತವ್ರು ಗುಣಾತೀತನಾದವನು ಅಂದ್ರೆ ಅದು ನಾರದ ಮುನಿಗಳು. ಅವ್ರು ಹೇಗಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷ ಹೀಗೆ ಹೇಳಿದನು, ಪಾಂಡುವಿನ ಮಗನಾದ ಅರ್ಜುನನೇ,
ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳಿದ್ದಾಗ ಅವನ್ನು ದ್ವೇಷಿಸುವುದಿಲ್ಲ. ಅಂದ್ರೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಸದಾ ಒಂದು ಪ್ರಕೃತಿಯಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಎಂಥದೇ ಒಂದು ಬದಲಾವಣೆ ಆದಾಗ್ಲೂ ಕೂಡ ಅವನು ಅದಕ್ಕೆ ಯಾವುದೇ ರೀತಿಯಲ್ಲಿ ಅವನು ಕೂಡ ಅವನಿಗೆ ಪೂರಕವಾದ ಒಂದು ಸ್ಥಿತಿ ಬಂದಾಗ ಅವನು ಅದಕ್ಕೆ ಹುಬ್ಬೋದಿಲ್ಲ. ಅಂದ್ರೆ ಅವನು ಅದನ್ನ ಬಯಸೋದಿಲ್ಲ. ಮತ್ತೆ ಅವನಿಗೆ ವಿರುದ್ಧವಾದ ಒಂದು ಪರಿಸ್ಥಿತಿ ಬಂದಾಗ್ಲೂ ಕೂಡ ಅದನ್ನು ದ್ವೇಷಿಸೋದಿಲ್ಲ. ಅಂದ್ರೆ ಯಾಕೆ ಆ ಒಂದು ಪ್ರತಿಕೂಲಕರ ಒಂದು ಪರಿಸ್ಥಿತಿ ಬರ್ತಾ ಇದೆ ಅಂತಂದ್ರೆ ನಮ್ಮ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಅದು ಬರ್ತಾ ಇದೆ. ಅದು ಅನುಕೂಲಕರವಾದ್ದು ಬಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಒಂದೇ ಒಂದು ವಾಕ್ಯದಲ್ಲಿ ವ್ಯಕ್ತಿ ದುಃಖನೂ ಪಡ್ತಾನೆ, ಸಂತೋಷನೂ ಪಡ್ತಾನೆ ಅಂತಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಈ ಒಂದು ಪರಿಸ್ಥಿತಿ ಶಾಶ್ವತವಾದ್ದು ಅಲ್ಲ. ಈ ಒಂದು ಸಂದರ್ಭ ಅದು ಸದಾಕಾಲ ಹೀಗೆ ಉಳಿಯೋದಿಲ್ಲ ಅಂತ. ದುಃಖದಲ್ಲಿ ಇರುವವನು ಈ ಮಾತನ್ನ ಕೇಳಿದ್ರೆ ಅವನಿಗೆ ಸಂತೋಷ ಆಗುತ್ತೆ. ನಾನು ಈ ಸದಾಕಾಲ ದುಃಖದಲ್ಲಿ ಇರೋದಿಲ್ಲ, ನನಗೆ ಈ ದುಃಖದಿಂದ ಬಿಡುಗಡೆ ಕೂಡ ಆಗುತ್ತೆ ಅಂತ. ಆದ್ರೆ ಯಾರು ಸುಖದಲ್ಲಿದ್ದಾನೆ ಅವನಿಗೆ ಹೋಗಿ ಈ ಒಂದು ಸಂದರ್ಭ ಸದಾಕಾಲ ಹೀಗೆ ಇರೋದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಬೇಸರ ಆಗುತ್ತೆ. ಅಂದ್ರೆ ನಾನೀಗ ಸಂತೋಷವಾಗಿದ್ದೇನೆ, ನಾನು ಹೀಗೆ ಸದಾಕಾಲ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಈ ಒಂದು ಬದಲಾವಣೆಗಳು ಕರ್ಮಾನುಸಾರ ಅದು ಆಗ್ತಾನೆ ಇರುತ್ತೆ. ಆದ ಕಾರಣ ಈ ಒಂದು ಯಾರು ಗುಣಾತೀತನಿದ್ದಾನೆ ಅವನು ಅದನ್ನ ಅದರಲ್ಲಿ ಮೋಹ ಆಗ್ಲಿ, ಅದರಲ್ಲಿ ದ್ವೇಷ ಆಗ್ಲಿ ಅವನಿಗೆ ಬರೋದಿಲ್ಲ. ಅದನ್ನ ಅವನು ಬಯಸೋದಿಲ್ಲ, ಅದನ್ನ ಅವನು ಬೇಡ ಅಂತಲೂ ಹೇಳೋದಿಲ್ಲ. ಈ ಐಹಿಕ ಗುಣಗಳ ಈ ಎಲ್ಲಾ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಅಂದ್ರೆ ಅದು ಬಂದಾಗಲ್ಲ ಅವನು ಅದನ್ನು ಬಂದ ಹಾಗೆ ಸ್ವೀಕಾರ ಮಾಡ್ತಾನೆ. ಅದರಿಂದ ಅವನಲ್ಲಿ ಯಾವುದೇ ವ್ಯತ್ಯಾಸಗಳು ಆಗೋದಿಲ್ಲ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅಂದ್ರೆ ಈ ಗುಣಗಳು ನನ್ನ ಕೈಯಲ್ಲಿ ಎಂತೆಂಥ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು ನಾನಲ್ಲ, ಈ ಗುಣಗಳು ಮಾಡಿಸ್ತಾ ಇರುವಂತದ್ದು ಅಂತ ಹೇಳಿ ಅವನು ಆ ಒಂದು ಆಧ್ಯಾತ್ಮಿಕ ಮನಸ್ಥಿತಿಯಲ್ಲಿ ಇರ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಅಂದ್ರೆ ಈ ಸುಖ ದುಃಖ ಅನ್ನುವಂಥದ್ದೆಲ್ಲ ಬರುವಂತದ್ದು ದೇಹಕ್ಕೆ, ಆತ್ಮಕ್ಕೆ ಅಲ್ಲ ಅಂತ ಹೇಳಿ ಅವನು ಸ್ಥಿರನಾಗಿ ಇರ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತುಂಡು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣುತ್ತಾನೆ. ಅದು ಮಣ್ಣಿನ ಹೆಂಟೆ ಇರ್ಲಿ, ಕಲ್ಲಿರ್ಲಿ, ಚಿನ್ನ ಆಗಿರ್ಲಿ, ಏನಿದ್ರೆ ಏನಂತೆ ಇದು ಈ ಭೌತಿಕ ಜಗತ್ತಿಗೆ ಸೇರಿದ್ದು. ನಾನು ಇದನ್ನ ಬಿಟ್ಟು ನಾನು ಮುಂದೆ ಹೋಗ್ಬೇಕಾಗಿ ಬರುತ್ತೆ. ಇದು ಯಾವುದು ನನ್ನ ಜೊತೆಯಲ್ಲಿ ಬರುವುದಿಲ್ಲ. ಆದ ಕಾರಣ ಅವನು ಅದರಲ್ಲಿ ಯಾವುದೇ ಒಂದು ವ್ಯತ್ಯಾಸವನ್ನ ಕಾಣುವುದಿಲ್ಲ. ಪ್ರಿಯ ಮತ್ತು ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಆದ್ರೆ ಇವನು ಮಿತ್ರ, ಇವನು ಶತ್ರು ಅಂತ ಅವನಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಅವನು ಮಿತ್ರ ಆಗಿದ್ದಾನೆ ನನ್ನ ಒಂದು ಕರ್ಮದ ಫಲವಾಗಿ, ಅವನು ನನ್ನ ಶತ್ರು ಆಗಿದ್ದಾನೆ ಇನ್ನೊಬ್ಬ ಅಂತಂದ್ರೆ ಅದು ಕೂಡ ನನ್ನ ಕರ್ಮದ ಫಲವಾಗಿ ಅಂತ ಹೇಳಿ ಇಬ್ಬರನ್ನು ಸಮಾನವಾಗಿ ಕಾಣ್ತಾರೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನಗಳು ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರನಾಗಿ ಇರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸಿರುತ್ತಾನೆ. ಐಹಿಕ ಚಟುವಟಿಕೆಗಳು ಅಂದ್ರೆ ಭೋಗ ಜೀವನವನ್ನು ಅವನು ಬಿಟ್ಟಿರ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮಾಂಸ, ಹರೇ ಕೃಷ್ಣ. ಮ್ಯೂಟ್ ಮಾಡಿ ಮಾತಾಜಿ. ಮಾಂಸ ಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತಿತ್ತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲಾ ಸನ್ನಿವೇಶಗಳಲ್ಲಿಯೂ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಅಂದ್ರೆ ನಾವು ಈ ಗುಣಗಳನ್ನ ಮೀರ್ಬೇಕು ಅಂತಂದ್ರೆ ಭಕ್ತಿ ಸೇವೆಯಲ್ಲಿ ನಿರತರಾಗ್ಬೇಕು. ಈ ಒಂದು ಭಕ್ತಿ ಸೇವೆ ಅನ್ನುವಂಥದ್ದು ಯಾವ ರೀತಿ ಅಂತಂದ್ರೆ ಇದನ್ನ ಯಾವ ರೀತಿ ಹೋಲಿಸ್ತಾರೆ ಅಂತಂದ್ರೆ ಹಲಸಿನ ಹಣ್ಣು ಅದನ್ನ ಬಿಡಿಸ್ಬೇಕು ಅಂತಂದ್ರೆ ಅದು ಅಂಟು ಅನ್ನುವಂಥದ್ದು ಕೈಗೆ ಅಂಟ್ಕೊಳ್ಳುತ್ತೆ. ಅದನ್ನ ಬಿಡಿಸ್ಬೇಕು ಅಂತಂದ್ರೆ ಅಂಟ್ಕೊಳ್ಳುತ್ತೆ. ಅದನ್ನ ಅಂಟ್ಕೋಬಾರ್ದು ಅಂತಂದ್ರೆ ನಾವೇನ್ ಮಾಡ್ತೀವಿ? ಹರೇ ಕೃಷ್ಣ. ಸ್ವಲ್ಪ ಎಣ್ಣೆ ಹಾಕೋತೀವಿ. ಎಣ್ಣೆ ಹಚ್ಚಿದ್ರೆ ನಮ್ಗೆ ಅದು ಅಂಟ್ಕೊಳ್ಳೋದಿಲ್ಲ ಅಂತ. ಹಾಗೆ ಕೆಲಸಗಳನ್ನ ಕಾರ್ಯಗಳನ್ನ ನಾವು ಬಿಟ್ಬಿಡಕ್ಕೆ ಸಾಧ್ಯ ಇಲ್ಲ. ನಾವು ಮಾಡ್ಲೇಬೇಕಾಗುತ್ತೆ. ಬದುಕಿರೋವರೆಗೂ ಎಲ್ಲರೂ ಹೊಟ್ಟೆಪಾಡಿಗಾದ್ರೂ ಕೆಲಸ ಮಾಡ್ಬೇಕಾಗತ್ತೆ. ಆದ್ರೆ ಆ ಕೆಲಸದಲ್ಲಿ ಬರುವಂತಹ ಕರ್ಮದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಹೊಂದಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಆ ಕೈಗೆ ಎಣ್ಣೆ ಹಚ್ಕೊಂಡ ಹಾಗೆ ನಾವು ಭಕ್ತಿಯಲ್ಲಿ ಆ ಭಗವಂತನ ಸೇವೆಯಲ್ಲಿ ತೊಡಗಬೇಕಾಗುತ್ತೆ. ಅಂದ್ರೆ ನಾವು ಮಾಡೋದನ್ನ ಭಗವಂತನ ಒಂದು ಇಚ್ಛೆ ಅನುಸಾರ ಮಾಡ್ಬೇಕು. ಭಗವಂತನ ಒಂದು ಇಚ್ಛೆ ಏನಿದೆ ಅದಕ್ಕೆ ಅನುಗುಣವಾಗಿ ಮಾಡ್ಬೇಕು. ನಮ್ಮದೇ ಆದಂತಹ ಒಂದು ಇಚ್ಛೆಗಳನ್ನ ಸೃಷ್ಟಿಸ್ಕೊಂಡು ಮತ್ತೆ ಕರ್ಮ ಬಂಧನದಲ್ಲಿ ಸಿಲುಕಬಾರದು. ಭಗವಂತನ ಇಚ್ಛಾನುಸಾರ ಮಾಡುವಂಥದ್ದು ಅಂತಂದ್ರೆ ಬಂದಿದ್ದನ್ನ ಬಂದ ಹಾಗೆ ಸ್ವೀಕಾರ ಮಾಡುವಂಥದ್ದು. ಮತ್ತೆ ಏನನ್ನೇ ಮಾಡಿದ್ರು ಕೂಡ ಭಗವಂತನನ್ನ ಕೇಂದ್ರೀಕರಿಸಿ ಮಾಡುವಂಥದ್ದು. ಅದನ್ನೇ ಇಲ್ಲಿ ನಾವು ಅರ್ಜುನನಿಗೆ ಕೃಷ್ಣ ಹೇಳಿದ್ದು, ನೀನ್ ಯುದ್ಧವನ್ನ ನಿನಗೋಸ್ಕರ ಮಾಡಿದ್ರೆ ಪಾಪ ಬರುತ್ತೆ, ಆದ್ರೆ ನೀನು ಅದನ್ನ ಭಗವಂತ ನಾನು ಹೇಳ್ತಾ ಇದ್ದೀನಿ ನನ್ನ ಯೋಜನೆ ಅಂತ ಮಾಡು ಅಂತ ಹೇಳ್ತಾನೆ. ಹಾಗೆ ನಾವು ಕೂಡ ಏನನ್ನೇ ಮಾಡಿದ್ರು ಭಗವಂತನನ್ನ ಒಂದು ಮಾಧ್ಯಮವಾಗಿ ಇಟ್ಕೊಂಡು ಮಾಡಿದಾಗ, ಅವನನ್ನ ಒಂದು
ಅವನ ಒಂದು ಕೇಂದ್ರೀಕೃತವಾಗಿ ಜೀವನವನ್ನು ಮಾಡಿದಾಗ ಆ ಒಂದು ಕೈಗೆ ಎಣ್ಣೆ ಹಚ್ಚಿದ ಹಾಗೆ ನಮ್ಮ ಕರ್ಮಗಳು ನಮಗೆ ಅಂಟೋದಿಲ್ಲ. ಆಗ ನಾವು ಗುಣಾತೀತರಾಗೋದಕ್ಕೆ ಸಾಧ್ಯ ಆಗುತ್ತೆ, ಆ ಗುಣಗಳನ್ನ ಮೀರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅದು ಬ್ರಹ್ಮನ್ ಹಂತಕ್ಕೆ ಬರುತ್ತೆ. ಬ್ರಹ್ಮನ್ ಹಂತ ಅಂತಂದ್ರೆ ನಮ್ಮನ್ನ ಅದು ದೇಹ ಅಲ್ಲ, ಅಂದ್ರೆ ಈ ದೇಹ ನಾನಲ್ಲ, ದೇಹ ನಾನು ಅಂತ ಅನ್ಕೊಂಡಾಗ್ಲೇ ಇದು ನಂದು, ಇದೆಲ್ಲ ನನ್ನವರು, ಅಹಂ ಮಮ ಅಂತ ಹೇಳ್ತಾರೆ. ಇದು ನಾನು ಅಂತ ಅನ್ಕೊಳ್ಳುವಂಥದ್ದು ಅದು ಮಿಥ್ಯ ಅಹಂಕಾರ. ಮತ್ತೆ ಇದೆಲ್ಲ ನನ್ನದು ಅನ್ಕೊಳ್ಳೋದು ಅದು ಕೂಡ ಮಿಥ್ಯ ಅಹಂಕಾರ. ಅಂದ್ರೆ ಪ್ರತಿ ಸತಿ ಬೇರೆ ಬೇರೆ ಒಂದು ಜನ್ಮಗಳನ್ನ ಪಡೆದಾಗ ಬೇರೆ ಬೇರೆ ದೇಹಗಳು, ಬೇರೆ ಬೇರೆ ರೂಪಗಳು, ಅದಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಪರಿವಾರ, ಬೇರೆ ಬೇರೆ ಸಂಬಂಧಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಅದನ್ನ ಯಾವ ಜ್ಞಾನಿ ಆದವನು ಇರ್ತಾನೆ, ಅವನು ಏನ್ ಮಾಡ್ತಾನೆ, ಬ್ರಹ್ಮನ್ ಹಂತಕ್ಕೆ ಬರ್ತಾನೆ. ಅಂದ್ರೆ ನಾನು ಈ ದೇಹ ಅಲ್ಲ, ನಾನು ಆತ್ಮ, ನನ್ನ ನಿಜವಾದ ಸ್ವರೂಪ ಭಗವಂತನ ಸೇವೆ ಮಾಡುವಂಥದ್ದು, ನನ್ನ ನಿಜವಾದ ಪರಿವಾರ ಇರೋದು ಆಧ್ಯಾತ್ಮಿಕ ಜಗತ್ತಿನಲ್ಲಿ, ನನ್ನ ನಿಜವಾದ ಸಂಬಂಧ ಇರುವಂಥದ್ದು ಭಗವಂತನ ಜೊತೆ. ಇದನ್ನ ಅವನು ತಿಳಿತಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯ ಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಕಾಂತಿಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ. ಕೃಷ್ಣ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಅಂದ್ರೆ ಈ ಒಂದು ನಿರಾಕಾರ ಬ್ರಹ್ಮ, ನಾವು ಭಗವಂತನನ್ನ ನಿರಾಕಾರ ಬ್ರಹ್ಮ ಅಂತ ಯಾರು ಆರಾಧನೆ ಮಾಡ್ತಾರೆ, ಅದು ಅಂದ್ರೆ ಭಗವಂತನ ಅದು ಆಂಶಿಕ ಸಾಕ್ಷಾತ್ಕಾರ. ಆ ಒಂದು ಆಂಶಿಕ ಸಾಕ್ಷಾತ್ಕಾರ ಏನಿದೆ ಅದು ಭಗವಂತನಿಂದ ಹೊರಹೊಮ್ಮುತ್ತಿರುವಂತಹ ಒಂದು ಅವನ ಕಾಂತಿ ಅಥವಾ ಪ್ರಭೆ. ಆ ಒಂದು ಪ್ರಭೆ ಅಥವಾ ಕಾಂತಿಗೆ ಅದು ಮೃತ್ಯುವಿಲ್ಲ. ಅಂದ್ರೆ ಭಗವಂತ ಅವನು ಶಾಶ್ವತ, ಅವನ ಒಂದು ಕಾಂತಿ ಕೂಡ ಅದು ಶಾಶ್ವತವಾದದ್ದು. ಅವನು ಅವಿನಾಶಿ ಮತ್ತೆ ಶಾಶ್ವತ. ಭಗವಂತ ಅವನು ಸದಾ ಇರುವಂತವನು, ಶಾಶ್ವತವಾಗಿ ಇರುವಂತವನು. ಪರಮ ಸುಖವೇ ಅದರ ಸಹಜ ಸ್ಥಿತಿ. ಅಂದ್ರೆ ಭಗವಂತನನ್ನ ಒಂದು ಯಾರು ಸಾಕ್ಷಾತ್ಕರಿಸ್ಕೊಳ್ತಾರೆ ಅವರಿಗೆ ಒಂದು ಆ ಪರಮ ಸುಖ ಅಂದ್ರೆ ಆನಂದ ಅನ್ನುವಂಥದ್ದು ಸದಾ ಅವ್ರಿಗೆ ಸಿಗುತ್ತೆ. ಮತ್ತೆ ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಈ ನಿರಾಕಾರ ಬ್ರಹ್ಮ ಅಂತ ನೀವು ಏನನ್ನ ಆರಾಧನೆ ಮಾಡ್ತಾ ಇದ್ದೀರಿ ಅದಕ್ಕೆ ಮೂಲ ಆಧಾರ ನಾನೇ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ಏನೆಲ್ಲಾ ವಿಚಾರಗಳನ್ನ ತಿಳಿದ್ವಿ ಅಂತಂದ್ರೆ, ಇಲ್ಲಿ ಮೊದಲಿಗೆ ಈ ಗುಣಗಳನ್ನು ಬಗ್ಗೆ ತಿಳಿದ್ವಿ, ಈ 3 ಗುಣಗಳು ಹೇಗೆ ನಮ್ಮನ್ನ ಬಂಧಿಸುತ್ತೆ ಅನ್ನುವಂಥದ್ದು. ನಂತರ ಆ ಒಂದು ಬಂಧನಕ್ಕೆ ಸಿಲುಕಿದಂತಹ ವ್ಯಕ್ತಿ ಯಾವ ರೀತಿ ಅವನ ಮೇಲೆ ಪರಿಣಾಮಗಳನ್ನ ಬೀರುತ್ತೆ, ಅವನ ಗುಣಲಕ್ಷಣಗಳು ಏನು, ಮತ್ತೆ ಅವನು ಸಾವಿನ ನಂತರ ಎಂತಹ ಒಂದು ಪರಿಸ್ಥಿತಿಯನ್ನ ಅನುಭವಿಸ್ತಾನೆ, ಬದುಕಿರುವಾಗ ಅವನ ಒಂದು ಜೀವನ ಯಾವ ರೀತಿ ಇರುತ್ತೆ, ಕ್ರಮಗಳು ಹೇಗಿರುತ್ತೆ, ಮತ್ತೆ ಗುಣಾತೀತ ಆಗುವಂಥದ್ದು ಹೇಗೆ, ಗುಣಾತೀತ ಆದ್ಮೇಲೆ ಅವನು ಏನಾಗ್ತಾನೆ, ಆ ಗುಣಾತೀತ ಆಗ್ಬೇಕು ಅಂದ್ರೆ ಅವನು ಏನ್ ಮಾಡ್ಬೇಕು, ಈ ಎಲ್ಲಾ ವಿಷಯಗಳನ್ನ ಇವತ್ತಿನ ಅಧ್ಯಾಯದಲ್ಲಿ ತಿಳಿದಿದ್ದೀವಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಅದಕ್ಕೆ ಮೊದಲು ಕ್ವಿಜ್ ಅನ್ನ ಕೇಳ್ಬಿಡ್ತೇನೆ, ನೆನ್ನೆದು ಇದೆ. ಹರೇ ಕೃಷ್ಣ. ಓಕೆ, ಇವತ್ತಿನ ಪ್ರಶ್ನೆಗಳಿಂದ ನಾಳೆದು ಮುಗಿಸೋಣ. ಭಾವೋದ್ರೇಕ ವಿಧಾನವನ್ನು ಡ್ಯಾಶ್ ದಿಂದ ನಿರೂಪಿಸಲಾಗಿದೆ. ಇಲ್ಲಿ ಭಾವೋದ್ರೇಕ ವಿಧಾನ ಅಂತಂದ್ರೆ ರಜೋಗುಣವನ್ನ ಯಾವುದರಿಂದ ನಿರೂಪಿಸಲಾಗಿದೆ? ಒಂದು ಪುರುಷ ಮತ್ತೆ ಮಹಿಳೆಯ ಆಕರ್ಷಣೆ, ಮತ್ತೆ ಪ್ರಕೃತಿ ಮತ್ತೆ ಆಕಾಶ, ಸಾಗರ ಮತ್ತು ಭೂಮಿ, ಚಂದ್ರ ಮತ್ತು ಸೂರ್ಯ. ಆ ರಜೋಗುಣದಲ್ಲಿರುವಂತ ವ್ಯಕ್ತಿಯ ಒಂದು ಯಾವುದಕ್ಕೆ ಹೋಲಿಸಿದ್ದಾರೆ ಅವನ ಒಂದು ಉದಾಹರಣೆ ಕೊಟ್ಟಾಗ, ರಜೋಗುಣದಲ್ಲಿರುವಂತ ವ್ಯಕ್ತಿ. ಹರೇ ಕೃಷ್ಣ. ಮೊದಲೇ ಏನು ಹೇಳ್ತೀನಿ? ಹಾ ಮಾತಾಜಿ, ರಜಗುಣದಲ್ಲಿರುವಂತ ವ್ಯಕ್ತಿಗೆ ಈ ಒಂದು ಆಕರ್ಷಣೆ ಅನ್ನುವಂಥದ್ದು ಇರುತ್ತೆ. ಹೆಂಗಸರಿನ ಮಧ್ಯೆ ಬರುವಂತ ಆಕರ್ಷಣೆ ಕೂಡ ಅದು ರಜಗುಣದಲ್ಲಿ ಬರುವಂತದ್ದು. ಜೀವಿಯು ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ಸಿಕ್ಕಿಕೊಂಡಿದ್ದಾನೆ? ಪ್ರಕೃತಿಯ ವಿಧಾನಗಳು ಅಂದ್ರೆ ಇಲ್ಲಿ ಪ್ರಕೃತಿಯ ಗುಣಗಳ ಸಂಯೋಜನೆಯಿಂದ ಅಥವಾ ರಾಜಕೀಯದ ವಿಧಾನಗಳೊಂದಿಗೆ, ಸಮಾಜದ ವಿಧಾನಗಳೊಂದಿಗೆ, ಪರಿಸರದ ವಿಧಾನಗಳೊಂದಿಗೆ ಸಂಯೋಜನೆಯನ್ನ ಹೊಂದಿದ್ದಾನೆ. ಜೀವಿಯು ಭೌತಿಕ ಜಗತ್ತಿನಲ್ಲಿ ಯಾವುದರಲ್ಲಿ ಸಿಕ್ಕಾಕೊಂಡಿದ್ದಾನೆ? ಪ್ರಕೃತಿ ಗುಣಗಳಿಗ, ರಾಜಕೀಯ ಗುಣಗಳಿಗ, ಸಮಾಜದ ಗುಣಗಳಿಗ ಅಥವಾ ಪರಿಸರದ ಗುಣಗಳಿಗ? ಪರಿಸರದ ಗುಣ. ಪರಿಸರದ ಗುಣಗಳಿಗೆ. ಪ್ರಕೃತಿಯ ಗುಣಗಳು ಮಾತಾಜಿ. ಈ 3 ಗುಣಗಳು ಪ್ರಕೃತಿಯ ಗುಣಗಳು. ಸತ್ವಗುಣ, ರಜಗುಣ, ತಮಗುಣ ಅನ್ನುವಂಥದ್ದು
ಈ 3 ಗುಣಗಳು ಅದನ್ನ ಪ್ರಕೃತಿಯ ತ್ರಿಗುಣಗಳು ಅಂತ ಕರೀತಾರೆ. ಪ್ರಕೃತಿಯ ವಿಧಾನ ಅಂತಂದ್ರೆ ಇಲ್ಲಿ ಅದು ಪ್ರಕೃತಿಯ ಗುಣಗಳು. ಈ ಜೀವಿ ಭೌತಿಕ ಜಗತ್ತಿಗೆ ಬಂದ ಮೇಲೆ ಈ 3 ಗುಣಗಳಿಗೆ ಸಿಕ್ಕಾಕೊಂತಾನೆ ಅಂತ. ಆಧುನಿಕ ಯುಗದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಏಕೆ ಶಿಫಾರಸು ಮಾಡಲಾಗಿದೆ? ಈ ಒಂದು ಆಧುನಿಕ ಯುಗದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಯಾಕೆ ಶಿಫಾರಸು ಮಾಡ್ತಾ ಇದ್ದಾರೆ? ಅವರು ಸಮಾಜದಲ್ಲಿ ಒಂದು ಸತ್ವಗುಣವನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಸಮಾಜವನ್ನ ರಜಗುಣದಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಅಥವಾ ಸಮಾಜವನ್ನ ಅಭಿವೃದ್ಧಿ ಆಗುತ್ತದೆ, ಇನ್ನೊಂದು ಸಮಾಜ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದುತ್ತೆ. ಯಾವುದಕ್ಕೆ ಯಾವ ಕಾರಣಕ್ಕಾಗಿ ನಾವು ಕೃಷ್ಣ ಪ್ರಜ್ಞೆನ ಸ್ವೀಕಾರ ಮಾಡ್ಬೇಕು? ಅವರು ಸಮಾಜದಲ್ಲಿ ಸತ್ವಗುಣವನ್ನ ಬೆಳೆಸ್ತಾ ಇದ್ದಾರೋ, ರಜೋಗುಣವನ್ನ ಬೆಳೆಸ್ತಾ ಇದ್ದಾರೋ, ಅಥವಾ ಒಂದು ಆರ್ಥಿಕ ಪರಿಸ್ಥಿತಿನ ಉತ್ತಮಗೊಳಿಸ್ತಾ ಇದ್ದಾರೋ, ಇನ್ನೊಂದು ಮೂರನೇದು ಅದು ಕ್ತಿಯಿಂದ ಸಮಾಜ ಅಭಿವೃದ್ಧಿ ಆಗುತ್ತಿದೆ. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಸತ್ವಗುಣವನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಓಕೆ. ಪದ್ಯ 3ರಲ್ಲಿ ಪ್ರಭುಪಾದರು ಯಾವ ಸಾದೃಶ್ಯವನ್ನ ನೀಡ್ತಾ ಇದ್ದಾರೆ? ಇರುವೆ ತನ್ನ ಮೊಟ್ಟೆಗಳನ್ನು ಹಕ್ಕಿಯ ರಾಶಿಯಲ್ಲಿ ಇಡುತ್ತದೆ, ಮತ್ತೆ ಕೆಲವೊಮ್ಮೆ ಅನ್ನದಿಂದ ಇರುವೆ ಹುಟ್ಟುತ್ತದೆ ಎಂದು ಹೇಳಲಾಗುತ್ತದೆ. ಅಥವಾ ಚೇಳು ತನ್ನ ಮೊಟ್ಟೆಗಳನ್ನ ಅಕ್ಕಿಯ ರಾಶಿಯಲ್ಲಿ ಇಡುತ್ತದೆ, ಕೆಲವೊಮ್ಮೆ ಅಕ್ಕಿಯಿಂದ ಚೇಳುಗಳು ಹುಟ್ಟುತ್ತವೆ ಎನ್ನುತ್ತದ? ಅಥವಾ ಹಲ್ಲಿಯು ತನ್ನ ಮೊಟ್ಟೆಗಳನ್ನ ಅಕ್ಕಿಯ ರಾಶಿಯಲ್ಲಿ ಇಡುತ್ತದೆ ಅಂತನ? ಅಥವಾ ಪತಂಗಗಳು ತನ್ನ ಮೊಟ್ಟೆನ ಅಕ್ಕಿಯ ರಾಶಿಯಲ್ಲಿ ಇಡುತ್ತದೆ ಅಂತಾನೆ? ಯಾವ ಒಂದು ಉದಾಹರಣೆನ ಕೊಟ್ಟಿದ್ರು ಪ್ರಭುಪಾದರು? ಚೇಳು ತನ್ನ ಮೊಟ್ಟೆಗಳನ್ನು ಅಕ್ಕಿಯ ರಾಶಿಯಲ್ಲಿ ಇಡುತ್ತದೆ, ಅದು ಆ ಉದಾಹರಣೆ ಕೊಟ್ಟಿದ್ರು. ಚೇಳು ಮೊಟ್ಟೆಗಳನ್ನ ಇಟ್ಟು ಹೋಗುತ್ತೆ, ಆಮೇಲೆ ಅದರಿಂದ ಮರಿಗಳು ಬಂದಾಗ ಆ ಒಂದು ಅಕ್ಕಿನೇ ಆ ಚೇಳಿಗೆ ಜನ್ಮ ಕೊಡ್ತು ಅಂತ ಈ ವಿಜ್ಞಾನಿಗಳು ಹೇಳ್ತಾರೆ. ಹಾಗೆ ಈ ಭೌತಿಕ ಜಗತ್ತು ಪ್ರಕೃತಿಯಿಂದ ಬಂದದ್ದು ಅಲ್ಲ, ಅಂದ್ರೆ ಈ ಒಂದು ಜೀವರಾಶಿಗಳು ಬರ್ತಾ ಇರುವಂತದ್ದು ಪ್ರಕೃತಿಯಿಂದ ಅಲ್ಲ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಿಂದ ಜೀವವನ್ನ ಇವತ್ತಿನವರೆಗೂ ಯಾವುದೇ ಒಂದು ವಿಜ್ಞಾನಿಗಳು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೊಂದು ವೇಳೆ ರಾಸಾಯನಿಕ ಒಂದು ಕ್ರಿಯೆಯಿಂದ ಜೀವಿ ಉತ್ಪತ್ತಿ ಆಗ್ತಾ ಇದೆ ಅನ್ನೋದು ಸತ್ಯ ಆಗಿದ್ರೆ ಆ ಒಂದು ರಾಸಾಯನಿಕ ಪ್ರಯೋಗ ಮಾಡಿ ಯಾವ್ದಾದ್ರು ಒಂದು ಜೀವವನ್ನ ಉತ್ಪತ್ತಿ ಮಾಡ್ಬೋದಾಗಿತ್ತು. ಆದ್ರೆ ಅದು ಆ ರೀತಿ ಆಗೋದಿಲ್ಲ. ಅಲ್ಲಿ ಜೀವ ಒಂದು ಹುಟ್ಟಬೇಕು ಅಂದ್ರೆ ಪರಮಾತ್ಮನ ವಿಭಿನ್ನ ಅಂಶ, ಒಂದು ಆತ್ಮ ಅಲ್ಲಿ ಇರ್ಬೇಕು. ಆತ್ಮ ಇದ್ರೇನೆ ಅಲ್ಲಿ ಆ ಜೀವ, ಅಂದ್ರೆ ಅಲ್ಲಿ ಒಂದು ಜೀವಿ ಹುಟ್ಟೋದಕ್ಕೆ ಸಾಧ್ಯ. ಭೌತಿಕ ಜ್ಞಾನದಲ್ಲಿ ಯಾರು ಪ್ರಗತಿಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ? ಭೌತಿಕ ಜ್ಞಾನದಲ್ಲಿ ಯಾರು ಪ್ರಗತಿಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಅಂದ್ರೆ ಈ ಒಂದು 3 ಗುಣಗಳಲ್ಲಿ ಯಾವುದು ಉತ್ತಮವಾದದ್ದು ಅಂತ? ಸತ್ವಗುಣದ ಮನುಷ್ಯ, ರಜೋಗುಣದ ಮನುಷ್ಯ, ಅಜ್ಞಾನ ಅಂದ್ರೆ ತಮೋಗುಣದ ಮನುಷ್ಯ, ಮೇಲಿನ ಎಲ್ಲವೂ? ಸತ್ವಗುಣದ ಮನುಷ್ಯ. ಒಳ್ಳೆತನದ ಕ್ರಮದಲ್ಲಿ ಮನುಷ್ಯ, ಭಾವೋದ್ರೇಕ ಅಂತಂದ್ರೆ ರಜೋಗುಣದ ಮನುಷ್ಯ, ಅಜ್ಞಾನ ಅಂತಂದ್ರೆ ಅದು ತಮೋಗುಣದ ಮನುಷ್ಯ. ಓಕೆ. ಜೀವಂತ ಘಟಕಗಳು ಡ್ಯಾಶ್ ಸಂಯೋಜನೆಗಳು ಆಗಿವೆ. ಅಂದ್ರೆ ಈ ಒಂದು ಜೀವ, ಒಂದು ಮನುಷ್ಯ ಅಂತಂದ್ರೆ ಅವನು ಯಾವ್ದ್ರಿಂದ ಆಗಿದ್ದಾನೆ ಅಂತ? ಅವನು ಪ್ರಕೃತಿಯಿಂದ ಆಗಿದ್ದಾನೆ, ಅವನು ಆಧ್ಯಾತ್ಮಿಕ ಸ್ವಭಾವ ಅಂದ್ರೆ ಈ ಆತ್ಮದಿಂದ ಆಗಿದ್ದಾನೆ. 3ನೇ ಆಪ್ಷನ್ ಮೊದಲ 2 ಅಂದ್ರೆ ಅವನು ಪ್ರಕೃತಿ ಮತ್ತೆ ಆತ್ಮ ಇದೆರಡರಿಂದನೂ ಆಗಿದ್ದಾನೆ. 4ನೇದು ಮೇಲಿನ ಯಾವುದೂ ಅಲ್ಲ. ಪ್ರಕೃತಿ ಮತ್ತೆ ಆತ್ಮ ಅನ್ಸುತ್ತೆ ಮಾತಾಜಿ. ಎರಡೂ ಇದೆ. ಅಂದ್ರೆ ನಮಗೆ ದೇಹನೂ ಇದೆ, ಆ ದೇಹದಲ್ಲಿ ಆತ್ಮನೂ ಇದೆ. ದೇಹ ಮಾತ್ರ ಇದ್ರೆ ಅದು ಜಡ ಆಗಿರುತ್ತೆ, ಆತ್ಮ ಇದ್ದ ಕಾರಣ ಅಲ್ಲಿ ಚೈತನ್ಯ ಇದೆ. ಈ ಎರಡೂ ಇರೋದ್ರಿಂದ ಮನುಷ್ಯನ ಘಟಕ ಅನ್ನುವಂಥದ್ದು, ಈ ಸಂಯೋಜನೆ ಅದು ಪ್ರಕೃತಿ ಮತ್ತೆ ಆಧ್ಯಾತ್ಮಿಕ ಭಾವದಿಂದ ಆಗಿರುವಂಥದ್ದು, ಸ್ವಭಾವದಿಂದ. ದೇಹದಲ್ಲಿ ಎಷ್ಟು ದ್ವಾರಗಳಿವೆ? 5, 3, 9, 9 ದ್ವಾರಗಳು. ನವದ್ವಾರಗಳಿಂದ ಆಗಿರುವಂತದ್ದು. ಎಲ್ಲ ರೀತಿಯ ಪ್ರಾಣಿಗಳನ್ನು ಕೊಲ್ಲುವುದು ಅತ್ಯಂತ ಕೆಟ್ಟದ್ದು ಯಾವುದು? ಅಂದ್ರೆ ಪ್ರಾಣಿಗಳಲ್ಲಿ ಕೊಲ್ಲೋದ್ರಲ್ಲೇ ಇದು ತುಂಬಾ ಕೆಟ್ಟದ್ದು ಅಂತ ಹೇಳುವಂಥದ್ದು. ಸಿಂಹವನ್ನ ಕೊಲ್ಲುವಂಥದ್ದು, ಹಸುವನ್ನ ಕೊಲ್ಲುವಂಥದ್ದು, ಹದ್ದನ್ನು ಕೊಲ್ಲುವಂಥದ್ದು, ಹಾವನ್ನು ಕೊಲ್ಲುವಂಥದ್ದು. ಪ್ರಾಣಿಗಳನ್ನು ಕೊಲ್ಲುವಂಥದ್ದು ಅದು ತಪ್ಪು. ಆದ್ರೆ ಅದರಲ್ಲಿ ಕೂಡ ವಿಶೇಷವಾಗಿ ಹಸುವನ್ನ ಕೊಲ್ಲುವಂಥದ್ದು ಅಂದ್ರೆ ಹಸುವನ್ನ ತಾಯಿ ಸಮಾನ ಅಂತ ಹೇಳ್ತಾರೆ. ಅಂದ್ರೆ ತಾಯಿ ಕೆಲವು ವರ್ಷಗಳ ಕಾಲ ಹಾಲನ್ನ ಕೊಡ್ತಾಳೆ, ಆದ್ರೆ ಈ ಹಸು ನಾವು ಸಾಯುವವರೆಗೆ ತಾಯಿಯ ರೂಪದಲ್ಲಿ ಅಮೃತವನ್ನ ಕೊಡ್ತಾಳೆ. ಆದ ಕಾರಣ ಆ ಒಂದು ತಾಯಿ ಹತ್ಯೆ ಮಾಡಿದ ಹಾಗೆ ಹಸುವನ್ನ ಕೊಲ್ಲುವುದು. ಅತೀಂದ್ರಿಯ ಜ್ಞಾನ ಎಂದು ಯಾವುದನ್ನು ಕರೆಯುತ್ತಾರೆ? ಭೌತಿಕ ಪ್ರಕೃತಿಯ 3 ವಿಧಾನಗಳನ್ನು ಕಲುಷಿತವಾಗಿರುವ ಜ್ಞಾನ, ಭೌತಿಕ ಪ್ರಕೃತಿಯ 3 ವಿಧಾನಗಳಿಂದ ಕಲುಷಿತವಾಗದ ಜ್ಞಾನ, ಮೇಲಿನ ಯಾವುದೂ ಅಲ್ಲ ಎ ಮತ್ತು ಬಿ 2. ಅಂದ್ರೆ ಇಲ್ಲಿ ಭೌತಿಕ ಪ್ರಕೃತಿಯ 3 ವಿಧಾನಗಳಿಂದ ಕಲುಷಿತವಾಗದ ಜ್ಞಾನ ಅಂದ್ರೆ ಅದು ಗುಣಾತೀತ ಅಂದ್ರೆ ಶುದ್ಧ ಸತ್ವದಲ್ಲಿ ಇರುವಂತದ್ದು ಒಂದು. ಅಜ್ಞಾನದ ವಿಧಾನದಿಂದ ವ್ಯಕ್ತಿಯು ಸಾಯುತ್ತಾನೆ, ಏನಾಗುತ್ತದೆ? ಅಂದ್ರೆ ಅಜ್ಞಾನದಿಂದ ಅವನು ಸತ್ರೆ ಏನಾಗ್ತಾನೆ? ಅಜ್ಞಾನ ಅಂದ್ರೆ ತಮೋಗುಣದಲ್ಲಿ ಅವನು ಸತ್ರೆ ಅವನ ಮರಣದ ನಂತರ ಅವನು ಜೀವನದ
ಆಧ್ಯಾತ್ಮಿಕ ರೂಪಕ್ಕೆ ಇರುತ್ತಾನೆ. ಅವನ ಮರಣದ ನಂತರ ಅವನು ಮತ್ತೆ ಮಾನವ ರೂಪದಲ್ಲಿ ಹುಟ್ಟುತ್ತಾನೆ. ಅವನ ಮರಣದ ನಂತರ ಅವನು ಜೀವನದ ಪ್ರಾಣಿ ರೂಪಕ್ಕೆ ಅವನತಿ ಹೊಂದುತ್ತಾನೆ. ಅವನ ಮರಣದ ನಂತರ ಅವನು ಜೀವನದ ಸ್ವರ್ಗೀಯ ರೂಪಕ್ಕೆ ಇರುತ್ತಾನೆ, ಪ್ರಾಣಿ ಆಗುತ್ತಾನೆ. ಕರೆಕ್ಟ್ ಮಾತಾಜಿ. ಅಜ್ಞಾನದಲ್ಲಿ ತಮೋಗುಣದಲ್ಲಿರುವಂತ ವ್ಯಕ್ತಿ ಸತ್ರೆ ಅವನು ಪ್ರಾಣಿಯ ಜನ್ಮವನ್ನು ಪಡಿತಾನೆ. ಬ್ರಹ್ಮನ ಸಾಕ್ಷಾತ್ಕಾರವು ಸಾಕ್ಷಾತ್ಕಾರದ ಯಾವ ಹಂತವಾಗಿದೆ? ನೆನ್ನೆಯ ಅಧ್ಯಾಯದಿದ್ದು ಇಲ್ಲಿ ನಾವು ಬ್ರಹ್ಮಪುಚ್ಛವನ್ನ ತಿಳ್ಕೊಂಡಿದ್ವಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ ಅಂತೆಲ್ಲ ನಾವು ತಿಳ್ಕೊಂಡಿದ್ವಿ. ಈಗ ಬ್ರಹ್ಮ ಸಾಕ್ಷಾತ್ಕಾರ ಅಂದ್ರೆ ಯಾವ ಒಂದು ಹಂತದಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ ಆಗುತ್ತೆ ಅಂತ, ಅನ್ನಮಯ ಕೋಶದಲ್ಲಿ, ಜ್ಞಾನಮಯ ಕೋಶದಲ್ಲಿ, ವಿಜ್ಞಾನಮಯ ಕೋಶದಲ್ಲಿ ಅಥವಾ ಪ್ರಾಣಮಯ ಕೋಶದಲ್ಲಿ. ಅಂದ್ರೆ ನಾನು ಈ ದೇಹ ಅಲ್ಲ ಆತ್ಮ ಅಂತ ತಿಳಿಯುವಂಥದ್ದು ನಮಗೆ ಯಾವ ಒಂದು ಮನಸ್ಥಿತಿಯಲ್ಲಿ, ಯಾವ ಪ್ರಜ್ಞೆಯಲ್ಲಿ ಇದ್ದಾಗ ನಮ್ಗೆ ಅದು ತಿಳಿಯುತ್ತೆ. ಪ್ರಾಣಿಗಳು ಅನ್ನಮಯ ಕೋಶದಲ್ಲಿ ಇರ್ತವೆ, ಅಂದ್ರೆ ಅವುಗಳಿಗೆ ಆಹಾರನೇ ಬ್ರಹ್ಮ. ಮತ್ತೆ ಈ ಮನುಷ್ಯರು ರಜಗುಣದಲ್ಲಿರೋರಿಗೆ ಪ್ರಾಣಮಯ ಕೋಶದಲ್ಲಿ ಇರ್ತಾರೆ, ಅಂದ್ರೆ ಅವರಿಗೆ ಎಲ್ಲ ಒಂದು ಭೌತಿಕ ಸೌಕರ್ಯಗಳು ಎಲ್ಲ ಬೇಕು ಅವ್ರಿಗೆ. ಜ್ಞಾನಮಯ ಕೋಶದಲ್ಲಿರುವರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಯಾವ್ದಾದ್ರು ಒಂದು ಸಂಗೀತದಲ್ಲಿ ಅಥವಾ ಯಾವ್ದಾದ್ರು ಒಂದು ನೃತ್ಯ, ಯಾವ್ದಾದ್ರು ಕಲೆಯಲ್ಲಿ ಅಥವಾ ಯಾವ್ದಾದ್ರು ಒಂದು ಸಾಹಿತ್ಯದಲ್ಲಿ ಅವರು ವಿಶೇಷ ಒಂದು ಮನಸ್ಸಿಗೆ ಆಹ್ಲಾದ ಕೊಡುವಂತಹ ಒಂದು ಮನಸ್ಥಿತಿ ಅಂದ್ರೆ ಆ ಒಂದು ಪ್ರಜ್ಞೆಯಲ್ಲಿ ಇರ್ತಾರೆ. ಯಾರು ವಿಜ್ಞಾನಮಯ ಕೋಶದಲ್ಲಿ ಇರ್ತಾರೆ ಅವರು ಏನು ಜ್ಞಾನವನ್ನು ಪಡೆದಿದ್ದಾರೆ ಆ ಮೂಲಕ ಅವರು ಧ್ಯಾನದ ಒಂದು ಹಂತಕ್ಕೆ ಬರ್ತಾರೆ. ಆ ಒಂದು ಹಂತದಲ್ಲಿ ಅವರು ಈ ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಪಡಿತಾರೆ. ಅಂದ್ರೆ ನಾನು ದೇಹ ಅಲ್ಲ ಆತ್ಮ ಅನ್ನುವಂತಹ ಒಂದು ಜ್ಞಾನವನ್ನ ತಿಳಿತಾರೆ. ಆದ ಕಾರಣ ಇಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ ಅದು ವಿಜ್ಞಾನಮಯ ಕೋಶದಲ್ಲಿ ಇರುವಂತಹ ವ್ಯಕ್ತಿಯಲ್ಲೇ ಇರುವಂತಹ ಲಕ್ಷಣ. ವೈಯಕ್ತಿಕ ಆತ್ಮ ಅಂದ್ರೆ ಏನು? ಪ್ರಕೃತಿ, ವಸ್ತು, ಸ್ವಭಾವ, ಕ್ಷೇತ್ರಜ್ಞ ದೇಹವನ್ನು ತಿಳಿದವನು, ಪುರುಷ, ಜ್ಞಾನದ ವಸ್ತು. ಅಂದ್ರೆ ಆತ್ಮ ಅಂದ್ರೆ ಯಾವುದು ಅಂತ? ಕ್ಷೇತ್ರಜ್ಞನ, ಪ್ರಕೃತಿನ, ಪುರುಷನ, ಜ್ಞಾನನ? ಕ್ಷೇತ್ರಜ್ಞ ದೇಹವನ್ನು ತಿಳಿದವನು ಆತ್ಮ. ಸ್ಥೂಲ ಶರೀರದಲ್ಲಿ 5 ಮಹಾನ್ ಅಂಶಗಳ ಪರಸ್ಪರ ಕ್ರಿಯೆಗಳು ಅಥವಾ ನಿರೂಪಣೆಗಳು ಯಾವುವು? ಅಂದ್ರೆ ಈ ಒಂದು ಸ್ಥೂಲ ಶರೀರದಲ್ಲಿ ಆಗುವಂತ ಒಂದು ವಿಷಯಗಳು ಏನೆಲ್ಲ ಆಗುತ್ತೆ ಅಂತಂದ್ರೆ ಇಲ್ಲಿ ಆಸೆ ಮತ್ತು ದ್ವೇಷ, ಸಂತೋಷ ಮತ್ತು ಸಂಕಟ, ಮೇಲಿನ ಯಾವುದು ಅಲ್ಲ? ದೇಹದಲ್ಲಿ ಇರುವ ಒಂದು ವ್ಯಕ್ತಿಗೆ ಅವನಲ್ಲಿ ಆಸೆ, ದ್ವೇಷ, ಸಂತೋಷ, ಸಂಕಟ ಇದೆಲ್ಲವೂ ಕೂಡ ಅವ್ರಿಗೆ ಇರುತ್ತೆ. ಮತ್ತೆ ವೈಯಕ್ತಿಕ ದೇಹದ ಬಲ್ಲವರು ಯಾರು? ಈ ಒಂದು ದೇಹವನ್ನ ಅರ್ಥ ಮಾಡ್ಕೊಂಡಂತವ್ರು ಯಾರು? ಆತ್ಮನಿಗೆ ಗೊತ್ತಾಗುತ್ತಾ? ಸೂಪರ್ ಸೋಲ್ ಅಂತಂದ್ರೆ ಪರಮಾತ್ಮ, ಭಗವಾನ್ ಅಂತಂದ್ರೆ ಕೃಷ್ಣ, ಮೇಲಿನ ಎಲ್ಲವೂ ಕೊನೆಯ ಆಪ್ಷನ್. ಎಲ್ಲರಿಗೂ ಗೊತ್ತಾಗುತ್ತೆ. ಆತ್ಮನಿಗೂ ಗೊತ್ತಾಗುತ್ತೆ, ಪರಮಾತ್ಮನಿಗೂ ಗೊತ್ತಾಗುತ್ತೆ, ಭಗವಂತನಿಗೂ ಗೊತ್ತಾಗುತ್ತೆ ಈ ಒಂದು ದೇಹದಲ್ಲಿ ನಡೆಯುವ ಎಲ್ಲಾ ಕ್ರಿಯೆಗಳು. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜ? ಸುಳ್ಳು ಅಹಂಕಾರವನ್ನು ಖಂಡಿಸಲಾಗುತ್ತದೆ, ನಿಜವಾದ ಅಹಂಕಾರವನ್ನು ಖಂಡಿಸಲಾಗುವುದಿಲ್ಲ. ಎ ಮತ್ತು ಬಿ ಎರಡೂ ಸುಳ್ಳು, ಎ ಮತ್ತು ಬಿ ಎರಡೂ ನಿಜ. ಅಂದ್ರೆ ಇಲ್ಲಿ ಸುಳ್ಳು ಅಹಂಕಾರ ಅಂತಂದ್ರೆ ಏನು ಅಂತಂದ್ರೆ ನಾನು ಈ ದೇಹ ಮತ್ತೆ ಈ ದೇಹಕ್ಕೆ ಸಂಬಂಧಪಟ್ಟದೆಲ್ಲ ನನ್ನದು ಅನ್ನುವಂಥದ್ದು ಸುಳ್ಳು ಅಹಂಕಾರ. ನಿಜವಾದ ಅಹಂಕಾರ ಯಾವುದು ಅಂತಂದ್ರೆ ನಾನು ಭಗವಂತನ ಅಂಶ, ನಾನು ಅವನ ಸೇವಕ, ಅವನ ಸೇವೆ ಮಾಡುವಂಥದ್ದು ನನ್ನ ಕರ್ತವ್ಯ ಅಂತ ತಿಳಿಯುವಂಥದ್ದು ನಿಜವಾದ ಅಹಂಕಾರ. ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜ? ಸುಳ್ಳು ಅಹಂಕಾರವನ್ನು ಖಂಡಿಸಲಾಗುತ್ತದೆ, ನಿಜವಾದ ಅಹಂಕಾರವನ್ನು ಖಂಡಿಸಲಾಗುವುದಿಲ್ಲ. ಮೊದಲ ಎರಡು ಕೂಡ ಸರಿ ಅಲ್ಲ, ಎರಡು ಕೂಡ ತಪ್ಪು, ಅಥವಾ ಮೊದಲ ಎರಡು ಕೂಡ ಸರಿ. ಸುಳ್ಳು ಅಹಂಕಾರವನ್ನ ಖಂಡಿಸಲಾಗುತ್ತದೆ ಅಂತಂದ್ರೆ ನಾನು ದೇಹ ಅನ್ನುವಂಥದ್ದು ದೇಹ ಭಾವನೆಯನ್ನು ಹೊಂದಿರುವುದನ್ನ ಇಲ್ಲಿ ಖಂಡಿಸ್ತಾ ಇದ್ದಾರೆ. ಎರಡನೆಯದು ನಿಜವಾದ ಅಹಂಕಾರವನ್ನ ಖಂಡಿಸೋದಿಲ್ಲ, ನಿಜವಾದ ಅಹಂಕಾರದ ಸರಿ ಅಂತ. ಅಂದ್ರೆ ನಾನು ದೇಹ ಅಲ್ಲ ಆತ್ಮ ಅಂತ ತಿಳಿಯುವಂಥದ್ದು, ಮತ್ತೆ ನಾನು ಭಗವಂತನ ವಿಭಿನ್ನ ಅಂಶ, ಅವನ ಸೇವೆ ನನ್ನ ಕರ್ತವ್ಯ ಅಂತ ತಿಳಿಯುವಂಥದ್ದು. ಆ ಎರಡು ಕೂಡ ಸರಿನೇ ಇದೆ. ಬ್ರಹ್ಮಪುಚ್ಛದಲ್ಲಿ ಎಷ್ಟು ಹಂತಗಳಿವೆ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ಆನಂದಮಯ ಕೋಶ. ಎಷ್ಟಿದೆ? 6, 5, 4, 7. 4. 5 ಮಾತಾಜಿ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಬಯಕೆಯನ್ನು ತೃಪ್ತಿಪಡಿಸುವ ಸಾಧನ ಯಾವುದು? ಅಂದ್ರೆ ನಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ನಮ್ಗೆ ಯಾವುದು ಸಾಧನ?
ಇಂದ್ರಿಯಗಳು, ಮನಸ್ಸು, ಪ್ರಕೃತಿ, ತಪ್ಪು, ಅಹಂಕಾರ. ಇಂದ್ರಿಯಗಳು. ಇಂದ್ರಿಯಗಳ ಮೂಲಕ ನಾವು ನಮ್ಮ ಬಯಕೆಗಳನ್ನ ತೃಪ್ತಿಪಡಿಸ್ಕೋತೀವಿ. ಅತೀಂದ್ರಿಯ ಇಂದ್ರಿಯ ಎಂದ್ರೆ ಯಾವುದು? ಅನಿಯಂತ್ರಿತ ಇಂದ್ರಿಯ, ಸಾರಿ. ಯಾವ ಇಂದ್ರಿಯವನ್ನ ನಾವು ಏನಂತ ಹೇಳ್ತಾರೆ, ಕಂಟ್ರೋಲ್ ಮಾಡೋದು ಕಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ರೆ. ಅನಿಯಂತ್ರಿತ ಇಂದ್ರಿಯ ಎಂದ್ರೆ ಏನು? ಮನಸ್ಸು, ಕಣ್ಣುಗಳು, ನಾಲಿಗೆ, ಹಸಿವು. ನಾಲಿಗೆ ಮಾತಾಜಿ. ನಾಲಿಗೆ ಅನ್ನುವಂಥದ್ದು ಅದು ಅನಿಯಂತ್ರಿತ ಇಂದ್ರಿಯ ಅಂತೇಳಿ ಹೇಳ್ತಾ ಇದಾರೆ. ಅದನ್ನ ನಮಗೆ ನೋಡಿದ್ದೆಲ್ಲ ಬೇಕು ಹಸಿವು ಕೂಡ ಅನ್ಸುತ್ತೆ. ನಾವು ತಡೆಯಕ್ಕಾಗಲ್ಲ ಅಂತ ಹೇಳಿ. ಹಸಿವುನು ಸಹ ತಡೆಯಕ್ಕಾಗಲ್ಲ. ಆದ್ರೆ ನಾಲಿಗೆನ ಹೆಚ್ಚು ಹೇಳ್ತಾ ಇದಾರೆ ಮಾತಾಜಿ. ಆ ನಾಲಿಗೆ ಅನ್ನುವಂಥದ್ದು ಅದು ಜಾಸ್ತಿ ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಅದು ಇಷ್ಟಪಟ್ಟಿದ್ದನ್ನ ತಿನ್ನುತ್ತೆ. ಅದು ಮೊದಲ ಒಂದು ಇಂದ್ರಿಯ ಅದು ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ, ನಾವು ಅದನ್ನ ಹೇಗೆ ನಿಯಂತ್ರಣ ಮಾಡೋದು ಅಂತಂದ್ರೆ, ನಾಲಿಗೆಗೆ ಮೊದಲು ಕಡಿವಾಣ ಹಾಕ್ಬೇಕು ಅಂತ ಹೇಳ್ತಾರೆ. ನಾಲಿಗೆಯಿಂದ ಶುರು ಆಗುತ್ತೆ ಅಂತ. ನಾಲಿಗೆ ಅನ್ನುವಂಥದ್ದು ಇಷ್ಟ ಬಂದದನ್ನ ತಿನ್ನುವಾಗ ಅಂತದೇ ನಾನು ಹೇಳಿದೆ, ಒಂದು ಗುಣಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಅಂತ. ಎಂತ ಆಹಾರ ಸೇವಿಸ್ತೀವಿ ಅಂತ ಒಂದು ಮನಸ್ಥಿತಿಗೆ ಬರ್ತೀವಿ ಅಂತ. ಆ ಒಂದು ನಾಲಿಗೆಯನ್ನ ನಿಯಂತ್ರಣ ಮಾಡೋ ಮೂಲಕ ಅದನ್ನ ತಡಿಲಿಕ್ಕೆ ಸಾಧ್ಯ ಇದೆ. ಮತ್ತೆ ಮಾತು ಕೂಡ, ನಾಲಿಗೆ ಅದು ಏನು ಮಾತಾಡುತ್ತೆ ಅದಕ್ಕೆ ತಕ್ಕ ಹಾಗೆ ಆ ಒಂದು ಜೀವಾತ್ಮನ ಒಂದು ಪರಿಸ್ಥಿತಿಗೆ ಅದು ತಂದು ನಿಲ್ಲಿಸುತ್ತೆ. ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳ್ತಾರೆ. ಹಂಗೆ ಜ್ಞಾನಿ ಆದವನು ಆಧ್ಯಾತ್ಮಿಕ ಜ್ಞಾನದ ಕುರಿತಾಗಿ ಮಾತ್ರ ಮಾತಾಡ್ತಾನೆ, ಈ ಲೌಕಿಕ ವಿಚಾರಗಳನ್ನ ಮಾತಾಡೋದಿಲ್ಲ. ಒಂದು ಕೊಟ್ಟಿರುವಂತ 4ರಲ್ಲಿ ತುಂಬಾ ಮುಖ್ಯವಾದದ್ದು ನಾಲಿಗೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೆ ಕಣ್ಣು ನೋಡಿದ್ರೆ ಅಂದ್ರೆ ಈಗ ನಾಲ್ಗೆ ಬೇಕು ಅಂತ ಅನ್ಸ್ಕೊಳ್ಳೋದಿಕ್ಕೆ ಕಾರಣನೇ ಕಣ್ಣಲ್ವಾ ಮತ್ತಜಿ? ಕಣ್ಣು ನೋಡಿದ್ನೆಲ್ಲಾನು ಬೇಕು ಬೇಕು ಅನಿಸ್ತಾ ಇರುತ್ತೆ. ಆಗ ಅದನ್ನ ತಿನ್ನೋ ಚಪಲ ಆಗುತ್ತೆ. ಅಥವಾ ಅವ್ರಿಗೇನೋ ಬೈಬೇಕು ಅನ್ಸೋದು ಕಣ್ಣು ನೋಡೋದ್ರಿಂದ, ಅಥವಾ ಅವ್ರನ್ನ ಹೊಗಳಬೇಕು ಅನ್ನೋದು ಕಣ್ಣು ನೋಡೋದ್ರಿಂದ, ಅಥವಾ ನಾನು ಈ ರೀತಿ ಬದುಕ್ಬೇಕು ಅಂತ ತೋರ್ಸೋದು ಕಣ್ಣು ನೋಡೋದ್ರಿಂದ. ಮೀನ್ಸ್ ಇವಾಗ ನೀವ್ ಹೇಳ್ತಾ ಇರೋದ್ನೆಲ್ಲಾನು ನಾವು ನೋಡ್ತಾ ಇದೀವಿ, ಕೇಳಿಸ್ಕೊತಾ ಇದೀವಿ. ನಾನು ಹಿಂಗಿರ್ಬೇಕು, ಸತ್ವಗುಣಗಳನ್ನ ಅಳವಡಿಸ್ಕೋಬೇಕು, ರಜೋಗುಣನ ಸ್ವಲ್ಪ ಬಿಡ್ಬೇಕು, ಈ ತರ ಮನಸ್ಥಿತಿ ಬರ್ತಾ ಇದೆ. ಸೊ ಹಾಗಾಗಿ ಕಣ್ಣುನು ಆಗತ್ತಲ್ವಾ ಮಾತಾಜಿ? ಆದ್ರೆ ಮಾತಾಜಿ, ನೀವು ಕಣ್ಣಿನಿಂದ ನೋಡ್ತೀರಾ, ಕಣ್ಣಿಲ್ದೇ ಇರೋನು ಕೂಡ ಈ ಒಂದು 2 ವಿಷಯಗಳನ್ನ ಮಾಡ್ತಾನೆ ಅಂತ. ಯಾರಿಗೆ ಕಣ್ಣಿಲ್ಲ ಅವನು ಕೂಡ ಅವನು ಚಪಲ ಅನ್ನುವಂಥದ್ದು ಇರುತ್ತೆ, ತಿನ್ಬೇಕು ಅನ್ನೋ ಆಸೆ ಅವನಿಗಿರುತ್ತೆ, ಮತ್ತೆ ಮಾತಾಡುವಂತ ಶಕ್ತಿ ಅವನಲ್ಲಿ ಇರುತ್ತೆ ಅನ್ನತ ಹೇಳ್ಬೋದು. ಮೇ ಬಿ ಇರ್ಬೋದು ಮಾತಾಜಿ. ಬಟ್ ಅನ್ಸುತ್ತೆ ನಮ್ಗೆ, ಅದು ಅನ್ಸುತ್ತೆ. ಸಾಕ್ಷಾತ್ಕಾರದ ಸರಿಯಾದ ಕ್ರಮವನ್ನು ಕಡಿಮೆಯಿಂದ ಹೆಚ್ಚಿನದಕ್ಕೆ ಆಯ್ಕೆ ಮಾಡಿ. ಅಂದ್ರೆ ಈ ಸಾಕ್ಷಾತ್ಕಾರ ಅನ್ನುವಂಥದ್ದು ನಾವು ನೋಡಿದ್ವಿ, ಬ್ರಹ್ಮಪುಚ್ಛ. ಅದನ್ನ ಆರ್ಡರ್ ಅಲ್ಲಿ ಹೇಳಿ ಅಂತ ಹೇಳ್ತಾ ಇದಾರೆ. ಆನಂದಮಯ, ಜ್ಞಾನಮಯ, ವಿಜ್ಞಾನಮಯ, ಪ್ರಾಣಮಯ, ಅನ್ನಮಯ. ಜ್ಞಾನಮಯ, ವಿಜ್ಞಾನಮಯ, ಪ್ರಾಣಮಯ, ಅನ್ನಮಯ, ಆನಂದಮಯ. ವಿಜ್ಞಾನಮಯ, ಪ್ರಾಣಮಯ, ಅನ್ನಮಯ, ಆನಂದಮಯ, ಜ್ಞಾನಮಯ. ಕೊನೆಯದು ಅನ್ನಮಯ, ಪ್ರಾಣಮಯ, ಜ್ಞಾನಮಯ, ವಿಜ್ಞಾನಮಯ, ಆನಂದಮಯ. ಕೊನೆಯದು ಅನ್ನಮಯ, ಆದ್ಮೇಲೆ ಜ್ಞಾನಮಯ, ಅದಾದ್ಮೇಲೆ ವಿಜ್ಞಾನಮಯ, ಅನ್ನಮಯ, ಪ್ರಾಣಮಯ, ಜ್ಞಾನಮಯ, ವಿಜ್ಞಾನಮಯ, ಆಮೇಲೆ ಬರೋದು ಆನಂದಮಯ. ಅತೀಂದ್ರಿಯ ಸರ್ವೋನ್ನತವಾದ ಸಾಕ್ಷಾತ್ಕಾರ ಯಾವುದು ಅಂದ್ರೆ, ಎಲ್ಲದಕ್ಕಿಂತ ಶ್ರೇಷ್ಠವಾದ ಸಾಕ್ಷಾತ್ಕಾರ ಯಾವುದು? ಆನಂದಮಯನೋ, ಜ್ಞಾನಮಯನೋ, ವಿಜ್ಞಾನಮಯನೋ, ಅಥವಾ ಪ್ರಾಣಮಯನೋ? ಆನಂದಮಯ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಒಂದು ಕ್ವಿಜ್ ಕೂಡ ಮುಗ್ದಿದೆ. ಪ್ರಶ್ನೆಗಳಿದ್ದವರು ಕೇಳ್ಬೋದು. ನಾವ್ ಇವಾಗ ಇರೋದೆಲ್ಲಾನು ರಜೋಗುಣದಲ್ಲೇ ಇದೀವಿ ಅಲ್ವಾ ಮಾತಾಜಿ? ಇವಾಗ ಸತ್ವಗುಣಗಳನ್ನ ಪಡಿಬೇಕು ಅಂದ್ರೆ ರಜೋಗುಣಗಳನ್ನ ಆದಷ್ಟು ತ್ಯಾಗ ಮಾಡ್ಬೇಕು. ಅದನ್ನ ಬಿಡ್ಬೇಕು. ಮತ್ತೆ ಯಾವ್ದು ಗುಣಾತೀತರು ಅಂದ್ರೆ ಅವರಲ್ಲಿ ಏನೆಲ್ಲ ಈ ಒಂದು ಲಕ್ಷಣಗಳನ್ನ ಕೊಟ್ಟಿದ್ರು ಅಂದ್ರೆ, ಅವ್ರು ಎಲ್ಲವನ್ನು ಕೂಡ ಸಮಾನವಾಗಿ ತಗೊಳ್ತಾರೆ, ಎಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಅದನ್ನ ಗುರು ಶಾಸ್ತ್ರದ ಮೂಲಕ ತಿಳಿತಾರೆ. ಮತ್ತೆ ಅವರು ಈ ಜ್ಞಾನದ ಮೂಲಕ ಅದನ್ನ ಸಾಕ್ಷಾತ್ಕರಿಸ್ಕೊಳ್ತಾರೆ. ಅದನ್ನ ಯಾವ ರೀತಿ ಪಡಿಬೇಕು ಅಂತಂದ್ರೆ, ಮೊದಲಿಗೆ ನಾವು ಕೊನೆ ಪಕ್ಷ ಸತ್ವಗುಣದಲ್ಲಿ ಇದ್ರೆ ಮಾತ್ರನೇ ಅವ್ರಿಗೆ ಜ್ಞಾನವನ್ನು ಕೊಟ್ಟರು ಕೂಡ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ನಾವು ಹೇಳೋದು, ಬೆಳ್ಳುಳ್ಳಿ ಈರುಳ್ಳಿ ಯಾಕೆ ಬಿಡ್ಬೇಕು ಅಂತಂದ್ರೆ, ಅದು ತಿನ್ನೋದ್ರಿಂದ ಏನಾಗ್ಬಿಡುತ್ತೆ ಮಹಾ ಅಂತ ನಾವ್ ಅಂತೀವಿ. ಅಂದ್ರೆ ನಮ್ಗೆ ಈ ಒಂದು ಮನಸ್ಥಿತಿ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ. ಆ ಕಾರಣದಿಂದ ಅವರು ಅದನ್ನ ವರ್ಜಿಸಿ ಅಂತ ಹೇಳ್ತಾರೆ.
ಅಂದ್ರೆ ಅದನ್ನ ನಮ್ಗೆ ತಿಂದು ಸಹ ಮಾತಾಜಿ ಸರಿ, ಅದನ್ನ ತಿಂದು ಹೇಳಿ ಸಹ ನಾನ್ ಸತ್ವಗುಣದಲ್ಲಿ ಇರ್ತೀನಿ ಅನ್ನೋರು ಮಾಡ್ಬೋದಾ ಆತರ ಅಂತ? ಅಂದ್ರೆ ತನ್ನನ್ ತಾನ್ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಇರೋರು ಅದನ್ನ ತಿಂದು ಸಹ ಮಾಡ್ತೀನಿ ಅನ್ನೋರು ಮಾಡ್ಬೋದಾ? ಅಂದ್ರೆ ಅದು ಅಂದ್ರೆ ನಾವು ಕಂಟ್ರೋಲ್ ನಮ್ ಕೈಯಲ್ಲಿ ಇಲ್ಲ ಮಾತಾಜಿ, ಅದನ್ನೇ ಹೇಳ್ತಾ ಇರೋದು. ಕಂಟ್ರೋಲ್ ನಮ್ ಕೈಯಲ್ಲಿ ಯಾವಾಗ ನಾವು ಅದಕ್ಕೆ ತದ್ವಿರುದ್ಧವಾದ ಆಹಾರ ಕೊಡ್ತೀವಿ, ನಾವು ಅದನ್ನ ನಿಯಂತ್ರಣ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಅದರದೇ ಆದ ರೀತಿಯಲ್ಲಿ ನಾವು ನಿಯಂತ್ರಣ ಮಾಡೋದಕ್ಕೆ ಒಂದು ಮಾರ್ಗ ಅಂತಿರುತ್ತೆ. ಅದಕ್ಕಾಗಿ ಗುರುಗಳು ಹೇಳ್ತಾರೆ, ನೀವ್ ಇದನ್ನ ವರ್ಜಿಸಿದ್ರಿ ಅಂದ್ರೆ ನೀವು ಸುಲಭವಾಗಿ ಅದನ್ನ ನಿಯಂತ್ರಣ ಮಾಡಕ್ಕಾಗುತ್ತೆ ಅಂತ. ಈ ಒಂದು ಗುಣಗಳು ಯಾವಾಗ ನಮ್ಮ ಮೇಲೆ ಅದರ ಒಂದು ಅತಿಕ್ರಮಣವನ್ನ ಮಾಡುತ್ತೆ ಅಂತ ನಾವು ತಿಳಿಯೋದಕ್ಕೆ ಆಗಲ್ಲ. ನಮ್ಮ ಮನಸ್ಸಿನ ಮೇಲೆ ಅದರ ಒಂದು ಅತಿಕ್ರಮಣ ಯಾವಾಗ ಆಗುತ್ತೆ ಅಂತ ನಾವ್ ಯಾರು ಯೋಚನೆ ಮಾಡಕ್ಕಾಗಲ್ಲ, ಅಷ್ಟು ಬೇಗ ಅದು ಮಾಡುತ್ತೆ. ಮಾತಾಜಿ ಅದಂತೂ ನಿಜ. ನಾವು ಇವಾಗ ಸಾತ್ವಿಕ ಆಹಾರ ತಗೊಂಡಾಗ ನಾವು ಆದಷ್ಟು ಕೂಲ್ ಆಗಿ ಎಲ್ಲಾನು ಹ್ಯಾಂಡಲ್ ಮಾಡ್ತಾ ಹೋಗ್ತೀವಿ. ಅದೇ ಈ ಸಾತ್ವಿಕ ಆಹಾರ ತಗೊಳ್ದೇ ಇದ್ದಾಗ ನಮ್ಮಲ್ಲಿ ಆದಂತಹ ಬದಲಾವಣೆಗಳು ನಮ್ಮನ್ನ ಚೇಂಜ್ ಮಾಡ್ತಾ ಇರುತ್ತೆ. ಹೌದು ಮಾತಾಜಿ, ನಮ್ಗೆ ಗೊತ್ತೇ ಆಗೋದಿಲ್ಲ, ನಮ್ಗೆ ಗೊತ್ತಿಲ್ಲದ ಹಾಗೆ ಅದು ಮಾಡಿ ಮುಗಿಸಿರುತ್ತೆ ಅದ್ರ ಕಾರ್ಯನ. ಫಾರ್ ಎಕ್ಸಾಂಪಲ್ಸ್ ನಾವು ಮನೆಗಳಲ್ಲಿ ಮಕ್ಳುಗಳು ಟಾರ್ಚರ್ ಕೊಟ್ಟಾಗೆ ನಾವು ಫುಲ್ಲು ನಮ್ಮ ಮಾತಾಡೋ ರೀತಿ, ನಾವ್ ನಡ್ಕೊಳ್ಳೋ ರೀತಿ ಒಂಥರ, ಈಗ ನೀವ್ ಹೇಳಿದ್ರಿ ರಜೋಗುಣ ಮತ್ತೆ ತಾಮಸ ಗುಣ ಅಂತ ಹೇಳ್ಬಿಟ್ಟು, ಅದಕ್ ಹೊರ್ಟೋಗ್ಬಿಡ್ತೀವಿ ನಾವು. ಮಕ್ಳು ಮೇಂಟೈನ್ ಮಾಡೋದ್ರಲ್ಲೇ ಹಂಗಾಗ್ಬಿಡುತ್ತೆ. ಅಲ್ಲಿ ನಮ್ಗೆ ಅನ್ಕೊಂಡಿರ್ತೀವಿ ನಾವು ಇಲ್ಲ ಸತ್ವಗುಣದಲ್ಲಿ ಇದ್ದೀವಿ ಅನ್ಕೋತೀವಿ, ಆದ್ರೆ ಅದು ಒಳಗಡೆ ಇರುತ್ತೆ, ಕೂತಿರುತ್ತೆ. ಅಂದ್ರೆ ಅದು ಹೇಳ್ತಾರೆ ಹಗ್ಗ ಜಗಾಟ ನಡೀತಾ ಇರುತ್ತೆ, ಅದು ಕಾಯ್ತಾ ಇರುತ್ತೆ ಅದ್ರ ಚಾನ್ಸ್ ಸಿಗುತ್ತೆ ಅಂತ. ಚಾನ್ಸ್ ಸಿಕ್ಕಿದ ತಕ್ಷಣ ಅದು ಒಂದು ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಸಾಧಿಸ್ಬಿಡುತ್ತೆ. ಆಲ್ಮೋಸ್ಟ್ ಇವ್ರು ಯಾರು ಇಲ್ಲ, ಸ್ಕೂಲ್ಗೆ ಹೋಗಿರ್ತಾರೆ, ಯಾರು ಇರಲ್ಲ ಮಾತಾಜಿ. ಆ ಟೈಮಲ್ಲಿ ನಮ್ದು ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ನಾ ಹಿಂಗೆ ಬದುಕ್ಬೇಕು, ನಾನ್ ಇನ್ನು ಯಾರಿಗೂ ಏನು ಅನ್ಬಾರ್ದು, ಮಕ್ಳಿಗೂ ಈ ತರ ಬೈಬಾರ್ದು, ಅವ್ರನ್ನು ಸಹ ಒಳ್ಳೆ ಮಾತಿಂದ ಮಾತಾಡಿಸ್ಬೇಕು, ಲೈಕ್ ಅವ್ರನ್ನು ಈ ರೀತಿಯಾಗಿ ಒಳ್ಳೆ ಗುಣಗಳಿಗೆ ಬೆಳೆಸ್ಕೊಳ್ಳೋದಿಕ್ಕೆ ನಾನು ಪ್ರೇರೇಪಣೆ ಆಗ್ಬೇಕು ಎಲ್ಲಾ ಅನ್ಕೊಳ್ತೀವಿ ಮಾತಾಜಿ. ಕೊನೆಗೆ ಅವ್ರು ಬಂದು ಅವ್ರೇನ್ ಗಲಾಟಿ ಮಾಡ್ತಿರ್ತಾರೆ, ಕಿತ್ತಾಡ್ತಿರ್ತಾರೆ, ತಕ್ಷಣ ಆಟೋಮೆಟಿಕ್ ಆಗಿ ಹೋಗ್ತಿವಿ, ರೈಸ್ ಆಗ್ತಿವಿ. ಅದು ನಮ್ಗೆ ಟೆಸ್ಟ್ ಮಾತಾಜಿ, ಎಷ್ಟು ಪ್ರಿಪೇರ್ ಆದ್ರಿ ಇವಾಗ ನಾನು ಮಾಡ್ತೀರಾ ಅದನ್ನ, ಅದ್ರ ನಮ್ಗೊಂದು ಟೆಸ್ಟ್ ಕೊಡ್ತಾರೆ, ಕೊಟ್ಟಾಗ ನಮ್ದು ಗೊತ್ತಾಗ್ಬಿಡುತ್ತೆ ರಿಸಲ್ಟ್. ಆದ್ರೆ ಅದು ಅಭ್ಯಾಸ ಮಾಡ್ಬೇಕಾಗತ್ತೆ ಮಾತಾಜಿ. ಅದು ಮನ್ಸಲ್ಲಿ ಜಸ್ಟ್ ಅನ್ಕೊಂಡಿದ್ ಮಾತ್ರಕ್ಕೆ ನಾವು ಮಾಡೋದು ಕಷ್ಟ ಆಗುತ್ತೆ, ಅದಕ್ಕೆ ನಾವು ಅಭ್ಯಾಸ ಮಾಡ್ಬೇಕು, ಪ್ರತಿದಿನ ಅಭ್ಯಾಸ ಮಾಡ್ಬೇಕಾಗತ್ತೆ. ಕಷ್ಟ ಮಾತಾಜಿ. ನಮ್ಮನೇಲಿ ನನ್ ಮಕ್ಳ ಹತ್ರ ಮಾತ್ರ ತುಂಬಾ ಕಷ್ಟ, ಅಷ್ಟು ಟಾರ್ಚರ್ ಕೊಡ್ತಾರೆ ನನಗೆ. ಅಂದ್ರೆ ಮಕ್ಕಳ ಹತ್ರ ನಾವು ಖಂಡಿಸೋದು, ಅವ್ರನ್ನ ದಂಡಿಸೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾರೆ ಮಾತಾಜಿ. ಗುರುಗಳಾಗ್ಲಿ ಮತ್ತೆ ತಂದೆ ತಾಯಿ ಆಗ್ಲಿ ಮಕ್ಕಳನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಅವ್ರನ್ನ ಬೆಳೆಸೋದಕ್ಕಾಗಿ, ಅಂದ್ರೆ ನಾವು ಅವ್ರ ಮೇಲೆ ತೋರಿಸುವಂತ ಕೋಪ ಕೂಡ ಅದು ಶಾಶ್ವತವಾಗಿ ಇರುವಂತದ್ದಲ್ಲ. ಅಂದ್ರೆ ಅವ್ರನ್ನ ಒಳ್ಳೆ ರೀತಿಯಲ್ಲಿ ತರಬೇಕು ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಕೋಪ ತೋರಿಸ್ತೀವಿ ಹೊರತು ನಮ್ಗೆ ನಿಜವಾಗ್ಲೂ ಅವ್ರ ಮೇಲೆ ದ್ವೇಷ ಅಂತ ಅನ್ನೋದು ಯಾವತ್ತೂ ಇರೋದಿಲ್ಲ. ಮಾತಾಜಿ ಹೌದು. ಅವ್ರ ಮೇಲೆ ಪ್ರೀತಿ ಇರೋದಿಕ್ಕೋಸ್ಕರನೇ ನಾವು ಆತರ ಆ ತಪ್ಪು ಮಾಡ್ಬೇಡ, ಆ ದಾರಿಗೆ ಹೋಗ್ಬೇಡ, ಮತ್ತೆ ಅದನ್ನ ತಿನ್ಬೇಡ, ಇದನ್ನ ಇಲ್ಲ ಈ ತರ ಮಾಡ್ಬೇಡ ಅಂತೆಲ್ಲ ನಾವು ಅವ್ರ ಪ್ರೀತಿ ಇರೋದಕ್ಕೋಸ್ಕರನೇ ಹೇಳೋದು. ಬಟ್ ಆದ್ರೆ ಅವ್ರು ಇಲ್ಲ ನಾನು ಅದೇ ಮಾಡ್ತೀನಿ ಅಂದಾಗ ಸಿಟ್ಟು ಅನ್ನೋದು ಅದೆಲ್ಲಿರುತ್ತೋ ನಮ್ಗೆ ಬಂದ್ಬಿಡುತ್ತೆ. ಅಂದ್ರೆ ಮಾತಾಜಿ ಕೋಪ ಕೂಡ ತಪ್ಪಿಲ್ಲ ಅಂತ ಹೇಳ್ತಾರೆ ಮಾತಾಜಿ, ಅದೇ ಸರಿಯಾದ ರೀತಿಯಲ್ಲಿ ಅದನ್ನ ಬಳಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಹನುಮಂತನಿಗೆ ಕೋಪ ಬರುತ್ತೆ ಅಂತ ಹೇಳ್ತಾರೆ, ಲಂಕೆಯನ್ನ ಸುಡುವಷ್ಟು ಕೋಪ ಬರುತ್ತೆ ಅಂತ. ಅಂದ್ರೆ ಅವನ್ಗೆ ಯಾವಾಗ ಅಂತ ಕೋಪ ಬರುತ್ತೆ ಅಂತಂದ್ರೆ ಅವನ ವೈಯಕ್ತಿಕ ವಿಚಾರಕ್ಕಾಗಿ ಬರೋದಿಲ್ಲ. ಯಾವಾಗ ಅವನಿಗೆ ಗೊತ್ತಾಗುತ್ತೆ ಭಗವಂತ ರಾಮನಿಗೆ ಇವನು ತೊಂದರೆ ಕೊಡ್ತಾ ಇದ್ದಾನೆ ಅಂತಂದಾಗ ಅವನಿಗೆ ಕೋಪ ಬರುತ್ತೆ. ಆದ್ರೆ ಭಕ್ತರಿಗೂ ಕೋಪ ಬರುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಯಾವಾಗ ಕೋಪ ಬರುತ್ತೆ ಅಂದ್ರೆ ಅವರ ಒಂದು ಆರಾಧ್ಯ ದೈವ ಅಥವಾ ಅವರ ಒಂದು ಗುರುಗಳು, ವೈಷ್ಣವರನ್ನ ಯಾರಾದ್ರೂ ನಿಂದಿಸಿದಾಗ ಅವ್ರಿಗೆ ಕೋಪ ಬರಬೇಕು ಅಂತ ಹೇಳ್ತಾರೆ. ಬೇರೆ ಸಮಯಗಳಲ್ಲಿ ಕೋಪ ಬಂತು ಅಂದ್ರೆ ಅದನ್ನ ನಾವು ತಡಿಬೇಕು ಅಂತಾರೆ. ಮಾತಾಜಿ ಹಾಗಾದ್ರೆ ಪ್ರಶ್ನೆಗಳು ಮುಗಿತು ಅಂದ್ರೆ ನಾವು ಇಲ್ಲಿಗೆ ಮುಗಿಸೋಣ. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಭಾನುವಾರ ಆದ್ರೂ ಕೂಡ ಎಲ್ಲರೂ ಬಂದು ಕೇಳಿದಕ್ಕೆ ತುಂಬಾ
ಧನ್ಯವಾದಗಳು. ಜ್ಯೋತಿಶ್ರೀ ಮಾತಾಜಿ ತುಂಬಾ ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಸಂಡೆ ಅಲ್ಲ ಮಾತಾಜಿ, ನೀವ್ ಯಾವಾಗ ಕೂತ್ಕೊಂಡು ಸ್ಟಾರ್ಟ್ ಮಾಡ್ತೀರಾ ಅವಾಗ ಮತ್ತೆ ನಾವು ಜಪ ಇಂದ ಹಿಡ್ದು ಒಂದ್ 2 ನಿಮಿಷ ಇಂಟರ್ನೆಟ್ ಹಂಗೆ ಹಿಂಗೆ ಹೋಯ್ತು ಅಂದ್ರೂ ಅಯ್ಯೋ ಇನ್ ಟೈಮ್ಗೆ ನಾನು ಜಾಯ್ನ್ ಆಗಕ್ ಆಗ್ತಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಅಷ್ಟು ಆಗ ಅಂದ್ರೆ ಅನ್ಸೋದೇ ಒಂಥರ ಅನ್ಸುತ್ತೆ. ಆಗ ಅನ್ಸಿದ್ರೇನೆ ದೊಡ್ಡ ಇದು ಮಾತಾಜಿ. ನಮ್ಗೆ ಈಗ ಏನಾಗುತ್ತೆ ಅಂದ್ರೆ ತುಂಬಾ ಜನಕ್ಕೆ ಯಾವ ತರ ಇರುತ್ತೆ ಅಂದ್ರೆ ಈ ಭಾನುವಾರ ಅವರ ಮೇಲೆ ಈ ಒಂದು ರಜೋಗುಣ ತಮೋಗುಣದ ಒಂದು ನಿಯಂತ್ರಣ ಜಾಸ್ತಿ ಇರುತ್ತೆ. ಬೇರೆ ದಿನಗಳಲ್ಲಿ ಅವರು ಕೂತು ಕೇಳ್ತಾರೆ, ಆದ್ರೆ ಭಾನುವಾರ ಶನಿವಾರ ಅವ್ರಿಗೆ ತುಂಬಾನೇ ಅವರ ಮನಸ್ಸು ಅದು ಚಂಚಲ ಆಗಿರುತ್ತೆ. ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆ ವಿಚಾರಗಳು, ಆ ಒಂದು ಫಂಕ್ಷನ್ ಅಥವಾ ಇನ್ನೇನೋ ಒಂದು ಮೂವಿ ನೋಡೋದು, ಇಲ್ಲ ಹೊರಗಡೆ ಹೋಗೋದು, ಆ ತರ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಅಂತವ್ರು ಈ ದಿನ ಬಂದು ಕೂತ್ಕೋತಾರೆ ಅಂತಂದ್ರೆ ಅವ್ರ ಮನಸ್ಸಿನ ಮೇಲೆ ಅವರು ನಿಯಂತ್ರಣ ಸಾಧಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಇಲ್ಲಾಂದ್ರೆ ಯಾರು ಸಾಧಾರಣವಾಗಿ ಬರೋದಿಲ್ಲ ಶನಿವಾರ ಭಾನುವಾರ ಅಂದ್ರೆ. ಅವ್ರಿಗೆ ಮನಸ್ಸಿನ ಮೇಲೆ ಅವ್ರಿಗೆ ನಿಯಂತ್ರಣ ಇರೋದಿಲ್ಲ. ಯಾವಾಗ ಈ 2 ದಿನ ಬಿಡ್ತಾರೆ ಮತ್ತೆ ಸೋಮವಾರದಿಂದ ಅವ್ರಿಗೆ ಮತ್ತೆ ಇಂಟ್ರೆಸ್ಟೇ ಬರೋದಿಲ್ಲ. ಹಾ ಮಾತಾಜಿ, ಹೌದು ಅದಂತೂ ನಿಜ. ಥ್ಯಾಂಕ್ ಯು ಮಾತಾಜಿ, ತುಂಬಾ ಧನ್ಯವಾದಗಳು ನಮ್ಗೆ ಹರೇ ಇಷ್ಟೆಲ್ಲ ಕೃಷ್ಣ ಮಾಹಿತಿ. ಮಾತಾಜಿ. ಅವ್ರಿಗೂ ಸ್ವಲ್ಪ ಕಾಲ್ ಮಾಡಿದ್ದಕ್ಕೆ ಬಂದಿದ್ದಾರೆ ಮಾತಾಜಿ. ಹೌದು ಮಾತಾಜಿ, ಅದಕ್ಕೆ ಹೇಳ್ದೆ ತುಂಬಾ ಥ್ಯಾಂಕ್ಸ್ ಮಾತಾಜಿ. ನಮ್ಗೆ ಅದು ನೋಡಿ ಎಷ್ಟು ವರ್ಕೌಟ್ ಆಗ್ತಾ ಇದೆ. ಸಂಗೀತ ಮಾತಾಜಿ ಹೇಳಿದ ನಿಜ ಅನಿಸ್ತಿದೆ. ಥ್ಯಾಂಕ್ಸ್ ಮಾತಾಜಿ ನಿಮ್ಮ ಎಫರ್ಟ್ಗೆ. ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಕೊಡ್ತಾರೆ ಸಪೋರ್ಟೇನೆ, ನಾನ್ ಜಸ್ಟ್ ಮುಂದೆಗಡೆ ತುಂಬಾ ಜನ ಇದಾರೆ ಅದೇನಂತಾರೆ ಮಾತಾಜಿ, ಮುಖ ಮಾತ್ರನೇ. ಸ್ಟಾರ್ಟ್ ಮಾಡ್ಬೇಕು ಕಾಲಿಂಗ್. ಹಾ ಮಾತಾಜಿ, ಅಂದ್ರೆ ಥ್ಯಾಂಕ್ಸ್ ಕ್ಲಾಸ್ ಮಾತಾಜಿ. ಸ್ಟಾರ್ಟ್ ಆದಾಗ ಮಾಡಿದ್ರೆ ಅವರು ಕರೆಕ್ಟ್ ಆಗಿ ಜಾಯಿನ್. ಹಾ ಮಾತಾಜಿ, ನನ್ಗೆ ಶಾಕ್ ಆಯ್ತು ನಂಬರ್ ನೋಡಿ ಈಗ ಆಗ್ಲೇ. ಅಂದ್ರೆ ನನ್ಗೆ ಅದು ಮೊಬೈಲ್ ಅಲ್ಲಿ ಕಾಣಿಸಲ್ಲ ಅದು PPT ಹೊಡ್ತಿದ್ದಾಗ. ಆಮೇಲೆ ಬಂದ್ ನೋಡಿದಾಗ ಇದೇನಿದು ಯಾರೋ ಬೇರೆ ಕ್ಲಾಸ್ ಇತ್ತೇನೋ, ಎಲ್ಲ ಇಲ್ಲಿ ಜಾಯ್ನ್ ಆಗ್ಬಿಟ್ರೇನೋ ಅನ್ಕೊಂಡೆ. ಇಲ್ಲ ಮಾತಾಜಿ, ಅವರು ಮರ್ತ್ ಬಿಟ್ಟಿರ್ತಾರೆ ಅಥವಾ ಕೆಲಸದಲ್ಲಿ ಮುಳುಗಿರ್ತಾರೆ. ಹಾ, ನಾವು ಅವ್ರಿಗೆ ಸ್ವಲ್ಪ ಪ್ರೇರಣೆ ಕೊಡ್ಬೇಕು. ತುಂಬಾ ಥ್ಯಾಂಕ್ಸ್ ಮಾತಾಜಿ, ನೀವು ಅವ್ರಿಗೆ ಎಷ್ಟೋ ಉಪಕಾರ ಮಾಡಿದೀರಾ. ಅವ್ರಿಗೆ ಮತ್ತೆ ಆ ಒಂದು ಸತ್ವಗುಣದಲ್ಲಿ ಅವ್ರನ್ನ ಎಬ್ಬಿಸಿದೀರಾ. ಇನ್ನು ಸ್ವಲ್ಪ ಇದಾವ ಮಾತಾಜಿ, ಅವ್ರನ್ನೆಲ್ಲ ಕಾಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಡೈಲಿ ಜಾಯಿನ್ ಆಗ್ತಾರೋ ಹಾ ಇಲ್ವೋ ಅಂತ. ಮಾತಾಜಿ, ಹಾಗೆ ಹಾ ಮಾತಾಜಿ. ಮಾಡಿದ್ರೆ ಮುಗಿಯುತ್ತೆ. ನೋಡುವ ಎಷ್ಟು ಜನ ಎಲ್ಲ L2ಗೆ ಕಳಿಸ್ಲಿಕ್ಕೆ. ಹೌದು ಮಾತಾಜಿ, ಇನ್ನ ಲೆವೆಲ್ 2 ಇದೆ, ಅದು ನಾಳೆ ಕ್ಲಾಸ್ ಅಲ್ಲಿ ಹೇಳೋಣ ಮಾತಾಜಿ. ಹಾ ಮೇಡಮ್, ಅದ್ರ ಬಗ್ಗೆನೂ ನನ್ಗೆ ಕೇಳ್ಬೇಕು ಅನಿಸ್ತು. ನಾಳೆ ಕ್ಲಾಸ್ ಅಲ್ಲಿ ಹೇಳ್ತೀರಲ್ಲ? ಹಾ ಹೇಳ್ತೀನಿ ಮಾತಾಜಿ. ಅಂದ್ರೆ ನಿಮ್ಗೆ ಈಗ ಭಗವದ್ಗೀತೆ 18 ದಿನದಲ್ಲಿ ನಾವು ಮೇನ್ ಶ್ಲೋಕ ಅಷ್ಟೇ ಹೇಳಿರ್ತೀವಿ. 2ನೇ ಒಂದು ಹಂತಕ್ಕೆ ನೀವು ಹೋದ್ರಿ ಅಂದ್ರೆ ಅಲ್ಲಿ ನಿಮ್ಗೆ ಪ್ರತಿಯೊಂದು ಶ್ಲೋಕದ ಪ್ರತಿಯೊಂದು ವಿವರಣೆಯನ್ನು ಕೊಡ್ತಾರೆ. ಅದು ವಾರ ಪೂರ್ತಿ ಇರೋದಿಲ್ಲ, ಇಲ್ಲ ಪ್ರತಿದಿನಾನೂ ಇರೋದಿಲ್ಲ. ವಾರದಲ್ಲಿ 2 ದಿನ ಮಾತ್ರನೇ ಇರುತ್ತೆ. ಅದು ವೀಕ್ ಡೇಸ್ ಇರ್ಬೋದು, ಇಲ್ಲ ಅಂದ್ರೆ ವೀಕೆಂಡ್ ಅಲ್ಲಿ ಇರ್ಬೋದು. 2 ದಿನ ಇರುತ್ತೆ. ಮತ್ತೆ ನೀವು ಅದ್ರಲ್ಲಿ ಹೆಚ್ಚು ಜ್ಞಾನ ತಿಳ್ಕೊಳಕ್ಕಾಗುತ್ತೆ ಭಗವದ್ಗೀತೆ. ಮತ್ತೆ ನಿಮ್ಗೆ ಅದು ಟಚ್ ಇರುತ್ತೆ. ಮತ್ ನೀವು ನಾವು ಭೌತಿಕ ಜಗತ್ತಿನಲ್ಲಿರೋ ಜನ ಬೇಗ ಮರ್ತು ಬಿಡ್ತೀವಿ. ನಾನು ಕೂಡ ಮರ್ತು ಬಿಡ್ತೀನಿ. ಅದಕ್ಕೆ ನನ್ಗೆ ಅವಕಾಶ ಕೊಟ್ಟಾಗೆಲ್ಲ ನಾನು ಕ್ಲಾಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೆ ಮತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ನನ್ಗೆ ಆ ಒಂದು ಸ್ಮರಣೆ, ಮತ್ತೆ ನಾನು ಓದೋದಕ್ಕೆ ಹೋಗ್ತೀನಿ, ಮತ್ತೆ ನಾನು ತಿಳಿಯೋದಕ್ಕೆ ಹೋಗ್ತೀನಿ, ಮತ್ತೆ ನನಗೆ ಹಳೆದೆಲ್ಲ ನೆನಪಾಗುತ್ತೆ. ಆ ಒಂದು ಅದು ನಡೀತಾನೆ ಇರ್ಬೇಕು. ಭೌತಿಕ ಜಗತ್ತಿನಲ್ಲಿ ಕಲಿಯುಗದಲ್ಲಿ ಜನರಿಗೆ ನೆನಪಿನ ಶಕ್ತಿ ಇರೋದಿಲ್ಲ. ಆ ಒಂದು ಜ್ಞಾನ ನಾವ್ ಎಷ್ಟೇ ಪಡೆದಿದ್ರು ಕೂಡ ಕಾಲ ಕಳೆದ ಹಾಗೆ ಮರ್ತೋಗುತ್ತೆ, ಮಾಸಿ ಹೋಗುತ್ತೆ. ಅದು ಆಗ್ಬಾರ್ದಂದ್ರೆ ನಾವ್ ಅದರ ಒಂದು ಟಚ್ ಅಲ್ಲಿ ಇರ್ಬೇಕಾಗುತ್ತೆ ಯಾವಾಗ್ಲೂ. ನಾಳೆ ಹೇಳ್ತೀನಿ ಮಾತಾಜಿ, ಅದು ಲಿಂಕ್ ಹಾಕಿದ್ದಾರೆ. ಅದ್ರಲ್ಲಿ 2 ರೀತಿ ಇದೆ. ಹಾ ಮಾತಾಜಿ, ಈ ಕ್ವಿಜ್ ಎಲ್ಲ ಮುಗಿಸಿ ನೀವು ಪಾಸ್ ಆದ್ರೆ ಅದ್ರಲ್ಲಿ 2 ತರ ಇದೆ. ಒಂದು ಭಕ್ತಿ ವೃಕ್ಷ, ಇನ್ನೊಂದು ಭಕ್ತಿ ಸದಾಚಾರ ಅಂತ ಅನ್ಸುತ್ತೆ ಅಲ್ವಾ ಮಾತಾಜಿ? ಹೌದು 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 ಮಾತಾಜಿ. ಅದ್ರಲ್ಲಿ ಭಕ್ತಿ ವೃಕ್ಷಕ್ಕೆ ಹೋದ್ರೆ ನಿಮ್ಗೆ ವಾರದಲ್ಲಿ 2 ದಿನ, ಭಕ್ತಿ ಸದಾಚಾರಗೂ ಕೂಡ ಅವರು 2 ದಿನಾನೋ 1 ದಿನ ಇರುತ್ತೆ ವಾರದಲ್ಲಿ. ಅಂದ್ರೆ ಇದರಲ್ಲಿ ನೀವು ಎಕ್ಸಾಮ್ಸ್ ಕೊಡೋದಕ್ಕೆಲ್ಲ ಅವಕಾಶ ಇರುತ್ತೆ. ಆದ್ರೆ ಅದ್ರಲ್ಲಿ ನಿಮ್ಗೆ ಎಕ್ಸಾಮ್ಸ್ ಏನಿರೋದಿಲ್ಲ, ಜಸ್ಟ್ ನಿಮ್ಗೆ ಕ್ಲಾಸಸ್ ಇರುತ್ತೆ ಅಷ್ಟೇ. ಅಂದ್ರೆ 2 ಒಟ್ಟಿಗೆ ನಡೆಯತ್ತಾ? 2ಕ್ಕೂ ಬೇಕಿದ್ರೆ ನೀವು ಜಾಯ್ನ್ ಆಗ್ಬೋದು ಮಾತಾಜಿ. ಅಲ್ಲ, ಇವಾಗ ನಾವು ಸೆಕೆಂಡ್ ಒನ್ಗೆ ಜಾಯ್ನ್ ಆಗಿದ್ರೆ ಫಸ್ಟ್ ಒನ್ ನಮ್ಗೆ ಗೊತ್ತಾಗಲ್ಲ. ಬೇರೆ ಬೇರೆ ಟೈಮ್ಸ್ ಇರುತ್ತೆ. ಲೆವೆಲ್ 1 ಮಾತಾಜಿ. ಲೆವೆಲ್ 1 ಅದು ತಿಂಗಳಿಗೆ ಒಮ್ಮೆ ಇರುತ್ತೆ ಮಾತಾಜಿ. ಅದು 18 ದಿನದ ತಿಂಗಳಿಗೆ ಒಮ್ಮೆ ಇರುತ್ತೆ. ಲೆವೆಲ್ 2 ಅದು ಬೇರೆ ಸಮಯದಲ್ಲಿ ಇರುತ್ತೆ. ನೀವು ನಿಮ್ಗೆ ಇಷ್ಟ ಆದ್ರೆ ಇದನ್ನು ಮತ್ತೆ ಜಾಯ್ನ್ ಆಗ್ಬೋದು, ಮತ್ತೆ ಅದನ್ನು ಕೂಡ ಕೇಳಬಹುದು. ಅದ ಇಲ್ಲ, ನಮ್ಗೆ ಲಿಂಕ್ ನಾವು ಜಾಯ್ನ್ ಆಗಿಲ್ಲ ಅಂದ್ರೆ ಅದು ನಮ್ಗೆ
ಅವಕಾಶ ಇಲ್ವೇ, ಕೇಳೋದಕ್ಕೂ ಅವಕಾಶ ಇಲ್ವಾ ಅಂತ ಅದಕ್ಕೆ ಕೇಳೋಣ ಅಂತ. ಅಲ್ಲಿ ಲೆವೆಲ್ 2ಗೆ ನೀವು ಲಿಂಕ್ ಜಾಯ್ನ್ ಆಗ್ಲೇಬೇಕು ಮಾತಾಜಿ. ಹಾ ಹಾ ನೀವು ಲಿಂಕ್ ಜಾಯ್ನ್ ಆಗ್ಬೇಕು, ಅದಕ್ಕೆ ಅವ್ರು ಹಾಕಿದ್ದಾರೆ ಗ್ರೂಪ್ ಅಲ್ಲಿ, ಜಾಯ್ನ್ ಆಗಿ. ಹಾ ಸರಿ ಸರಿ ಮಾತಾಡಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.